ವೀಕ್ಷಕರೇ ನಮಸ್ತೆ. ಇವತ್ತಿನ ಪ್ರೈಮ್ ಟೈಮ್ ಕಾರ್ಯಕ್ರಮಕ್ಕೆ ಸ್ವಾಗತ. ಸದ್ಯ ಇವತ್ತು ನಿನ್ನೆಯಿಂದ ಚರ್ಚೆಯಲ್ಲಿರುವಂತಹ ವಿಚಾರ ಸೋಮವಾರ ಭಾರತ್ ಬಂದ್, ಅಂದ್ರೆ ಇವತ್ತಿನ ದಿನ ಭಾರತ್ ಬಂದ್ ಆಗಬೇಕು ಅನ್ನುವಂತಹ ನಿಟ್ಟಿನಲ್ಲಿ ರೈತ ಸಂಘಟನೆಗಳು ಕರೆ ನೀಡಿರುವಂತಹ ಬಂದ್. ಅದೇ ರೀತಿ ಇವತ್ತು ಬೆಳಿಗ್ಗೆಯಿಂದ 6 ಗಂಟೆಯಿಂದ ರೈತ ಸಂಘಟನೆಗಳು ಬಂದ್ಗೆ ಕರೆ ನೀಡಿದ್ವು ದೇಶದಾದ್ಯಂತ. ಆದರೆ ನಮ್ಮ ಕರ್ನಾಟಕದಲ್ಲಿ ಜೊತೆಗೆ ನಮ್ಮ ಕರಾವಳಿ ಭಾಗದಲ್ಲಿ ಬಂದ್ಗೆ ಯಾವ ರೀತಿ ಪ್ರತಿಕ್ರಿಯೆ ಸಿಕ್ಕಿದೆ ಅನ್ನುವಂಥದ್ದು ತಾವು ನೋಡಿದ್ದೀರಾ. ಜೊತೆಗೆ ಕೇಂದ್ರ ಸರ್ಕಾರದ ಹೊಸ ಕೃಷಿ ಕಾಯ್ದೆ ಈ ಮಸೂದೆ ಏನಿದೆ ಇದರಲ್ಲಿ ರೈತರಿಗೆ ಅನ್ಯಾಯ ಆಗುತ್ತೆ ಅನ್ನುವಂಥದ್ದು, ಕಾರ್ಪೊರೇಟ್ ಕಂಪನಿಗಳಿಗೆ ತುಂಬಾ ದೊಡ್ಡ ಮಟ್ಟದಲ್ಲಿ ಲಾಭ ಆಗುತ್ತೆ. ಸರ್ಕಾರ ಕಾರ್ಪೊರೇಟ್ ಕಂಪನಿಗಳ ಪರವಾಗಿರುತ್ತೆ, ಸರ್ಕಾರ ರೈತರ ಪರವಾಗಿ ಯೋಚನೆ ಮಾಡ್ತಾ ಇಲ್ಲ ಅನ್ನುವಂತಹ ನಿಟ್ಟಿನಲ್ಲಿ ಅನೇಕ ಹೋರಾಟಗಳು ಪ್ರತಿಭಟನೆಗಳು ನಡೀತಲೇ ಇದೆ. ಅದರ ಒಂದು ಭಾಗವಾಗಿ ಒನ್ಸ್ ಅಗೇನ್ ಇವತ್ತು ಭಾರತ್ ಬಂದ್ ಯಾವ ರೀತಿ ನಡೆದಿದೆ ಅನ್ನುವಂಥದ್ದು ನಾವೆಲ್ಲರೂ ಕೂಡ ನೋಡಿದ್ದೇವೆ. ಇವತ್ತಿನ ವಿಶೇಷ ಕಾರ್ಯಕ್ರಮ ರೈತರ ಬಂದ್ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿತಿನ್ ಸಾಲ್ಯ. ಎಲ್ಲೇ ಮೀರಿದಂತಹ ಕೃಷಿ ಕಾಯ್ದೆಯ ಬಗ್ಗೆ ಅನ್ನದಾತರಿಗೆ ಆತಂಕ ಇದೆ, ಭಯ ಇದೆ. ಇದು ನಮ್ಮ ಹಕ್ಕನ್ನ ಕಸಿದುಕೊಳ್ಳುತ್ತೆ, ನಮ್ಮ ಬದುಕನ್ನ ಕಸಿದುಕೊಳ್ಳುತ್ತೆ ಅಂತ ಹೇಳಿ ಕೃಷಿ ಕಾಯ್ದೆಯ ವಿರುದ್ಧ ರೈತರು ಹೋರಾಟವನ್ನ ಮಾಡ್ತಾ ಇದ್ದಾರೆ, ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ, ಬಂದ್ಗೆ ಕರೆಯನ್ನ ನೀಡಿದ್ದಾರೆ. ಆದ್ರೆ ಕೇಂದ್ರ ಸರ್ಕಾರ ಹೇಳುತ್ತೆ ಇದು ರೈತರಿಗೆ ನಾವು ಕೊಡುವಂತಹ ಒಳ್ಳೆಯ ವಿಚಾರ. ಕೃಷಿ ಕ್ಷೇತ್ರದಲ್ಲಿ ಇದು ತುಂಬಾ ದೊಡ್ಡ ಮಟ್ಟದಲ್ಲಿ ಕ್ರಾಂತಿಕಾರಿಯಾಗಿರುವಂತಹ ಬೆಳವಣಿಗೆ. ಇದರಲ್ಲಿ ರೈತರಿಗೆ ಯಾವುದೇ ರೀತಿಯ ಅನ್ಯಾಯ ಆಗಲ್ಲ, ನಾವು ರೈತರ ಪರ ಇದ್ದೇವೆ ಅನ್ನುವಂತಹ ದೃಷ್ಟಿಯಲ್ಲಿ ಕೇಂದ್ರ ಸರ್ಕಾರವು ಕೂಡ ತನ್ನ ನಿಲುವನ್ನ ಸ್ಪಷ್ಟಪಡಿಸಿಕೊಂಡು ಬರ್ತಾ ಇದೆ. ಈ ನಿಟ್ಟಿನಲ್ಲಿ ಇಂದು ಭಾರತ್ ಬಂದ್ಗೆ ರೈತ ಸಂಘಟನೆಗಳು ಕರೆಯನ್ನ ನೀಡಿದ್ವು. ನಾನು ಆಗ್ಲೇ ಹೇಳಿದಾಗ ನಮ್ಮ ದೇಶದಾದ್ಯಂತ ಜೊತೆಗೆ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಯಾವ ರೀತಿ ಪ್ರತಿಕ್ರಿಯೆ ಇತ್ತು ತಾವು ನೋಡಿದ್ದೀರಾ. ಜೊತೆಗೆ ನಮ್ಮ ಕರಾವಳಿ ಭಾಗದಲ್ಲೂ ಕೂಡ ಬಂದ್ಗೆ ನೀರಸವಾಗಿರುವಂತಹ ಪ್ರತಿಕ್ರಿಯೆ ಇದ್ದದ್ದು ಮಾತ್ರ ಸತ್ಯಾಂಶದ ವಿಚಾರ. ಯಾವ ರೀತಿ ಪ್ರತಿಕ್ರಿಯೆ ಇತ್ತು, ಅಂಗಡಿ ಮುಂಗಟ್ಟುಗಳು ಎಲ್ಲವೂ ಕೂಡ ತೆರೆದಿದ್ವು, ಬಸ್ಗಳು ಎಂದಿನಂತೆ ಸಂಚಾರವನ್ನ ಮಾಡ್ತಾ ಇದ್ವು. ಅದೇ ರೀತಿ ಸಮಾನ ಮನಸ್ಕರ ಸಂಘ ತಂಡ ಸಂಘಟನೆಗಳು ಸೇರಿ ಬಂದ್ಗಳನ್ನ ಮಾಡಿತ್ತು, ಪ್ರತಿಭಟನೆಗಳನ್ನ ಮಾಡಿತ್ತು, ಹೋರಾಟಗಳನ್ನ ಮಾಡಿತ್ತು. ಅಷ್ಟಕ್ಕೂ ಕೂಡ ಕರಾವಳಿ ಭಾಗದಲ್ಲಿ ಯಾವ ರೀತಿ ಇತ್ತು ಇವತ್ತಿನ ಬಂದ್ ಕಂಪ್ಲೀಟ್ ಡೀಟೇಲ್ಸ್ ಬರ್ತಾ ಇದೆ, ನೋಡ್ಕೊಂಬನ್ನಿ. ಇಂದು ಭಾರತ ಬಂದ್ಗೆ ಕರೆ ನೀಡಿದ ರೈತ ಸಂಘಟನೆಗಳು. ಮಂಗಳೂರಿನ ಕ್ಲಾಕ್ ಟವರ್ ಮುಂಭಾಗದಲ್ಲಿ ಪ್ರತಿಭಟನೆ. ರೈತ ಕಾಯ್ದೆ ವಿರೋಧಿಸಿ ಭಾರತ ಬಂದ್ಗೆ ಕರೆ ಕೊಟ್ಟ ಹಿನ್ನೆಲೆಯಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ದಕ್ಷಿಣ ಕನ್ನಡ ಜಿಲ್ಲಾ ಕಟ್ಟಡ ಮತ್ತು ನಿರ್ಮಾಣ ಕಾರ್ಮಿಕರ ಸಂಘ ಹಾಗೂ ಇತರ ಸಂಘಟನೆಗಳ ಸಹಭಾಗಿತ್ವದೊಂದಿಗೆ ಕಾರ್ಯಕರ್ತರು ಇಂದು ಕ್ಲಾಕ್ ಟವರ್ ಬಳಿ ಪ್ರತಿಭಟನೆಯನ್ನ ನಡೆಸಿದರು. ಅಖಿಲ ಭಾರತ ರೈತರ ಸಂಯುಕ್ತ ಮೋರ್ಚಾ ನೀಡಿದ ಕರೆಯಂತೆ ರೈತ ವಿರೋಧಿಯಾದ 3 ಮಸೂದೆಗಳನ್ನು ಹಿಂಪಡೆಯಲು ಆಗ್ರಹಿಸಿ ಕಾರ್ಮಿಕ ವಿರೋಧಿ ತಿದ್ದುಪಡಿಗಳನ್ನ ಹಿಂಪಡೆಯಲು ಒತ್ತಾಯಿಸಿ ಅಗತ್ಯ ವಸ್ತುಗಳಾದ ಗ್ಯಾಸ್ ತೈಲ ದಿನಬಳಕೆ ವಸ್ತುಗಳ ಬೆಲೆ ಏರಿಕೆ ಖಂಡಿಸಿ ವಿದ್ಯುತ್ ಸೇರಿದಂತೆ ಸಾರ್ವಜನಿಕ ರಂಗಗಳ ಮಾರಾಟ ವಿರೋಧಿಸಿ ಜನವಿರೋಧಿ ಬಿಜೆಪಿ ಸರ್ಕಾರ ತೊಲಗಬೇಕು, ಭಾರತೀಯ ರಕ್ಷಣೆ ಆಗಬೇಕು ಎಂದು ರಸ್ತೆ ತಡೆಯ ಹೋರಾಟ ನಡೆಸಲಾಯಿತು. ಅಖಿಲ ಭಾರತ ರೈತರ ಸಂಯುಕ್ತ ಮೋರ್ಚಾ ನೀಡಿದ ಕರೆಯಂತೆ ರೈತ ವಿರೋಧಿಯಾದ 3 ಮಸೂದೆಗಳನ್ನು ಹಿಂಪಡೆಯಲು ಆಗ್ರಹಿಸಿ ಕಾರ್ಮಿಕ ವಿರೋಧಿ ತಿದ್ದುಪಡಿಗಳನ್ನು ಹಿಂಪಡೆಯಲು ಒತ್ತಾಯಿಸಿ ಅಗತ್ಯ ವಸ್ತುಗಳಾದ ಗ್ಯಾಸ್ ತೈಲ ದಿನಬಳಕೆ ವಸ್ತುಗಳ ಬೆಲೆ ಏರಿಕೆ ಖಂಡಿಸಿ ವಿದ್ಯುತ್ ಸೇರಿದಂತೆ ಸಾರ್ವಜನಿಕ ರಂಗಗಳ ಮಾರಾಟ ವಿರೋಧಿಸಿ ಜನವಿರೋಧಿ ಬಿಜೆಪಿ ಸರ್ಕಾರ ತೊಲಗಬೇಕು, ಭಾರತೀಯ ರಕ್ಷಣೆ ಆಗಬೇಕು ಎಂದು ರಸ್ತೆ ತಡೆ ಹೋರಾಟ ನಡೆಸಲಾಯಿತು. ಪ್ರತಿಭಟನೆಯಲ್ಲಿ ಮುಖಂಡರಾದ ಬಿಎಂ ಭಟ್, ಎಲ್ ಮಂಜುನಾಥ, ಈಶ್ವರಿ, ಯೋಗಿತಾ, ವಿನು ಶರಣ್ ಮೊದಲಾದವರು ಇದ್ದರು. ಮಂಗಳೂರಿನಲ್ಲಿ ಎಸ್ಡಿಪಿಐ ವತಿಯಿಂದ ನಡೆದ ಪ್ರತಿಭಟನೆ. ವಿವಾದಾತ್ಮಕ ಕೃಷಿ ಕಾಯ್ದೆ ರದ್ದುಗೊಳಿಸುವಂತೆ ಒತ್ತಾಯ. ಕೇಂದ್ರ ಸರ್ಕಾರದ ವಿವಾದಾತ್ಮಕ ಕೃಷಿ ಕಾಯ್ದೆಯನ್ನ ರದ್ದುಗೊಳಿಸುವಂತೆ ಒತ್ತಾಯಿಸಿ ಸಂಯುಕ್ತ ಕಿಸಾನ್ ಮೋರ್ಚಾ ಕರೆದಿರುವ ಭಾರತ ಬಂದ್ಗೆ ಬೆಂಬಲ ಸೂಚಿಸಿ ದಕ್ಷಿಣ ಕನ್ನಡ ಜಿಲ್ಲಾ ಸೋಷಿಯಲ್ ಡೆಮೊಕ್ರೆಟಿಕ್ ಆಫ್ ಇಂಡಿಯಾದ ವತಿಯಿಂದ ಮಂಗಳೂರಿನ ಕ್ಲಾಕ್ ಟವರ್ ಮುಂಭಾಗ ಪ್ರತಿಭಟನೆ ನಡೆಯಿತು. ಪ್ರತಿಭಟನೆಯನ್ನ ಉದ್ದೇಶಿಸಿ ಸೋಷಿಯಲ್ ಡೆಮೊಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾದ ದಕ್ಷಿಣ ಕನ್ನಡ ಜಿಲ್ಲಾಧ್ಯಕ್ಷ ಅತಾವುಲ್ಲಾ ಜೋಕಟ್ಟೆ ಮಾತನಾಡಿ, ದೇಶದಾದ್ಯಂತ ನಮ್ಮ ಕಾರ್ಯಕರ್ತರು ರೈತರ ಜೊತೆ ಸೇರಿ ಹೋರಾಟವನ್ನ ಮಾಡ್ತಾ ಇದ್ದಾರೆ. ಕೇಂದ್ರ ಸರ್ಕಾರದ ಜಾರಿಗೆ ತಂದಿರುವ ಕೃಷಿ ಕಾಯ್ದೆಯನ್ನ ನಮ್ಮ ಪಾರ್ಟಿ ಕೂಡ ವಿರೋಧಿಸುತ್ತದೆ. ರೈತ ಈ ದೇಶದ ಬೆನ್ನೆಲುಬು, ಅವರ ಪರವಾಗಿ ನಿಲ್ಲುವುದು ನಮ್ಮ ಕರ್ತವ್ಯ ಎಂದು ಹೇಳಿದ್ರು. ಈ ಸಂದರ್ಭ ದಕ್ಷಿಣ ಕನ್ನಡ ಜಿಲ್ಲಾ ಸೋಷಿಯಲ್ ಡೆಮೊಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾದ ಮುಖಂಡರು ಸೇರಿದಂತೆ ಕಾರ್ಯಕರ್ತರು ಉಪಸ್ಥಿತರಿದ್ದರು. ಬಂಟ್ವಾಳದಲ್ಲಿ ಸಮಾನ ಮನಸ್ಕ ಸಂಘಟನೆಗಳಿಂದ ಪ್ರತಿಭಟನೆ.
ಕೇಂದ್ರ ಹಾಗೂ ರಾಜ್ಯ ಸರ್ಕಾರದ ವಿರುದ್ಧ ಸಂಘಟನೆಗಳ ಆಕ್ರೋಶ. ರೈತ ಸಂಘಟನೆಗಳು ಕರೆ ನೀಡಿರುವ ಭಾರತ ಬಂದ್ಗೆ ಬೆಂಬಲವನ್ನ ವ್ಯಕ್ತಪಡಿಸಿ ದಕ್ಷಿಣ ಕನ್ನಡ ಜಿಲ್ಲೆಯ ಬಂಟ್ವಾಳದಲ್ಲೂ ಸಮಾನ ಮನಸ್ಕ ಸಂಘಟನೆಗಳಿಂದ ಪ್ರತಿಭಟನೆ ನಡೆಯಿತು. ಡಿಸಿ ರೋಡ್ನ ಮಿನಿ ವಿಧಾನಸೌಧದ ಮುಂಭಾಗದಿಂದ ನಾರಾಯಣಗುರು ವೃತ್ತದವರೆಗೆ ಜಾಥಾ ನಡೆದು ಬಳಿಕ ಪ್ರತಿಭಟನಾ ಸಭೆ ನಡೆಯಿತು. ಪ್ರತಿಭಟನೆಯಲ್ಲಿ ಪಾಲ್ಗೊಂಡ ಸಂಘಟನೆಗಳ ಪ್ರಮುಖರು ಕೃಷಿ ಕಾಯ್ದೆಯ ವಿಚಾರದಲ್ಲಿ ಕೇಂದ್ರ ಹಾಗೂ ರಾಜ್ಯ ಸರ್ಕಾರದ ನಡೆಯನ್ನ ಖಂಡಿಸಿದ್ರು. ಮಾಜಿ ಸಚಿವ ಬಿ ರಮನಾಥ ರೈ, ಚಂದ್ರಪ್ರಕಾಶ್ ಶೆಟ್ಟಿ, ಕೃಷ್ಣಪ್ಪ ಸಾಲಿಯನ್, ರವಿಕಿರಣ್ ಪಣಚ, ಯಾದವ ಶೆಟ್ಟಿ, ಬಾಲಕೃಷ್ಣ ಶೆಟ್ಟಿ, ಮುನಿರ್ ಕಾಟಿಪಳ್ಳ ಸೇರಿದಂತೆ ಹಲವಾರು ಮಂದಿ ಪ್ರತಿಭಟನೆಯಲ್ಲಿ ಪಾಲ್ಗೊಂಡಿದ್ರು. ಕೃಷಿ ಕಾಯ್ದೆ ವಿರೋಧಿಸಿ ಭಾರತ ಬಂದ್ ರೈತ ಸಂಘಟನೆಗೆ ಕರೆ. ಮಂಗಳೂರಿನಲ್ಲಿ ಬಂದರು ಶ್ರಮಿಕ ಸಂಘದ ಪ್ರತಿಭಟನೆ. ಕೇಂದ್ರ ಕೃಷಿ ಕಾಯ್ದೆ ವಿರೋಧಿಸಿ ಹಾಗೂ ಕಾರ್ಮಿಕ ಕಾಯ್ದೆಯನ್ನ ಹಿಂಪಡೆಯಲು ಒತ್ತಾಯಿಸಿ ದೇಶದಾದ್ಯಂತ ಪ್ರತಿಭಟನೆ ನಡೀತಾ ಇದೆ. ಈ ನಿಟ್ಟಿನಲ್ಲಿ ಮಂಗಳೂರಿನಲ್ಲಿಯೂ ಭಾರತ ಬಂದ್ ಅನ್ನು ಬೆಂಬಲಿಸಿ ಪ್ರತಿಭಟನೆ ನಡೆಯಿತು. ನಗರದ ಬಂದರು ಪ್ರದೇಶದಲ್ಲಿ ಬಂದರು ಶ್ರಮಿಕ ಸಂಘದ ಕಾರ್ಮಿಕರು ಸೇರಿ ಪ್ರತಿಭಟನೆಯನ್ನ ನಡೆಸಿದ್ರು. ಪ್ರತಿಭಟನೆಯನ್ನ ಉದ್ದೇಶಿಸಿ ಸಿಐಟಿಯು ರಾಜ್ಯ ಕಾರ್ಯದರ್ಶಿ ಮೋಹನ್ತೇಶ್ ಮಾತನಾಡಿ, ಎಪಿಎಂಸಿ ಖಾಸಗಿ ಮಾಡುವ ಹುನ್ನಾರ ನಡೀತಾ ಇದೆ, ಇದು ನಿಲ್ಲಬೇಕು ಎಂದು ಆಕ್ರೋಶವನ್ನ ವ್ಯಕ್ತಪಡಿಸಿದರು. ಪ್ರತಿಭಟನೆಯಲ್ಲಿ ಬಂದರು ಶ್ರಮಿಕರ ಸಂಘದ ಕಾರ್ಯದರ್ಶಿ ಇಮ್ತಿಯಾಜ್, ಬಂದರು ಶ್ರಮಿಕ ಸಂಘ ಅಧ್ಯಕ್ಷ ವಿಲ್ಲಿ ವಿಲ್ಸನ್ ಸೇರಿದಂತೆ ಬಂದರು ಶ್ರಮಿಕ ಸಂಘದ ಪ್ರಮುಖರು ಉಪಸ್ಥಿತರಿದ್ದರು. ಯಶವಂತಪುರ ರೈಲ್ವೆ ಸ್ಟೇಷನ್ ಖಾಸಗಿ ವಹಿಸ್ತಾ ಇದ್ದಾರೆ. ಖಾಸಗಿ ಅವ್ರಿಗೆ ವಹಿಸೋದು ಅಂತ ಹೇಳಿದ್ರೆ ಲಾಭ ಮಾಡ್ಕೊಳ್ಳೋದು ಅಂತ. ನಿಮಗೆ ರೈಲ್ವೆ ಸ್ಟೇಷನ್ ನಲ್ಲಿ ಮೊದಲು ಟಿಕೆಟ್ ಬೆಲೆ 10 ರೂಪಾಯಿ ಇತ್ತು, ಆದ್ರೆ ಈಗ ಪ್ಲಾಟ್ಫಾರ್ಮ್ ಟಿಕೆಟ್ ಬೆಲೆ 50 ರೂಪಾಯಿ ಹೆಚ್ಚು ಮಾಡಿದ್ದಾರೆ. ಬಡವರು ಯಾರು ರೈಲ್ವೆ ಸ್ಟೇಷನ್ ಹೋಗಕ್ಕೆ ಆಗೋದಿಲ್ಲ. ಸೊ ಹಾಗಾಗಿ ಮೀನುಗಾರಿಕೆನೂ ಕೂಡ ಇವತ್ತು ವಿದೇಶಿ ಕಂಪನಿಗಳಿಗೆ ಮೀನುಗಾರಿಕೆಗೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ಹಾಗಾಗಿದೆ ಒಂದ್ ಕಡೆ ಕಾರ್ಮಿಕರು, ಒಂದ್ ಕಡೆ ರೈತರು, ಇನ್ನೊಂದ್ ಕಡೆಗೆ ಜನಸಾಮಾನ್ಯರು. ಜನಸಾಮಾನ್ಯರ ಪರಿಸ್ಥಿತಿ ಹೇಳಕ್ ಆಗೋದಿಲ್ಲ. ತಾನೇ ಮೈಸೂರಿನಲ್ಲಿ 2 ಜನ ಯುವಕರು, 22 ವರ್ಷದ ಒಬ್ಬ ಹುಡುಗ, 24 ವರ್ಷದ ಒಬ್ಬ ಯುವಕ, ದಲಿತ ಯುವಕರು ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ. ರೈತರಿಗೆ ಮಾರಕವಾಗುವ ಕೃಷಿ ಕಾಯ್ದೆ ಹಿಂಪಡೆಯುವಂತೆ ಒತ್ತಾಯ. ಕುಂದಾಪುರದಲ್ಲಿ ಸಮಾನ ಮನಸ್ಕ ಸಂಘಟನೆಗಳಿಂದ ಪ್ರತಿಭಟನೆ. ಕೇಂದ್ರದ ಕೃಷಿ ಕಾಯ್ದೆ ಹಿಂಪಡೆಯುವಂತೆ ಒತ್ತಾಯಿಸಿ ಭಾರತ ಬಂದ್ಗೆ ರೈತ ಸಂಘಟನೆ ನೀಡಿರುವ ಕರೆಗೆ ಬೆಂಬಲ ವ್ಯಕ್ತಪಡಿಸಿ ಉಡುಪಿಯ ಕುಂದಾಪುರದಲ್ಲೂ ಸಮಾನ ಮನಸ್ಕ ಸಂಘಟನೆಗಳ ವತಿಯಿಂದ ಪ್ರತಿಭಟನೆ ನಡೆಯಿತು. ಈ ವೇಳೆ ಪ್ರತಿಭಟನೆ ಉದ್ದೇಶಿಸಿ ಮಾತನಾಡಿದ ಪ್ರತಿಭಟನಾಕಾರರು, ದೇಶದ ಬೆನ್ನೆಲುಬಾಗಿರುವ ರೈತರ ಪ್ರಗತಿಗೆ ಮಾರಕವಾದ ಕೃಷಿ ಮಸೂದೆ ಕಾಯ್ದೆ ಹಿಂಪಡೆಯುವಂತೆ ಒತ್ತಾಯ ಮಾಡಿದರು. ಆದರೆ ಇವತ್ತು ಕೇಂದ್ರದಲ್ಲಿರುವಂತಹ ಬಿಜೆಪಿ ಸರ್ಕಾರ, ರಾಜ್ಯದಲ್ಲಿರುವಂತಹ ಅದೇ ಬಿಜೆಪಿ ಸರ್ಕಾರ ಎಲ್ಲ ನೀತಿಗಳನ್ನು ಕಾರ್ಪೊರೇಟ್ ಪರ, ಕಂಪನಿಗಳ ಪರ ನೀತಿಯನ್ನು ಮಾಡ್ತಾ ಇದೆ. ಅದು ವಿದ್ಯುತ್ ಶಕ್ತಿ ತಿದ್ದುಪಡಿ ಕಾಯ್ದೆ ಇರ್ಬೋದು, ಅಥವಾ ಭೂ ಸುಧಾರಣೆ, ರಾಜ್ಯ ಸರ್ಕಾರ ತಂದಿರುವ ಭೂ ಸುಧಾರಣಾ ತಿದ್ದುಪಡಿ ಕಾಯ್ದೆ ಇರ್ಬೋದು. ಕೇವಲ ದೊಡ್ಡ ದೊಡ್ಡ ಕಂಪನಿಗಳಾದ ಅದಾನಿಗೆ ಸೇರಿದ, ಅಂಬಾನಿಗೆ ಸೇರಿದ ಒಂದು ಕಂಪನಿಗಳಿಗೆ ಲಾಭ ಮಾಡಿಕೊಳ್ಳಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ ಅಂತೇಳಿ ಹೇಳುವಂಥದ್ದನ್ನು ನಾವು ಈ ಸಂದರ್ಭದಲ್ಲಿ ಗಮನಿಸ್ತಾ ಇದ್ದೀವಿ. ರೈತ ಸಂಘಟನೆಗಳಿಗೆ ಬೆಂಬಲ ವ್ಯಕ್ತಪಡಿಸಿ ಎಸ್ಡಿಪಿಐ ಪ್ರತಿಭಟನೆ. ಪುತ್ತೂರಿನಲ್ಲಿ ಅರ್ಧ ಗಂಟೆಗಳ ಕಾಲ ರಸ್ತೆ ತಡೆ ನಡೆಸಿ ಆಕ್ರೋಶ. ನೂತನ ಕೃಷಿ ಕಾನೂನು ವಿರೋಧಿಸಿ ಭಾರತ ಬಂದ್ ಕರೆ ನೀಡಿರುವ ರೈತ ಸಂಘಟನೆಗಳಿಗೆ ಬೆಂಬಲ ವ್ಯಕ್ತಪಡಿಸಿ ದಕ್ಷಿಣ ಕನ್ನಡ ಜಿಲ್ಲೆಯ ಪುತ್ತೂರಿನ ಉಪ್ಪಿನಂಗಡಿಯ ರಾಷ್ಟ್ರೀಯ ಹೆದ್ದಾರಿ 75ರ ಬಳಿ ರಸ್ತೆ ತಡೆ ನಡೆಸುವ ಮೂಲಕ ಎಸ್ಡಿಪಿಐ ಪ್ರತಿಭಟನೆ ನಡೆಸಿತು. ಬೆಂಗಳೂರು ಮಂಗಳೂರು ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಅರ್ಧ ಗಂಟೆಗಳ ಕಾಲ ರಸ್ತೆ ತಡೆ ನಡೆಸಿ ಪ್ರತಿಭಟನೆ ನಡೆಸಿದ ಎಸ್ಡಿಪಿಐ ಸಂಘಟನೆ ದೇಶದ ಪ್ರಧಾನಿ ನರೇಂದ್ರ ಮೋದಿ ಅವರ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿತು. ಎಸ್, ಇದು
ದೇಶದ ಬೆನ್ನೆಲುಬು ರೈತರು ಕರೆ ನೀಡಿರುವಂತಹ ಭಾರತ್ ಬಂದ್ ಯಾವ ರೀತಿ ಇತ್ತು ನಮ್ಮ ಕರಾವಳಿ ಭಾಗದಲ್ಲಿ ಅನ್ನುವಂಥದ್ದು ನಿನ್ನೆಯಿಂದ ಸೋಮವಾರದಂದು ಭಾರತ್ ಬಂದ್ ಆಗುತ್ತೆ, ಏನಿರುತ್ತೆ ಏನಿರಲ್ಲ ಅನ್ನುವಂತಹ ಪ್ರಶ್ನೆ ಇದನ್ನ ಜನಸಾಮಾನ್ಯರು ಕೇಳ್ತಾ ಇದ್ರು. ನಾಳೆ ಹೇಗಪ್ಪ ಕೆಲ್ಸಕ್ಕೆ ಹೋಗ್ಲಿಕ್ಕೆ ಆಗುತ್ತಾ, ಬಸ್ ಇದೆಯಾ ಅನ್ನುವಂಥದ್ದು, ನಮ್ಮ ಅಂಗಡಿ ಮುಂಗಟ್ಟುಗಳು ಓಪನ್ ಇರುತ್ತಾ ತೆರೆದಿರುತ್ತಾ ಅನ್ನುವಂಥದ್ದು, ಏನಿರುತ್ತೆ ಏನಿರಲ್ಲಗಳ ನಡುವೆ ಎಲ್ಲವೂ ಕೂಡ ಇರುತ್ತೆ ಅನ್ನುವಂತಹ ಸಂದೇಶ ಇವತ್ತಿನ ದಿನ ನಮ್ಮ ಕರಾವಳಿ ಭಾಗದಲ್ಲಿ ಜೊತೆಗೆ ರಾಜ್ಯದಲ್ಲಿ ನೀರಸವಾಗಿರುವಂತಹ ಪ್ರತಿಕ್ರಿಯೆ ರೈತರ ಬಂದ್ಗೆ ಸಿಕ್ಕಿರುವಂತದ್ದು. ಯಾಕೆ ಅನ್ನುವಂತಹ ಪ್ರಶ್ನೆಯೂ ಕೂಡ ಬರುತ್ತೆ. ಜೊತೆಗೆ ರೈತರ ಬಂದ್ಗಳು ಜೊತೆಗೆ ಸಂಘಟನೆಗಳ ಬಂದ್ಗಳು ಎಲ್ಲೆಲ್ಲಿ ಯಾವ ರೀತಿ ನಡೀತು ಕರಾವಳಿ ಭಾಗದಲ್ಲಿ ನೋಡ್ಕೊಂಡು ಬಂದ್ರಿ. ಮಾತಾಡಬೇಕು ಕೆಲವು ವಿಚಾರಗಳ ಬಗ್ಗೆ ನಮ್ಮ ಜೊತೆ ಇವತ್ತಿನ ಕಾರ್ಯಕ್ರಮದಲ್ಲಿ ಅತಿಥಿಗಳು ಜಾಯಿನ್ ಆಗಿದ್ದಾರೆ. ಆತ್ಮೀಯವಾಗಿರುವಂತಹ ಸ್ವಾಗತವನ್ನ ಮಾಡ್ತಾ ಇದ್ದೇವೆ. ಈ ಒಂದು ಮಸೂದೆ ಏನಿದೆ ರೈತರ ಪರವಾಗಿದೆ ಅನ್ನುವಂಥದ್ದು ಸರ್ಕಾರ ಹೇಳ್ತಾ ಇರುವಂತದ್ದು. ಅದೇ ರೀತಿ ನಮ್ಮ ಜೊತೆ ಬಿಜೆಪಿ ವಕ್ತಾರರು ಸಂಜಯ್ ಪ್ರಭು ಅವರಿದ್ದಾರೆ. ಆತ್ಮೀಯವಾಗಿರುವಂತಹ ಸ್ವಾಗತ ಸಂಜಯ್ ಪ್ರಭು ಅವರಿಗೆ, ನಮಸ್ತೆ ಸರ್. ಅದೇ ರೀತಿ ನಮ್ಮ ಜೊತೆ ಅಧ್ಯಕ್ಷರು ಕಾಂಗ್ರೆಸ್ ಕಿಸಾನ್ ಘಟಕ ಮೋಹನ್ ಗೌಡ್ ಅವರಿದ್ದಾರೆ. ಆತ್ಮೀಯವಾಗಿರುವಂತಹ ಸ್ವಾಗತ ಮೋಹನ್ ಗೌಡ್ ಅವರಿಗೆ, ನಮಸ್ತೆ ಸರ್. ಅದೇ ರೀತಿ ನಮ್ಮ ಜೊತೆ ರೈತರು ಶ್ರೀಧರ್ ಶೆಟ್ಟಿ ಬೈಲುಗುತ್ತು ದಕ್ಷಿಣ ಕನ್ನಡ ಜಿಲ್ಲಾ ರೈತ ಸಂಘದ ಅಧ್ಯಕ್ಷರು. ಆತ್ಮೀಯವಾಗಿರುವಂತಹ ಸ್ವಾಗತ ಸರ್. ಶ್ರೀಧರ್ ಶೆಟ್ಟಿ ಬೈಲುಗುತ್ತು ತಾಂತ್ರಿಕವಾಗಿರುವಂತಹ ಸಮಸ್ಯೆ ಇದೆ, ನಮ್ಮ ಜೊತೆ ಜಾಯಿನ್ ಆಗ್ತಾರೆ ಇನ್ನು ಕೆಲವೇ ಹೊತ್ತುಗಳಲ್ಲಿ. ಸೊ ಅದೇ ರೀತಿ SDPI ಜಿಲ್ಲಾ ಕಾರ್ಯದರ್ಶಿ ಅನ್ವರ್ ಸಾದತ್ ಅವರಿದ್ದಾರೆ. ಅನ್ವರ್ ಸಾದತ್ ಅವರು ಕೂಡ ಸದ್ಯ ಸ್ವಲ್ಪ ಹೊತ್ತಲ್ಲೇ ನಮ್ಮ ಜೊತೆ ನಮ್ಮ ಚರ್ಚೆಯಲ್ಲಿ ಜಾಯಿನ್ ಆಗ್ತಾರೆ. SDPI ಜಿಲ್ಲಾ ಕಾರ್ಯದರ್ಶಿ ಅನ್ವರ್ ಸಾದತ್ ಜೊತೆಗೆ ಶ್ರೀಧರ್ ಶೆಟ್ಟಿ ಬೈಲುಗುತ್ತು ದಕ್ಷಿಣ ಕನ್ನಡ ಜಿಲ್ಲಾ ರೈತ ಸಂಘದ ಅಧ್ಯಕ್ಷರು. ಮಾತಾಡಬೇಕು ಕೃಷಿ ಕಾಯ್ದೆಯ ಬಗ್ಗೆ. ಅನ್ನದಾತರಿಗೆ ಯಾಕೆ ಆತಂಕ, ಕಾನೂನಿನಲ್ಲಿ ಏನಿದೆ, ಸರ್ಕಾರ ಹೇಳೋದೇನು, ಯಾಕೆ ರೈತರು ಭಯ ಪಡ್ತಾ ಇದ್ದಾರೆ, ಯಾಕೆ ವಿರೋಧವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ, ಯಾಕೆ ಕೇಂದ್ರ ಸರ್ಕಾರ ಪಟ್ಟು ಬಿಡ್ತಾ ಇಲ್ಲ ಅನ್ನೋ ಅನೇಕ ಪ್ರಶ್ನೆಗಳ ನಡುವೆ ಇವತ್ತಿನ ಭಾರತ್ ಬಂದ್ ಕರೆ ಜೊತೆಗೆ ಭಾರತ್ ಬಂದ್ ಆಗಿರುವಂತಹ ವಿಚಾರ. ನೇರವಾಗಿ ನಾನು ಕಾಂಗ್ರೆಸ್ನವರಲ್ಲಿ ಹೋಗ್ತೇನೆ. ತಾವು ಬಂದ್ಗೆ ಬೆಂಬಲವನ್ನ ವ್ಯಕ್ತಪಡಿಸಿದ್ರಿ, ಅಸ್ತಿತ್ವದ ವಿಚಾರವೂ ಕೂಡ ಆಗುತ್ತೆ ಅನ್ನುವಂಥದ್ದು ಸದ್ಯದ ವಿಚಾರ. ಸರ್, ಫಸ್ಟ್ ರಿಯಾಕ್ಷನ್ ಭಾರತ್ ಬಂದ್ಗೆ ನೀರಸವಾಗಿರುವಂತಹ ಪ್ರತಿಕ್ರಿಯೆ. ನೀರಸವಾದಂತ ಪ್ರತಿಕ್ರಿಯೆ ಏನಲ್ಲ. ಈ ರೈತರ ಹೋರಾಟಕ್ಕೆ, ಈ ಕೇಂದ್ರ ಸರ್ಕಾರದ ರೈತ ವಿರೋಧಿ ನಿಲುವಿಗೆ, ಈ ಮಸೂದೆಯ ಜನವಿರೋಧಿ ಮಸೂದೆಯ ನಿಲುವಿಗೆ ಕಾಂಗ್ರೆಸ್ ಪಕ್ಷ ರೈತ ಸಂಘಟನೆಗಳಿಗೆ ಬೆಂಬಲ ನೀಡಿ ತನ್ನ ಬದ್ಧತೆಯನ್ನ ಪ್ರದರ್ಶನ ಮಾಡ್ತಾ ಬಂದಿದೆ. ಆದ್ರೆ ಕೋವಿಡ್ ಸಂಕಷ್ಟ ಸಂದರ್ಭದಲ್ಲಿ ಇವತ್ತು ಏನಾಗಿದೆ ಅಂತಂದ್ರೆ ನಿರಂತರವಾದಂತಹ ಲಾಕ್ಡೌನ್ ಇಂದ ಜನ ಕೂಡ ತತ್ತರಿಸಿ ಹೋಗಿದ್ದಾರೆ. ಸಣ್ಣ ಸಣ್ಣ ಉದ್ದಿಮೆದಾರರು, ಶ್ರಮಿಕರು, ಸಣ್ಣ ಸಣ್ಣ ವ್ಯಾಪಾರಿಗಳಾಗ್ಲಿ, ಅಂಗಡಿ ಮುಂಗಟ್ಟುಗಳಾಗ್ಲಿ, ರಿಕ್ಷಾ ಚಾಲಕರಾಗ್ಲಿ, ಟ್ಯಾಕ್ಸಿ ಚಾಲಕರಾಗ್ಲಿ, ದಿನನಿತ್ಯದ ಬದುಕಿಗೆ ಈಗ ತಾನೇ ಬದುಕು ಅವರ ಮರು ತೆರೆದುಕೊಳ್ತಾ ಇದೆ. ಇಂಥ ಸಂದರ್ಭದಲ್ಲಿ ಅವರ ಹಿತದೃಷ್ಟಿ ಮತ್ತೆ ಈ ಮಸೂದೆಯ ಒಂದು ಮಹತ್ವ, ಎರಡರ ಮಧ್ಯೆ ನಾವು ಮಹತ್ವವನ್ನ ಅರಿತು ನಮ್ಮದೇ ಆದ ನಿಲುವಿನಲ್ಲಿ ನಾವು ಹೋರಾಟವನ್ನ ಮಾಡಿದ್ದೇವೆ. ಮಸೂದೆಯನ್ನ ನಾವು ಅತ್ಯಂತ ತೀವ್ರವಾಗಿ ಖಂಡಿಸಿ ನಮ್ಮ ಬೇಡಿಕೆಯನ್ನ, ನಮ್ಮ ಆಗ್ರಹವನ್ನ ಕೇಂದ್ರ ಸರ್ಕಾರಕ್ಕೆ ನಾವು ನಮ್ಮದೇ ಆದ ರೀತಿಯಲ್ಲಿ ನಾವು ಮುಟ್ಟಿಸಿದ್ದೇವೆ. ಓಕೆ, ಭಾರತ್ ಬಂದ್ಗೆ ನೀರಸವಾಗಿರುವಂತಹ ಪ್ರತಿಕ್ರಿಯೆ ಇತ್ತು ಅಂತ ಬಂದಾಗ ಕಾಂಗ್ರೆಸ್ನವರು ಯಾವ ರೀತಿ ನೋಡ್ತೀರಾ? ನೀರಸವಾಗಿರುವಂತಹ ಪ್ರತಿಕ್ರಿಯೆ ಅಲ್ಲ ಅನ್ನುವಂತ ಹೇಳ್ತಾ ಇದ್ದೀರಾ? ಯಾವ್ದನ್ನ ಭಾರತ್ ಬಂದ್ಗೆ ನೀರಸವಾದ ಪ್ರತಿಕ್ರಿಯೆ ನಮ್ಗೆ ಯಾವ ನೀರಸವಾದ ಪ್ರತಿಕ್ರಿಯೆ ಆಗ್ಲಿಲ್ಲ ಅಲ್ಲ ಅನ್ನುವಂಥದ್ದು. ನಮ್ಮದೇ ಆದ ರೀತಿಯಲ್ಲಿ ಸಮಾನ ಮನಸ್ಕ ಸಂಘಟನೆಯವರಿಗೆ ನಮ್ಮದೇ ಆದ ರೀತಿಯಲ್ಲಿ ಕೇಂದ್ರ ಸರ್ಕಾರಕ್ಕೆ ಆಗ್ರಹವಾದ ಕೆಲಸವನ್ನ ನಾವು ಮಾಡಿದ್ದೇವೆ. ಯಾಕೆಂತ ಅದರ ಮಧ್ಯೆ ನಾನು ಆವಾಗಲೇ ಹೇಳಿದೆ, ಕೋವಿಡ್ ಸಂಕಷ್ಟ ಸಂದರ್ಭದಲ್ಲಿ ಜನರ ಒಂದು ಬದುಕಿನ ಹಿತದೃಷ್ಟಿ ಕೂಡ ನಾವು ನೋಡಿಕೊಂಡು, ಯಾಕಂತಂದ್ರೆ ನಾವು ಕಾಂಗ್ರೆಸ್ ಪಕ್ಷ ಯಾವತ್ತೂ ಕೂಡ ಜನ ಪರವಾಗಿ ಚಿಂತನೆ ಮಾಡ್ತಾರೆ ಹೊರತು ನಾವು ಜನ ವಿರೋಧಿಯಾಗಿ ಚಿಂತನೆ ಮಾಡೋದಿಲ್ಲ. ಜನರ ಜೀವನದ ಮೇಲೆ ಚೆಲ್ಲಾಟ ಆಡುವಂತ ಮನೋಸ್ಥಿತಿ ಎಂದಿಗೂ ಕೂಡ ಕಾಂಗ್ರೆಸ್ ಮಾಡೋದಿಲ್ಲ. ಕಾಂಗ್ರೆಸ್ ಪಕ್ಷ ಯಾವತ್ತೂ ಕೂಡ ಶಾಂತಿ ಪ್ರಿಯವಾದ ಪಕ್ಷ. ಭಾರತ್ ಬಂದ್ಗೆ ಕರೆ ನೀಡಿರುವಂತಹ ಹಿನ್ನೆಲೆ, ಭಾರತ್ ಬಂದ್ಗೆ ಕರೆ ನೀಡುವಂತಹ ಹಿನ್ನೆಲೆಗೆ ಸಮಾನ ಮನಸ್ಕರ ಸಂಘಟನೆಗಳೊಟ್ಟಿಗೆ ಕಾಂಗ್ರೆಸ್ ಪಕ್ಷ ಕೈ ಜೋಡಿಸಿ ತನ್ನದೇ ಆದ ರೀತಿಯ ಹೋರಾಟದಲ್ಲಿ ಮಂಚೂರಿನಲ್ಲಿ ಕೆಲಸ ಮಾಡಿ. ಓಕೆ, ಹಾಗಾದ್ರೆ ಭಾರತ್ ಬಂದ್ ಅನ್ನೋದಕ್ಕಿಂತ ಜಾಸ್ತಿ ಸಮಾನ ಮನಸ್ಕರ ಸಂಘಟನೆಗಳ ಬಂದ್ ಅನ್ನುವಂಥದ್ದು ಹೇಳಬಹುದಾ? ಇಡೀ ದೇಶದಲ್ಲಿ ಎಲ್ಲ ಕೃಷಿ ಮಸೂದೆಯ ವಿರುದ್ಧವಾಗಿ ಇಡೀ ದೇಶದಾದ್ಯಂತ ವಿರೋಧದಲ್ಲಿದೆ. ಇವತ್ತು ಭಾರತ ಸ್ವತಂತ್ರ ಭಾರತದ ನಂತರ ಇವತ್ತು ಅನೇಕ ಬೇಡಿಕೆಗಳ ಚಳವಳಿಗಳಾಗಿರ್ಬೋದು. ಆದ್ರೆ ಈ ಮಟ್ಟದ ಒಂದು ಚಳವಳಿ, ಈ ಮಟ್ಟದ ಒಂದು ಪ್ರತಿಭಟನೆ ದೇಶದಲ್ಲಿ ಸ್ವಾತಂತ್ರ್ಯ ನಂತರ ಇದೇ ಮೊದಲು ಅಂತ ಎನ್ಬಹುದು.
ಯಾಕೆಂತಂದ್ರೆ ನೀವು ನೋಡ್ತಾ ಇರ್ಬೋದು, ಅಹೋರಾತ್ರಿ ರೈತರು ಧರಣಿ ಮಾಡ್ತಾ ಇದ್ದಾರೆ, ಅವರ ಹಕ್ಕಿನ ಬಗ್ಗೆ ಅವರು ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಅವ್ರು ಏನ್ ಹೇಳ್ತಾ ಇದ್ದಾರೆ, ಈ ಮಸೂದೆ ನಮಗೆ ಬೇಡ ಅಂತ ಹೇಳಿ. ಮಸೂದೆಯಲ್ಲಿರುವಂತಹ ಅಂಶಗಳು ರೈತರ ಒಂದು ಬದುಕಿಗೆ ಖಂಡಿತವಾಗಿ ಸರ್ವನಾಶದ ಸ್ಥಿತಿಗೆ ಮುಂದೆ ನಮಗೆ ಕೊಂಡೋಗ್ತದೆ. ಹಾಗಾಗಿ ನಾವು ಇದನ್ನು ವಿರೋಧ ಮಾಡ್ತಾ ಇದ್ದೇವೆ ಅಂತ ಹೇಳಿ. ಯಾಕಾಗಿ ಈ ತುರಾತುರಿಯ ಮಸೂದೆ, ಯಾರ ಹಿತ ಕಾಯ್ಲಿಕ್ಕೋಸ್ಕರ ಈ ಮಸೂದೆ? ರೈತರು ಇಷ್ಟೆಲ್ಲ ಬೇಡ ಅಂತ ಹೇಳ್ತಿದ್ದಾರೆ. ಈ ಪ್ರತಿಭಟನೆ ದೀರ್ಘಕಾಲ ಮುಂದುವರಿತಾ ಇದೆ. ಇನ್ನೇನು 1 ವರ್ಷ ಕೂಡ ಪ್ರತಿಭಟನೆ ಇದೆ. ರೈತರು ಇನ್ನೊಂದು ವಿಚಾರ ನೀವು ಗಮನಿಸಿರ್ಬೋದು, ನಿಮ್ಗೆ ದೆಹಲಿಯ ಭಾಗದಲ್ಲಿ ರೈತರು ಪ್ರತಿಭಟನೆ ಮಾಡುವಂತ ಜಾಗದಲ್ಲಿ ಕೇಂದ್ರ ಸರ್ಕಾರ ಅವರ ಬೇಡಿಕೆಯನ್ನ ಕೇಳುವಂತದ್ದು ಬಿಡಿ, ಅವ್ರ ಮಾತುಕತೆಗೆ ಕರೆದಿರ್ಬೋದು, ತುಂಬಾ ಸಲ ನೀವು ಮುಂದೆ ಹೇಳ್ಬೋದು ಅವ್ರ ಮಾತುಕತೆ ಕರೆದಿದ್ದಾರಾ ಅಂತ ಹೇಳಿ. ಕರೆದು ಏನು ಅವರ ಬೇಡಿಕೆಯನ್ನು ಸ್ಪಂದಿಸ್ತಾರಾ? ಅದಿಲ್ಲ. ಕೇಂದ್ರ ಸರ್ಕಾರ ಯಾವತ್ತೂ ಕೂಡ ತನ್ನ ಕಾರ್ಪೊರೇಟ್ಗಳ ಹಿತರಕ್ಷಣೆಗಳ, ಕಾರ್ಪೊರೇಟ್ ಕಂಪನಿಗಳು ಏನಿದ್ದಾರೆ ಅವರ ಹಿತ ಕಾಯುವಂತವ್ರು ಯಾರಿದ್ದಾರೆ ಅವರ ರಕ್ಷಣೆ ಮಾಡುವುದಂತ ಗುರಿ ಮಾತ್ರ ಅವರಿಗೆ ಮುಖ್ಯವಾಗಿದೆ ಹೊರತು ರೈತರ ರಕ್ಷಣೆಯನ್ನು ಅವರು ಮಾಡ್ತಾ ಇಲ್ಲ. ಆ ರೈತರ ಪ್ರತಿಭಟನೆ ಜಾಗದಲ್ಲಿ ಅನ್ನ ನೀರು ಸಿಗದ ರೀತಿಯಲ್ಲಿ ರೈತರಿಗೆ ಹಿಂಸೆ ಮಾಡುವಂತ, ಅವರ ಪ್ರತಿಭಟನೆ ಜಾಗದಲ್ಲಿ ಅವರ ಮೂಲಭೂತ ಸೌಕರ್ಯಗಳು ಕೂಡ, ವ್ಯವಸ್ಥೆಗಳು ಕೂಡ ಸಿಗದ ರೀತಿಯಲ್ಲಿ ಒಂದು ಕ್ರೂರ ಹಿಂಸೆಯ ರೀತಿಯಲ್ಲಿ ರೈತರನ್ನ ತುಚ್ಛವಾಗಿ ಕಾಣುವಂತ ಒಂದು ಪರಿಸ್ಥಿತಿ ಈ ದೇಶದಲ್ಲಿ ಬಂದಿದೆಯಲ್ಲ, ಇದಕ್ಕಿಂತ ಒಂದು ದಿಗ್ಭ್ರಮೆ ಯಾವುದಿಲ್ಲ. ನಾವು ಬ್ರಿಟಿಷ್ ಗವರ್ಮೆಂಟ್ ಕಾಲದಲ್ಲಿ ಯಾವ ರೀತಿ ನಮಗೆ ಜನರನ್ನ, ಈ ದೇಶದ ಜನರನ್ನ ಯಾವ ರೀತಿ ಕ್ರೂರವಾಗಿ ಕಾಣ್ತಾ ಇದ್ದೇವೆ ಅಂತ ನಾವು ಚರಿತ್ರೆಯಲ್ಲಿ ಓದಿರ್ಬೋದು. ಆದ್ರೆ ಪ್ರಾಯಶಃ ನಮ್ಮ ದೇಶದಲ್ಲಿ ಈ ಒಂದು ಪರಿಸ್ಥಿತಿ ನಮಗೆ ಇಷ್ಟು ಬೇಗ ಬರ್ತದೆ, ಇಂತಹ ಕೇಂದ್ರ ಸರ್ಕಾರದ ಬರ್ತದೆ ಅಂತೇಳಿ ಯಾರು ಕೂಡ ಊಹೆ ಮಾಡಿರ್ಲಿಲ್ಲ. ಆದ್ರೆ ಪರಿಸ್ಥಿತಿ ಬಂದಿದೆ. ಜನ ವಿರೋಧಿ ಕೃಷಿ ವಿರೋಧಿ ಕಾನೂನುಗಳು ಒಂದ್ ಕಡೆ ಕೇವಲ ಕೃಷಿಕರಿಗೆ ಮಾತ್ರ ಅಲ್ಲ. ಈಗ ತರ ನೀವು ನ್ಯೂಸ್ ಅಲ್ಲಿ ನೋಡಿದಿರಿ, ನೀವು ಶ್ರಮಿಕ ವರ್ಗದವರು ಪ್ರತಿಭಟನೆ ಮಾಡ್ತಾ ಇದ್ದಾರೆ, ಕೃಷಿ ಕೂಲಿ ಕಾರ್ಮಿಕರು ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಹಾಗಾದ್ರೆ ಯಾರನ್ನ ರಕ್ಷಣೆ, ಕೇಂದ್ರ ಸರ್ಕಾರ ಯಾರನ್ನ ರಕ್ಷಣೆ ಮಾಡ್ತಾರೆ? ಒಂದ್ ಕಡೆ ಧಾರ್ಮಿಕತೆಯಲ್ಲಿ ರಕ್ಷಣೆ ಇಲ್ಲ, ದೇಶದ ಸೈನ್ಯದಲ್ಲಿ ರಕ್ಷಣೆ ಇಲ್ಲ. ನೋಡಿ, ಜೈ ಜವಾನ್ ಜೈ ಕಿಸಾನ್ ಅನ್ನುವಂಥ ದೇಶದ ಪ್ರತಿಷ್ಠಿತ ನಾಣ್ಣುಡಿ. ಜೈ ಜವಾನ್ ಜೈ ಕಿಸಾನ್ ಅಂತ ಹೇಳಿ ದೇಶದ ಸೈನಿಕ ಮತ್ತು ದೇಶದ ರೈತ, ಅನ್ನದಾತ ರೈತ ಒಂದು ನಾಣ್ಯದ 2 ಮುಖಗಳಿದ್ದಾಗ. ಗಡಿಯಲ್ಲಿ ದೇಶ ಕಾಯಬೇಕು ಸೈನಿಕ, ಭೂಮಿಯಲ್ಲಿ ರೈತ ಆಹಾರ ಉತ್ಪಾದನೆ ಮಾಡಿ, ಎರಡೂ ರೀತಿಯಲ್ಲಿ ಕೂಡ ಅವರ ಒಂದು ಸೇವೆ ಈ ದೇಶಕ್ಕೆ ಅತ್ಯಂತ ಮಹತ್ವಪೂರ್ಣವಾದ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಕೇಂದ್ರ ಸರ್ಕಾರ 2014ರ ನಂತರ ಆಡಳಿತಕ್ಕೆ ಬರ್ತಾರೆ. ಪ್ರಥಮವಾಗಿ ಕೂಗು ಜೈ ಜವಾನ್ ಜೈ ಕಿಸಾನ್ ಅಲ್ಲಿ ಜವಾನ್ ನಿಂದ ಬರ್ತದೆ, ಸೈನಿಕರಿಂದ ಬರ್ತದೆ. ನಮಗೆ ಸರಿಯಾದ ಆಹಾರವನ್ನ ಮುಟ್ಟಿದಂತ ಕೂಗು ರೈತನವರೆಗೆ ನಮಗೆ ರಕ್ಷಣೆ ಇಲ್ಲ ಅಂತ ಹೇಳಿ ನಿರಂತರವಾಗಿ ಕೇಂದ್ರ ಸರ್ಕಾರದ ಒಂದು ಜನ ವಿರೋಧಿ ಮುಖ ಅನಾವರಣಗೊಳ್ತಾ ಇದೆ. ಅದರ ಮುಂದುವರೆದ ಭಾಗವೇ ಈ ಜನ ವಿರೋಧಿ ಕೃಷಿ ಮಸೂದೆ. ಓಕೆ, ರೈಟ್ ಸರ್. ಇದು ಫಸ್ಟ್ ರಿಯಾಕ್ಷನ್ ಕಾಂಗ್ರೆಸ್ ಕಿಸಾನ್ ಘಟಕದ ಅಧ್ಯಕ್ಷರು. ಎಸ್ ಸರ್, ಫಸ್ಟ್ ರಿಯಾಕ್ಷನ್ ಬಿಜೆಪಿ ವಕ್ತಾರರು ಭಾರತ್ ಬಂದ್. ಎಸ್ ಸರ್. ನೋಡಿ, ನಿಮ್ಗೆ ಇವತ್ತು ಭಾರತ್ ಬಂದಿನ ಬಗ್ಗೆ ನೀವು ಟಿವಿಯಲ್ಲೆಲ್ಲ ತೋರಿಸಿದ್ರಿ ಏನು ಪ್ರತಿಕ್ರಿಯೆ ಅಂತ. ಯಾಕಂದ್ರೆ ಇವತ್ತು ರೈತರಿಗೆ ಇದರಿಂದ ಸಮಸ್ಯೆ ಇಲ್ಲ, ಸಮಸ್ಯೆ ಬಂದದ್ದು ಮಧ್ಯವರ್ತಿಗಳಿಗೆ ಸಮಸ್ಯೆ ಆದಾಗ ಏನ್ ಮಾಡಿದ್ರು? ಯಾಕಂದ್ರೆ ರೈತರಿಗೆ ಏನ್ ಬೇಕದು, ಯಾಕಂದ್ರೆ ಭಾರತೀಯ ಜನತಾ ಪಾರ್ಟಿ ಅಧಿಕಾರಕ್ಕೆ ಬರುವಾಗ ನಾವು ಕೆಲವು ಪ್ರಣಾಳಿಕೆಯನ್ನು ಬಿಡುಗಡೆ ಮಾಡ್ತೇವೆ. ಆ ಪ್ರಣಾಳಿಕೆಯನ್ನು ಬಿಡುಗಡೆ ಮಾಡುವಾಗ ಪ್ರಣಾಳಿಕೆಯಲ್ಲಿ ಒಂದು ಅಂಶ ಇದು ಸಹ ಇತ್ತು ರೈತರಿಗೆ ಸಹ. ಅದನ್ನು ನರೇಂದ್ರ ಮೋದಿ ಅವರು ನಿಮ್ಗೆ ಗೊತ್ತಿರಬಹುದು, ಸೆಪ್ಟೆಂಬರ್ 27, 2020ರಲ್ಲಿ ನಮ್ಮ ಲೋಕಸಭೆಯಲ್ಲಿ ಮತ್ತೆ ಜೂನ್ 5ರಂದು ನಮ್ದು ರಾಜ್ಯಸಭೆಯಲ್ಲಿ ಅದನ್ನು ಅಂಗೀಕಾರ ಮಾಡ್ತಾರೆ. ಮತ್ತೆ ಅದರ ಕರೆಕ್ಷನ್ ಅನ್ನು ಸೆಪ್ಟೆಂಬರ್ 14ರಂದು ನಮ್ಮ ಕೃಷಿ ಸಚಿವರಾದ ನರೇಂದ್ರ ಸಿಂಗ್ ತೋಮರ್ ಅವರು ಅದನ್ನು ಮಂಡಿಸ್ತಾರೆ. ಅದರ ನಂತರ ಏನಾಗ್ತದೆ ಅಂತ ಕೇಳಿದ್ರೆ ಸ್ವಲ್ಪ ಸಮಯ ಯಾವುದೇ ಈ ವಿಷಯದ ಬಗ್ಗೆ ಚರ್ಚೆಗಳು ಇರುವುದಿಲ್ಲ. ಇಲ್ಲಿ ಏನಾಯ್ತು ಅಂತ ಕೇಳಿದ್ರೆ ಮಧ್ಯವರ್ತಿಗಳಿಗೆ ಯಾವಾಗ ಇದರಿಂದ ಲಾಭಾಂಶ ಇಲ್ವಾ? ಇವತ್ತಿನವರೆಗೆ ಸಮೇತ ಎಲ್ರಿಗೂ ಗೊತ್ತುಂಟು, ರೈತ ಬೆಳೆಸ್ತಾನೆ ಬಿಟ್ರೆ ರೈತನಿಗೆ ಅವನಿಗೆ ಬೇಕಾದ ರೇಟ್ ಸಿಗುವುದಿಲ್ಲ. ಅವ ಎಲ್ಲಿ ಹೋಗಿ ಕೊಡ್ತಾನೆ ಅಲ್ಲೇ ಕೊಡ್ಬೇಕು ಬಿಟ್ರೆ ಅವನಿಗೆ ಬೇರೆ ಕಡೆ ಬೇರೆ ಯಾವುದೇ ಒಂದು ಮ್ಯಾನುಫ್ಯಾಕ್ಚರಿಂಗ್ ವಿಷಯದಲ್ಲಿ ಅವನು ದೇಶದಲ್ಲಿ ಯಾವುದೇ ಜಾಗದಲ್ಲಿ ಹೋಗಿ ಮಾರಬಹುದು. ಅವನಿಗೆ ಮಾತಾಡ್ತಾರೆ ಸರ್. ಇವತ್ತಿನ ಭಾರತ್ ಬಂದ್ಗೆ ನಮ್ಮ ರಾಜ್ಯದಲ್ಲಿ ಈಗ ನಾವು ನೋಡಿರುವಂತಹ ವಿಚಾರ, ಕರಾವಳಿ ಭಾಗದಲ್ಲಿ ನೀರಸ ಪ್ರತಿಕ್ರಿಯೆ. ಬಿಜೆಪಿಗರು ತಮ್ಮ ಸರ್ಕಾರ ಏನ್ ಹೇಳುತ್ತೆ? ನೀರಸ ಪ್ರತಿಕ್ರಿಯೆ ಸಿಕ್ಕಿದೆ, ಒಳ್ಳೆ ಪ್ರತಿಕ್ರಿಯೆ ಸಿಕ್ಕಿದ್ಯಾ? ಒಳ್ಳೆ ಪ್ರತಿಕ್ರಿಯೆ ರೈತರು ನೋಡಿ, ರೈತರು ಇದರಲ್ಲಿ ಪಾರ್ಟಿಸಿಪೇಷನ್ ಮಾಡಲಿಲ್ಲ, ರೈತರಿಗೆ ಖುಷಿ ಉಂಟು. ಆದ್ರೆ ಇವರು ಈಗ ಮಾತಾಡಿದಾಗೆ ಸಮಾನ ಮನಸ್ಕರು ಅವರು ಇವರೆಲ್ಲ ಒಟ್ಟಾಗಿ ಪ್ರತಿಭಟನೆ ಮಾಡಿದ್ರು. ರೈತರು ಪಾರ್ಟಿಸಿಪೇಟ್ ಮಾಡಿಲ್ಲ ಅಂದ್ರೆ ರೈತರ ಮುಖವಾಡ ಹಾಕಿ ಮಾಡಿದ್ದಾರೆ. ರಿಯಲಿ ರೈತರು ಯಾರು ಬೆಳೆಸ್ತಾನ ಅವ ಹೊಲದಿಂದ ಬಂದು, ಯಾಕಂದ್ರೆ ಅವನಿಗೆ ಕೆಲಸ ಉಂಟು, ಹೊಲದಲ್ಲಿ ಅವನು ಉತ್ಪತ್ತಿ ಮಾಡಿದ್ರೆ ಮಾತ್ರ ಅವನಿಗೆ ಇನ್ಕಮ್ ಸಿಗ್ತದೆ, ಅವನಿಗೆ ಇದಕ್ಕೆ ಬಂದ್ರೆ ಸಿಗುದಿಲ್ಲ. ಅವನಿಗೆ ಇವತ್ತು ಉತ್ಪತ್ತಿಗೆ ಮಾಡಿ ಅವನಿಗೆ ದುಡ್ಡು ಸಿಗ್ತಾ ಉಂಟು, ಅವನು ತುಂಬಾ ಹ್ಯಾಪಿಯೆಸ್ಟ್. ನಾವು ಯಾಕಂದ್ರೆ ನಾವು ಒಂದು ಯಾವುದೇ ಮಸೂದೆ ಮಾಡುವಾಗ ಇವರೆಲ್ಲ
ಹೇಳ್ಬೋದು ನರೇಂದ್ರ ಮೋದಿ ಹಾಗೆ ಮಾಡಿದ್ರು ಹೀಗೆ ಮಾಡಿದ್ರು ಅಂತ. ನರೇಂದ್ರ ಮೋದಿ ಅವರು ಯಾವುದೇ ಒಂದು ಮಸೂದೆ ಮಾಡುವಾಗ ಅದು ದೇಶದ ರೈತರಿಗೆ, ಇವರಿಗೆ ಗೊತ್ತಿರಬಹುದು, ನಮ್ಗೆ ಗೊತ್ತಿಲ್ಲ, ಲಾಕ್ಡೌನ್ ಟೈಮ್ ನಲ್ಲಿ ರೈತರ ಅಕೌಂಟ್ಗೆ ದುಡ್ಡು ಹಾಕಿದ್ದಿರ್ಬೋದು, ಮತ್ತೆ ಏನೆಲ್ಲ ರೈತರಿಗೆ ಬೇಕು, ಸುಫಲ ಇರಬಹುದು, ನಿಮ್ಮದು ಯೂರಿಯಾ ಇರಬಹುದು, ಯಾವ ಸಬ್ಸಿಡಿಯಲ್ಲಿ ಕೊಟ್ಟಿದ್ದಾರೆ, ಏನ್ ಕೊಟ್ಟಿದ್ದಾರೆ. ಇವರ ಕಾಲದಲ್ಲಿ ಯೂರಿಯಾ ಹುಡುಕಿಕೊಂಡು ಹೋಗ್ಬೇಕಿತ್ತು, ಗೊತ್ತುಂಟ ಇಲ್ವಾ ನಿಮಗೆ ಗೊತ್ತಿಲ್ಲ, ಅದನ್ನೆಲ್ಲ ನೀವು ಪ್ರಚಾರ, ಯಾಕಂದ್ರೆ ಯೂರಿಯಾ ದುಡ್ಡು ಕೊಟ್ಟರು ಸಿಗ್ತಿರ್ಲಿಲ್ಲ. ಇವತ್ತು ಸಬ್ಸಿಡಿಯಲ್ಲಿ ಪ್ರತಿಯೊಬ್ಬನಿಗೂ ಯೂರಿಯಾಕ್ಕೆ ಅವ ಕ್ಯೂ ನಿಲ್ಲುವುದೇ ಬೇಡ. ನಿಮಗೆ ನಾವು 2014 ಬರುವ ಮೊದಲು ಯೂರಿಯಾಕ್ಕಾಗಿ ಹೀಗೆ ಧರಣಿ ಕೂತ್ಕೊಂಡಿದ್ದಾರೆ ರೈತರು, ಹೀಗೆ ಕೂತ್ಕೊಂಡಿದ್ದಾರೆ. ಇವತ್ತು ಆ ಸಬ್ಸಿಡಿ ಇಲ್ಲ. ನಾನು ನೋಡಿ ರಸಗೊಬ್ಬರಗೋಸ್ಕರ ಎಷ್ಟು ಒದ್ದಾಡಿದ್ದಾರೆ, ಏನು ಒದ್ದಾಡಿದ್ದಾರೆ ಎಲ್ಲವೂ ಗೊತ್ತುಂಟು. ನಿಮ್ಮ ಹತ್ರ ಕ್ಲಿಪ್ಪಿಂಗ್ ಇದ್ರೆ ತೋರಿಸಬಹುದು. ಇವತ್ತು ನರೇಂದ್ರ ಮೋದಿ ಅವರ ಸರ್ಕಾರ ಬಂದ ಮೇಲೆ ಪ್ರತಿಯೊಂದು ಅವರಿಗೆ ರಸಗೊಬ್ಬರ ಇರಬಹುದು, ಉತ್ತಮ ಬೀಜವನ್ನು ಕೊಡುತ್ತಿರಬಹುದು, ಉತ್ತಮ ಫಲವನ್ನು ಕೊಡಬೇಕಂತ ಹೇಳಿ, ಮತ್ತೆ ಅವರಿಗೆ ಒಳ್ಳೆದಾಗಬೇಕು ಅಂತ ಹೇಳಿ ಈ ಮಸೂದೆಯನ್ನು ತಂದದ್ದು. ಅದರಲ್ಲಿ 99% ಜನ ರೈತರು ಸಮೇತ ಮಧ್ಯವರ್ತಿಗಳು ಬಿಟ್ಟು. ಇದರಲ್ಲಿ ಸಮಸ್ಯೆ ಆದದ್ದು ಯಾವುದು, ಶರದ್ ಪವಾರ್ ಇರಬಹುದು, ಪಂಜಾಬ್ನ, ಏನಂದ್ರೆ ಇದರ ಮಧ್ಯವರ್ತಿಗಳಿಗೆ ದುಡ್ಡು ತಿನ್ಲಿಕ್ಕೆ ಆಗ್ತಾ ಇಲ್ಲ, ಡೈರೆಕ್ಟ್ ಸಿಗ್ಲಿಕ್ಕೆ ಶುರುವಾಯಿತು. ಅದರಿಂದ ಇದು ಹೋರಾಟವನ್ನು ಇವರು ಮಧ್ಯವರ್ತಿಗಳ ಮುಖಾಂತರ ಮಾಡ್ತಾ ಇದ್ದಾರೆ. ಹಾಗಾಗಿ ಇದು ನಿರಸಪತಿಕೆ ಅಂದ್ರೆ ರೈತರು ಬರ್ಲಿಲ್ಲ ಸ್ವಾಮಿ, ರೈತರಿಗೆ ಬೇಡ, ಇದು ಮಾಡ್ತಾ ಇರಬಹುದು, ಯಾರು ಜನ ಬರ್ತಾರೆ. ರೈತರು ಬಿನಿ ಬಂದ್ರೆ ಯಾವ ರೀತಿ ಹೋರಾಟ ಆಗ್ತದಂತ ನಿಮ್ಗೆ ಗೊತ್ತಿರಬಹುದು. ರೈತರದ್ದೊಂದು ಹೋರಾಟವೇ ಬೇರೆ. ಅವರಿಗೆ ಈ ಭಾರತ್ ಬಂದ್ ಆ ಬಂದೆಲ್ಲ ಇಲ್ಲ, ಅವರು ಹೊಲದಲ್ಲಿ ಕೆಲಸ ಮಾಡಿದ್ರು, ಇವತ್ತಿದು ಇನ್ಕಮ್ ಆಯ್ತು, ಅವರಿಗೆ ಒಳ್ಳೆ ರೇಟ್ ಸಿಕ್ಕಿದೆ, ತಗೊಂಡೋಗಿದ್ದಾರೆ. ಓಕೆ, ರೈಟ್. ಇದು ಬಿಜೆಪಿ ಅವರ ಮಾತುಗಳು. ಎಸ್ ಸರ್, ಅದೇ ರೀತಿ ನಮ್ಮ ಜೊತೆ ರೈತರಿದ್ದಾರೆ. ಶ್ರೀಧರ್ ಶೆಟ್ಟಿ ಬೈಲುಗುತ್ತವರು, ದಕ್ಷಿಣ ಕನ್ನಡ ಜಿಲ್ಲಾ ರೈತ ಸಂಘದ ಅಧ್ಯಕ್ಷರು. ಸರ್ ನಮಸ್ತೆ. ನಮಸ್ತೆ ಸರ್. ನಮಸ್ತೆ. ಧ್ವನಿ ಕೇಳ್ತಾ ಇದೆಯಾ ಸರ್? ನಮಸ್ತೆ ನಮಸ್ತೆ, ಹೇಳಿ. ಓಕೆ, ಧ್ವನಿ ಕೇಳ್ತಾ ಇದೆಯಲ್ಲ ಸರ್ ಶ್ರೀಧರ್ ಶೆಟ್ಟಿ ಅವರೇ? ಕೇಳ್ತದೆ. ಓಕೆ ಶ್ರೀಧರ್ ಶೆಟ್ಟಿ ಅವರೇ, ಸದ್ಯ ಇವತ್ತಿನ ಒಂದು ಭಾರತ್ ಬಂದ್ಗೆ ನೀರಸವಾಗಿರುವಂತಹ ಪ್ರತಿಕ್ರಿಯೆ, ರೈತ ಸಂಘಟನೆಗಳು ಕೊಟ್ಟಿರುವಂತಹ ಬಂದ್, ಕರೆ ನೀಡಿರುವಂತಹ ಬಂದ್ಗೆ ನೀರಸ ಪ್ರತಿಕ್ರಿಯೆ ಏನ್ ಹೇಳ್ತೀರಾ ಸರ್? ಫಸ್ಟ್ ರಿಯಾಕ್ಷನ್. ನೀರಸ ಪ್ರತಿಕ್ರಿಯೆ ಅಂತ ಹೇಳಿದ್ರೆ ದಕ್ಷಿಣ ಕನ್ನಡ ಜಿಲ್ಲೆ ಸರ್, ತಾವು ಒಪ್ಕೊಳ್ತೀರಾ ನೀರಸ ಒಂದು ಸರ್, ತಾವು ಒಪ್ಕೊಳ್ತೀರಾ ಇವತ್ತಿನ ಒಂದು ಬಂದ್ಗೆ ನೀರಸ ಪ್ರತಿಕ್ರಿಯೆ ಇತ್ತು, ಹೌದಾ? ಹೌದು, ಇದ್ದದ್ದು ಹೇಗೆ ಅಂತ ನಮ್ಮ ದಕ್ಷಿಣ ಕನ್ನಡದ ಬಗ್ಗೆ ನಾನು ಮಾತ್ರ ಹೇಳ್ತೇನೆ. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಈ ಕೊರೋನಾ ಬಂದಿರೋದ್ರಿಂದ ಇದು ರಾಜ್ಯದಲ್ಲೇ ನಮ್ಮ ಜಿಲ್ಲೆ ಒಂದು ವಿಶೇಷ ವೈಶಿಷ್ಟ್ಯವನ್ನು ಕಂಡಂತ ಜಿಲ್ಲೆ. ಈ ಜಿಲ್ಲೆಯಲ್ಲಿ ನಾವು ಸ್ವಲ್ಪ ಬುದ್ಧಿವಂತರು ಅಂತ ಹೇಳುವಂತ ಜಿಲ್ಲೆ ನಮ್ದು. ನಾವು ಮತ್ತೊಬ್ಬರಿಂದ ಮಾಡಿಸುವುದೇ ಹೊರತು ನಾವಾಗಿ ಇಳಿಯುವವರಲ್ಲ. ನಮ್ಮ ಬಿಳಿ ಕಾಲರ್, ನಮ್ಮಲ್ಲಿ ಬಿಳಿ ಕಾಲರ್ನವರು ಅಂದ್ರೆ ನಮ್ಮ ಬ್ರಿಟಿಷರ ಆಡಳಿತದಲ್ಲಿ ನಾವು ಅವರು ಹೇಳಿದಾಗೆ ಕೇಳುವಂತ ಜನ ಆಗಿ ಹೋಗಿದ್ದೆವು. ಆ ರೀತಿ ಈಗ ಇವರು ಹೇಳಿದ್ರು, ಯಾರು ನಮ್ಮ ಸಂಜೀವ ಪ್ರಭುಗಳು, ರೈತರೆಲ್ಲ ಹೋರಾಟ ಮಾಡಿದ್ದು ದಲ್ಲಾಳಿಗಳು ಅಂತ ಹೇಳಿ. ನಿಮ್ಮ ಕಿಸಾನ್ ಸಂಘದವರು ಯಾರು ದಲ್ಲಾಳಿಗಳ? ಯಾರು ಹೇಳಿ ನೀವು? ನಿಮ್ಮ ಕಿಸಾನ್ ಸಂಘದವರು ಹೋರಾಟಕ್ಕೆ ಇಳಿದ್ರಲ್ಲ ಮೊನ್ನೆ, ಅದು ಯಾರು? ನೀವು ಈ ರೀತಿ ನಿಮ್ಮಲ್ಲಿ ರೈತ ಮೋರ್ಚಾ ನೋಡಿ, ರೈತರನ್ನು ಒಡೆಯುವಂತ ಕೆಲಸವನ್ನು ಬಿಜೆಪಿ ಆವತ್ತಿನಿಂದ ಮಾಡ್ತಾ ಬಂತು. ಇವತ್ತು ನಾವೆಲ್ಲ ಯಾಕಂತ ಒಂದು ರೀತಿಯಲ್ಲಿ ನಮ್ಮ ಇವರು ಶ್ರಮಿಕರಿಗಾಗ್ಲಿ ಮತ್ತೆ ವರ್ತಕರಿಗಾಗಲಿ ನೋವಾಗಬಾರದು. ನಾವು ಒಂದು ಸತ್ಯಾಗ್ರಹದ ಮೂಲಕ ನಾವು ಹೋರಾಟ ಮಾಡೋಣ. ಆ ಅಂಗಡಿ ಮುಂಗಟ್ಟುಗಳೆಲ್ಲ, ಈ ಬಸ್ಸು ಅದು ಇದು ಎಲ್ಲ ರೀತಿಯಲ್ಲಿ ಒಂದು ಆರ್ಥಿಕ ನಮ್ಮ ಕಗ್ಗಂಟಾಗಿದೆ ಈ ಜಿಲ್ಲೆಯಲ್ಲಿ. ಹಾಗಾಗಿ ಬೇಡ ಎನ್ನುವ ಒಂದು ದೃಷ್ಟಿಯಲ್ಲಿ ನಾವು ನಮ್ಮ ಸಂಘಟನೆಗೂ ಸಹ ಹೇಳಿದ್ದೇವೆ, ನಾವು ಬಂದಿಗೆ ಕರೆಕ್ಟ್ ಕೊಡುವುದಿಲ್ಲ, ನಾವು ಒಂದು ಸತ್ಯಾಗ್ರಹವನ್ನು ಮಾಡ್ತೇವೆ ಅಂತ ಹೇಳುವಂತ ಮಾತನ್ನು ಹೇಳಿದ್ದೇವೆ. ಹಾಗೆ ನಾವು ಅಷ್ಟಾಗಿ ಎಲ್ಲ ಸಮಾನ ಮನಸ್ಕರ ಸಂಘಟನೆಗಳನ್ನ ಸೇರಿಕೊಂಡು ಮಂಗಳೂರು ಇಲ್ಲೆಲ್ಲ ಮಾಡಿದ್ರು. ಆದ್ರೆ ಯಾವ ಸಂಘಟನೆಯವರು ಸೇರಿದ್ರು ಎಲ್ರು ಅದರಲ್ಲಿ ಪಾರ್ಟಿಸಿಪೇಟ್ ಮಾಡುವುದಿಲ್ಲ. ಕೆಲವರು ಮಾಡಿದ್ದಾರೆ, ಕೆಲವರು ಮಾಡ್ಲಿಲ್ಲ. ನಮ್ಮ ಸಂಘಟನೆಯವರು ಇವತ್ತು ಪುತ್ತೂರಿನಲ್ಲಿ ಬಂದನ್ನು ಮಾಡಿದ್ದೇವೆ, ರೋಡ್ ಬಂದ್ ಮಾಡಿದ್ದೇವೆ. ನಮ್ದು ಸತ್ಯಾಗ್ರಹ ಇದ್ದದ್ದು ಗಾಂಧಿಘಟ್ಟೆಯಲ್ಲಿ. ಎಸ್, ಜನರ ಪರವಾಗಿ ತಾವುಗಳು ಯೋಚನೆ ಮಾಡಿದಿರಾ. ಬಂದಿನ ವಿಚಾರಕ್ಕಿಂತ ಬದಲಾಗಿ ಸತ್ಯಾಗ್ರಹದ ವಿಚಾರದಲ್ಲಿ ತಾವುಗಳು ಹೋರಾಟವನ್ನ, ಪ್ರತಿಭಟನೆಯನ್ನ ಮಾಡಿದ್ದೀರಾ ಅನ್ನೋದು ತಾವು ಹೇಳ್ತಾ ಇದೀರಲ್ಲ ಸರ್? ಹೌದು, ನಾವು ಹಾಗೆ ಮಾಡಿರುವುದು. ಓಕೆ, ಎಲ್ಲೋ ನಾವು ಮತ್ತೆ ಯಾವ ಸಂಘಟನೆಯನ್ನು ಬೆಂಬಲಕ್ಕೆ ಕರೆದಿಲ್ಲ, ಅದು ನಮ್ದು ತಪ್ಪುಂಟು. ನಾವು ಕರೆದಿಲ್ಲ, ನಾವು ಒಂದೇ ಏಕಾಂಗಿಯಾಗಿ ನಮ್ಮ ಸತ್ಯಾಗ್ರಹವನ್ನು ನಾವು ಮಾಡ್ತೇವೆ ಎನ್ನುವ ದೃಷ್ಟಿಯಲ್ಲಿ ನಾವು
ಇವತ್ತು ಬಂದಿನ ವಿಚಾರದಲ್ಲಿ ಹೋರಾಟವನ್ನು ಮಾಡಿದ್ದೇವೆ. ಓಕೆ, ಬಹುಶಃ ತಾವು ಹೇಳಿದಾಗ ದಕ್ಷಿಣ ಕನ್ನಡ ಜಿಲ್ಲೆಯ ಬಗ್ಗೆ ಹೇಳಿದ್ರಿ. ಕರಾವಳಿ ಭಾಗದಲ್ಲಿ ರೈತರ ಹೋರಾಟಕ್ಕೆ ಸ್ವಲ್ಪ ನೀರಸ ಪ್ರತಿಕ್ರಿಯೆ ಸಿಕ್ಕಿತಾ ಅಥವಾ ಕರ್ನಾಟಕದಲ್ಲೂ ಕೂಡ ತಮ್ಗೆ ಯಾವ ರೀತಿ ಇದೆ ಕರ್ನಾಟಕದಲ್ಲಿ ಸಿಕ್ಕಿರುವಂತಹ ಕರ್ನಾಟಕದಲ್ಲಿ ಕೆಲವು ಭಾಗಗಳೇ, ಆದ್ರೆ ಈ ಬಿಜೆಪಿ ಸರ್ಕಾರ ಎಲ್ಲಿಯೂ ಬಂದ್ ಆಗಬಾರದು ಎನ್ನುವ ದೃಷ್ಟಿಯನ್ನು ಪೊಲೀಸ್ ಪಡೆಗಳನ್ನು ಉಪಯೋಗಿಸಿಕೊಂಡು ಮತ್ತೆ ವರ್ತಕರಿಗೆ ಅವರಿಗೆ ಆಮಿಷ ತೋರಿಸಿ ಅಂಗಡಿ ಮುಗ್ಗಟ್ಟುಗಳನ್ನು ತೆರೆಯುವಂತೆ, ಬಸ್ಗಳನ್ನು ಓಡಿಸುವಂತೆ ಎಲ್ಲ ಮಾಡಿದ್ರು. ಇದರಿಂದಾಗಿ ಸ್ವಲ್ಪ ನೀರಸ ಪ್ರತಿಕ್ರಿಯೆ ಆಗಿದೆ. ಬಿಜೆಪಿ ಸರ್ಕಾರ ಬಂದಿಗೆ ನೀರಸ ಪ್ರತಿಕ್ರಿಯೆ ಸಿಗುವಲ್ಲಿ ಯಶಸ್ವಿಯಾಗಿದೆ ಅನ್ನುವಂತ ತಾವು ಹೇಳ್ತಾ ಇದ್ದಾರೆ. ಯಶಸ್ವಿಯಾಗಿದೆ. ಅದು ಆಡಳಿತ ಇದ್ದವರು ಯಾರು, ಕಾಂಗ್ರೆಸ್ ಇರಬಹುದು, ಬಿಜೆಪಿ ಇವರು ಮಾಡುವಂತದ್ದೇ ಇದ್ದದ್ದು. ಓಕೆ ಓಕೆ ಓಕೆ, ಎಸ್ ಸರ್ ಬರ್ತೇನೆ. ಅದೇ ರೀತಿ ನಮ್ಮ ಜೊತೆ ಅನ್ವರ್ ಸಾದತ್ ಅವರಿದ್ದಾರೆ, SDPI ಜಿಲ್ಲಾ ಕಾರ್ಯದರ್ಶಿ. ಧ್ವನಿ ಕೇಳ್ತಾ ಇದೆಯಾ ಸರ್ ಅನ್ವರ್ ಸಾದತ್ ಅವರಿಗೆ? ಅನ್ವರ್ ಸಾದತ್ ಅವರ ಧ್ವನಿ ಕೇಳ್ತಾ ಇದೆಯಾ ಸರ್? ಓಕೆ, SDPI ಜಿಲ್ಲಾ ಕಾರ್ಯದರ್ಶಿ ಅನ್ವರ್ ಸಾದತ್ ಅವರು ಧ್ವನಿ ಕೇಳ್ತಾ ಇದೆಯಾ ಸರ್? ಅನ್ವರ್ ಸಾದತ್ ಅವರ ಧ್ವನಿ ಕೇಳ್ತಾ ಇದೆಯಾ ಸರ್? ಇವತ್ತು ಕೆಲವು ಭಾಗಗಳಲ್ಲಿ, ರಾಜ್ಯದ ಕೆಲವು ಭಾಗಗಳಲ್ಲಿ, ಕರಾವಳಿ ಭಾಗದಲ್ಲೂ ಕೂಡ SDPI ಅವರು ತುಂಬಾ ದೊಡ್ಡ ಮಟ್ಟದಲ್ಲಿ ಪ್ರತಿಭಟನೆಯನ್ನ ಮಾಡಿದ್ದಾರೆ, ಸಮಾನ ಮನಸ್ಕರು ಸೇರಿಕೊಂಡು. ಅನ್ವರ್ ಸಾದತ್ ಅವರ ಧ್ವನಿ ಕೇಳ್ತಾ ಇದೆಯಾ? ಎಸ್, ಅನ್ವರ್ ಸಾದತ್ ಧ್ವನಿ ಕೇಳ್ತಾ ಇದೆಯಾ ಸರ್? ಓಕೆ 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 ಓಕೆ, ಥ್ಯಾಂಕ್ ಯು ಅನ್ವರ್ ಸಾದತ್ ಧ್ವನಿ ಕೇಳ್ತಾ ಇಲ್ಲ. ಜೊತೆಗೆ ಎಸ್ ವೀಕ್ಷಕರು ಕಾರ್ಯಕ್ರಮ ನೋಡ್ತಾ ಇದ್ದೀರಾ, ಕರೆ ಮಾಡಬಹುದು, ತಮ್ಮ ಅಭಿವ್ಯಕ್ತಿ ಸ್ವಾತಂತ್ರ್ಯ ಇವತ್ತಿನ ಭಾರತ್ ಬಂದ್ ಬಗ್ಗೆ, ಜೊತೆಗೆ ಕೃಷಿ ಕಾಯ್ದೆಯ ಬಗ್ಗೆ, ಅದರಲ್ಲಿ ಇರುವಂತಹ ಆತಂಕಗಳು ಏನು, ಯಾತಕ್ಕೋಸ್ಕರ ಹೋರಾಟ ಆಗ್ತಾ ಇದೆ, ಯಾತಕ್ಕೋಸ್ಕರ ಪ್ರತಿಭಟನೆಗಳು ಆಗ್ತಾ ಇದೆ, ಏನು ಇದರಲ್ಲಿ ವಿರೋಧ ಇದೆ. ಎಸ್ ಸರ್, ಕಾಂಗ್ರೆಸ್ನವರು ಮಾತಾಡ್ತಿದ್ರು ವೈ ಪ್ರತಿಭಟನೆ ಅಂತ ಬಂದಾಗ ಅನೇಕ ಜನರಿಗೆ ಗೊತ್ತಿರದೇನೆ ಇರಬಹುದು ಅನ್ನುವಂತಹ ವಿಚಾರ ಕೂಡ ಬರುತ್ತೆ. ಎಸ್ ಸರ್, ಏನು ತಮ್ಗಳ ಸಮಸ್ಯೆ, ಯಾತಕ್ಕೋಸ್ಕರ? ನೋಡಿ, ನಾನು ಮೊದಲೇ ಹೇಳಿದೆ, ನಿಮ್ಮ ನೀರಸ ಅನ್ನುವಂತ ಒಂದು ಪದ ಬಳಕೆಗೆ ನಾನು ಹೇಳಿದೆ. ಅದೇ ರೀತಿ ಶ್ರೀಧರ್ ಶೆಟ್ಟಿ ಅವರು ಕೂಡ ಅದನ್ನೇ ಮುಂದುವರಿಸಿದ್ರು. ಜನ ಈ ಇಂದಿನ ಪರಿಸ್ಥಿತಿ ಅಂದ್ರೆ ಕೊರೋನಾದ ಸಂಕಷ್ಟ ಸಂದರ್ಭದಲ್ಲಿ ಶಾಂತಿ ಪ್ರಿಯವಾದಂತ ಕಾಂಗ್ರೆಸ್ ಪಕ್ಷ, ಒಂದು ಚಳುವಳಿ ಆಧಾರದಲ್ಲೇ ಹುಟ್ಟಿದಂತ ಒಂದು ಕಾಂಗ್ರೆಸ್ ಪಕ್ಷ ಇಂದಿನ ಜನಸಾಮಾನ್ಯರ ಬದುಕಿನ ಬಗ್ಗೆ ಅರಿತು ಮತ್ತು ಈ ಒಂದು ಮಸೂದೆಯ ಮಹತ್ವವನ್ನು ಒಂದು ಕೂಡ ಅರಿತುಕೊಂಡು ಅದರ ಈ ಸಂದರ್ಭದಲ್ಲಿ ಯಾವ ರೀತಿ ಪ್ರತಿಭಟನೆ ಮಾಡಬೇಕು ಅದಕ್ಕೆ ತಕ್ಕದಾದ ಪ್ರತಿಭಟನೆ ಮಾಡಿದೆ ಅಂತ ಒಂದು ವಿಚಾರವನ್ನ ನಾನು ಹೇಳಿದೆ. ಇಂದಿನ ಕೊರೋನಾದ ಮಹತ್ವವನ್ನು ಕೂಡ ಅರಿತು ಅದಕ್ಕೂ ನಾವು ಕೂಡ ಒಂದು ಗಮನದಲ್ಲಿ ಇಡಬೇಕಾಗುತ್ತೆ. ವಿಶೇಷವಾಗಿ ಈ ಮಸೂದೆಯ ಬಗ್ಗೆ ನಾನು ಒಂದು ವಿಚಾರ ಹೇಳಿರುವಂಥದ್ದು. ನಿಮಗೆ ಅವರು ಹೇಳಿದ್ರು, ನಾವು ಕೊರೋನಾ ಸಂದರ್ಭದಲ್ಲಿ ಲಸಿಕೆ ಕೊಟ್ಟಿವಿ, ಇನ್ನೊಂದು ಕೊಟ್ಟಿವಿ, ಆ ರೀತಿ ಸಹಾಯ ಮಾಡಿದ್ವಿ ಅಂತ ಹೇಳಿದ್ವಿ. ಅದು ಮುಂದುವರೆದ ಭಾಗವಾಗಿ ನಾನು ಮಾತಾಡ್ತೇನೆ. ಆದ್ರೆ ಅವರು ಫರ್ಟಿಲೈಸರ್ ರಸಗೊಬ್ಬರದ ಬಗ್ಗೆ ಅವರು ಹೇಳಿದ್ರು. ನೋಡಿ, ಇವತ್ತು ಮಸೂದೆಯ ಏನು ದುಷ್ಪರಿಣಾಮಗಳು ಏನು ಅನ್ನುವಂಥದ್ದು, ರೈತರಿಗೆ ಮಾರಕವಾಗಿರುವಂಥದ್ದು ಏನು ಅನ್ನುವಂಥದ್ದು ಇನ್ನೂ ಕೂಡ ಜನರಿಗೆ ನಾವು ಮನದಟ್ಟು ಮಾಡ್ತಾ ಇದ್ದೇವೆ ಮತ್ತು ಇನ್ನಷ್ಟು ಜನರು ಇದನ್ನು ತಿಳ್ಕೊಳ್ಬೇಕಾಗಿದೆ. ನಾವು ಹೇಳಿರುವಂಥದ್ದು ಏನು ಅಂತಂದ್ರೆ, ನಾವು ಕಾರ್ಪೊರೇಟ್ಗಳ ಸರ್ಕಾರ ಅಂತೇಳಿ ಯಾಕೆ ಅವರನ್ನ ಕರಿತೇವೆ ಅಂತಂದ್ರೆ, ಮೋದಿಯ ಪರಮಾಪ್ತ, ವಿಶೇಷವಾಗಿ ನಾವು ಅದಾನಿ ಅವರನ್ನೇ ನಾವು ಬೊಟ್ಟು ಮಾಡಿ ತೋರಿಸುವಂಥದ್ದು, ಅಂಬಾನಿ ಮತ್ತು ಅದಾನಿ ಅವರನ್ನ. ನೋಡಿ, ಮೊದಲು ಯಾವ ರೀತಿ ಇತ್ತು ಅಂತಂದ್ರೆ, ಈ ದೇಶದಲ್ಲಿ ಆಹಾರ ಉತ್ಪನ್ನವನ್ನ ರೈತ ಬೆಳಿಬೇಕು ಮತ್ತೆ ರೈತ ಗೋಡನಲ್ಲಿ ಅವನು ಸ್ಟಾಕ್ ಮಾಡಬಹುದು. ಅದು ಬಿಟ್ರೆ ಫುಡ್ ಕಾರ್ಪೊರೇಷನ್ ಅವರು ಏನಿದೆ ಅವರು ಅದನ್ನ ಗೋಡನ್ ಸ್ಟಾಕ್ ಮಾಡಬಹುದು. ಆಹಾರ ಭದ್ರತಾ ಸ್ಟಾಕ್ ಗೋಡನ್ಗಳು ನೀವು ನೋಡಿರ್ಬೋದು, ತಾಲೂಕುಗಳಲ್ಲಿ ಆಗಿರ್ಬೋದು, ರಾಜ್ಯ ಮಟ್ಟದಲ್ಲಿ ಆಗಿರ್ಬೋದು, ಅಥವಾ ರಾಷ್ಟ್ರೀಯ ಮಟ್ಟದಲ್ಲಿ ನಿಮ್ಗೆ ಗೋಡನ್ಗಳನ್ನ ಸ್ಟಾಕ್ ಮಾಡುವಂತದ್ದು ಸರ್ಕಾರ ಮತ್ತೆ ರೈತರು ಮಾತ್ರ ಇದನ್ನ ಸ್ಟಾಕ್ ಮಾಡಬಹುದು. ಈಗ ಅವರು ಹೇಳಿದ್ರು, ಯಾರು ಬೇಕಾದ್ರೂ ಬೆಳಿಬಹುದು, ಯಾರು ಬೇಕಾದ್ರೂ ಸ್ಟೋರ್ ಮಾಡ್ಕೋಬಹುದು, ಯಾರು ಬೇಕಾದ್ರೂ ಮಾರಾಟ ಮಾಡಬಹುದು ಅಂತೇಳಿ. ಇದರಿಂದಲೇ ನಾವು ಇದರ ಬಗ್ಗೆನೇ ನಾವು ಬಹಳ ಹೋರಾಟ ಮಾಡುವಂತದ್ದು ಏನು ಅಂತಂದ್ರೆ, ಅದಾನಿ ಅವರು ಒಂದು ಗೋಡನ್ ಮಾಡ್ತಾರೆ. ಒಂದು ಲೈನ್ ಅಲ್ಲಿ ನಿಮಗೆ ಇದರ ಒಂದು ಮಹತ್ವವನ್ನ ಇಡೀ ಜಿಲ್ಲೆಗೆ ನಾನು ಇದರ ಬಗ್ಗೆ ನಾನು ನಿಮಗೆ ತಿಳಿಸಲಿಕ್ಕೆ ಇಷ್ಟಪಡ್ತೀನಿ. ಒಂದ್ ನಿಮಿಷ 20 ಲಕ್ಷ ಮೆಟ್ರಿಕ್ ಟನ್ ಗೋಡನ್ ಅನ್ನ ಅವರು ತಯಾರು ಮಾಡ್ತಾರೆ. ಯಾರು? ಅದಾನಿ ಅವರು. ಇದರಿಂದ ಏನಾಗ್ತಾರೆ ಅಂತಂದ್ರೆ, ಒಂದೇ ಲೈನ್ ಅಲ್ಲಿ ಹೇಳ್ಬೇಕು ಅಂತಂದ್ರೆ, ಒಂದು ಬಾರಿ ಅವರು ಈಗ ಆಹಾರದಲ್ಲಿ ಒಂದು ಬೇಳೆ, ತೊಗರಿ ಬೇಳೆ ಅಂತ ತಿಳ್ಕೊಳ್ಳಿ. ತೊಗರಿ ಬೇಳೆನ ಏನ್ ಮಾಡ್ತಾರೆ ಅವರು ಸ್ಟಾಕ್ ಮಾಡ್ತಾರೆ, ಫುಲ್ ಸ್ಟಾಕ್ ಮಾಡ್ತಾರೆ. ಈ ದೇಶದಲ್ಲಿ ಇದು ನಡೆದು ಹೋದಂತ ಘಟನೆ 2018-19 ನಡೆದು ಹೋದಂತ ಘಟನೆ ಏನಾಯ್ತು ಅಂತಂದ್ರೆ, ಫುಲ್ ಸ್ಟಾಕ್ ಮಾಡ್ತಾರೆ. ರೈತರಿಂದ ಕಡಿಮೆ ಬೆಲೆಗೆ ಪರ್ಚೇಸ್ ಮಾಡಿ ಅವರು ಈಗ ಮಿನಿಮಮ್ ಸಪೋರ್ಟ್ ಪ್ರೈಸ್ ಅಂತ ಹೇಳ್ಬೋದು ಇವರು, ಆದ್ರೆ ಕಡಿಮೆ ಬೆಲೆಗೆ ಇವರು ಪರ್ಚೇಸ್ ಮಾಡಿಬಿಟ್ಟು ಈ ದೇಶದಲ್ಲಿ ತೊಗರಿ ಬೇಳೆಗೆ ಅಭಾವ ಸೃಷ್ಟಿ ಮಾಡುವ ರೀತಿಯಲ್ಲಿ ಅವರು ಮಾಡ್ತಾರೆ. ಮಾರ್ಕೆಟ್ ಅನ್ನು ಅವರು ತಮ್ಮ ಒಂದು ಸೌಮ್ಯಕ್ಕೆ ಹಿಡ್ಕೊಳ್ತಾರೆ ಅವರು.
ಇಡೀ ಗೋಡನ್ 20 ಲಕ್ಷ ಮೆಟ್ರಿಕ್ ಟನ್ ಇವರು ಸ್ಟಾಕ್ ಮಾಡ್ತಾ ದೇಶದಲ್ಲಿ ಏನಾಗ್ತದೆ ಅಂತಂದ್ರೆ ಕಡಿಮೆ ಬೆಲೆಗೆ ಜನಸಾಮಾನ್ಯರಿಗೆ ಸಿಗುವಂತ ತೊಗರಿ ಬೇಳೆ ಇವತ್ತೇನು 100 ರೂಪಾಯಿಗೆ ಸಿಗುವಂತ ತೊಗರಿ ಬೇಳೆ ನಾಳೆ 400 ರೂಪಾಯಿಗೆ ಆಗ್ತಾರೆ, 500 ರೂಪಾಯಿಗೆ ಆಗ್ತಾರೆ. ಅಲ್ಲಿ ಮಾರ್ಕೆಟ್ ಒಂದು ರೀತಿಯಲ್ಲಿ ನಿಮಗೆ ಅವಾಗ ಹೇಳಿದ್ರು ಅವರು ಶ್ರಮಿಕರು ಅಲ್ಲಿ ರೈಲ್ವೆ ಖಾಸಗೀಕರಣದ ಬಗ್ಗೆ ಕೂಡ ಮಾತಾಡಿದ್ರು, ಅದು ಮುಂದುವರೆದ ಮಾತಾಡ್ತಾರೆ. ಇವತ್ತು ಏನಾಗ್ತದೆ ಅಂತಂದ್ರೆ ಈ ನರೇಂದ್ರ ಮೋದಿ ಅವರು ಕಾರ್ಪೊರೇಟ್ ಕಂಪನಿಗಳಿಗೆ ಸಹಾಯ ಮಾಡಲಿಕ್ಕೆ ಹೋಗಿ ಜನರಿಗೆ ನಾಳೆ ಆಹಾರ ಉತ್ಪನ್ನಗಳು ನಮಗೆ ಜನಸಾಮಾನ್ಯರಿಗೆ ಆಹಾರ ಉತ್ಪನ್ನಗಳು ಕೈಗೆ ಸಿಗದ ರೀತಿಯಲ್ಲಿ ಒಂದು ಪರಿಸ್ಥಿತಿ ಜನಸಾಮಾನ್ಯರಿಗೆ ಆಗ್ತದೆ. ಇಲ್ಲಿ ರೈತರ ಬೆಳೆದಂಥ ಬೆಳೆಗಳಿಗೆ ನಾಳೆ ಒಂದು ಸರಿಯಾದ ಒಂದು ಪ್ರೈಸ್ ಸಿಗದೆ ಹೋದರೆ ಅದರಲ್ಲಿ ಸಮಸ್ಯೆ ಆಗ್ತದೆ. ನಾಳೆ ಎರಡು ರೀತಿಯಲ್ಲಿ ಕೂಡ ಬೆಳೆಗಾರನಿಗೂ ಸಮಸ್ಯೆಯಲ್ಲಿ ಸ್ಟಾಕ್ ಅಲ್ಲಿ ಒಂದು ರೀತಿಯಲ್ಲಿ ಕಾರ್ಪೊರೇಟ್ಗಳ ಮಧ್ಯಪ್ರವೇಶದಿಂದ ಇನ್ನೊಂದು ದರ ಕೂಡ ವ್ಯತ್ಯಾಸ ಆಗುವಂತ ಸಾಧ್ಯತೆ ಕೂಡ ಇರ್ತದೆ. ಅದರಿಂದಾಗಿ ನಾವು ಇದನ್ನು ಸ್ಪಷ್ಟವಾಗಿ ವಿರೋಧ ಮಾಡುವಂಥದ್ದು. ಇದು ಖಂಡಿತವಾಗಿಯೂ ರೈತ ವಿರೋಧಿ ಮಾತ್ರ ಅಲ್ಲ, ಇದು ಜನಸಾಮಾನ್ಯರ ವಿರೋಧಿ ಕೂಡ ಹೌದು ಅಂತೇಳಿ. ಓಕೆ 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 ಕಾರ್ಪೊರೇಟ್ ಕಂಪನಿಗಳ ಪರವಾಗಿದೆ. ಕೃಷಿ ವ್ಯಾಪಾರ ಸಂಸ್ಥೆಗಳು ಅಥವಾ ದೊಡ್ಡ ರಿಟೇಲರ್ಗಳೊಂದಿಗೆ ಒಪ್ಪಂದ ಮಾಡಿಕೊಳ್ಳಲು ಅವಕಾಶ ಇರುವಂತಹ ಒಂದು ವ್ಯವಸ್ಥೆ ಏನಿದೆ ರೈತರಿಗೆ ಹಾನಿಯಾಗುತ್ತದೆ ಅಂತ ತಾವು ಹೇಳ್ತಾ ಇರುವಂತಹ ವಿಚಾರ. ಜೊತೆಗೆ ತಾವು ಹೇಳಿರುವಂಥದ್ದು ಇನ್ನೊಂದು ಕಡೆ ತಾವು ಹೇಳಿರುವಂತಹ ವಿಚಾರ ಕನಿಷ್ಠ ಬೆಂಬಲ ಬೆಲೆ ನೀಡುವಂತಹ ವ್ಯವಸ್ಥೆಯನ್ನ ಈ ಒಂದು ಕಾನೂನು ತಪ್ಪಿಸುತ್ತದೆ ಅನ್ನೋದು ತಾವು ಹೇಳ್ತಾ ಇದ್ದೀರಾ ಸರ್. ಯಾಕೆಂತಂದ್ರೆ ಇಲ್ಲಿ ಏನಾಗ್ತದೆ ಅಂತಂದ್ರೆ ಒಂದು ಇಡೀ ಮಾರ್ಕೆಟ್ ಅನ್ನ ಒಬ್ಬ ಪ್ರತಿಷ್ಠಿತ ವ್ಯಾಪಾರಿ, ಅದೇ ನೀವು ಕಾರ್ಪೊರೇಟ್ ಸಂಸ್ಥೆಗಳ ಮುಖ್ಯಸ್ಥ ಅಂತ ಹೇಳ್ಬೋದು, ಆತ ಏನ್ ಮಾಡ್ತಾನೆ ಅಂತಂದ್ರೆ ನಾವು ರೈತರು ಬೆಳೆಯುವಂತ ನಾನೇನ್ ಹೇಳಿದೆ ಈ ತರ ಅವನು ಸ್ಟಾಕ್ ಮಾಡ್ಕೊಳ್ಳೋ ಮುಖಾಂತರ ಜನಸಾಮಾನ್ಯರಿಗೆ ಇವತ್ತೇನು 100-200 ರೂಪಾಯಿಗೆ ಸಿಗುವಂತ ಮೆಣಸು ನಾಳೆ 600-700 ರೂಪಾಯಿಗೂ ಆಗ್ಬಹುದು, 1000ಕ್ಕೂ ಆಗ್ಬಹುದು. ಆ ರೀತಿ ಇದು ತಮ್ಮ ಆತಂಕ. ಇದು ಜನಸಾಮಾನ್ಯ ಖಂಡಿತವಾಗಿ ಮಾರ್ಕೆಟ್ ದರ ಜಾಸ್ತಿ ಆಗ್ತದೆ. ಆದ್ರೆ ಅದೇ ರೀತಿ ರೈತರಿಗೆ ಈ ದರ ಸಿಗುವುದಿಲ್ಲ. ರೈತರನ್ನ ಏನ್ ಮಾಡ್ತಾನೆ ಅಂತಂದ್ರೆ ಅವನು ಸ್ಟಾರ್ಟಿಂಗ್ ತೆಗೆದು ವೆರಿ ಸಿಂಪಲ್ ಇದನ್ನ ಸ್ವಲ್ಪ ಹೇಳಿ. ವೆರಿ ಸಿಂಪಲ್ ಹೇಳಿ ಸರ್. ಸ್ಟಾರ್ಟಿಂಗ್ ಅವರು ತೆಗೆದುಕೊಳ್ಳುವ ನಾಟಕ ಮಾಡಬಹುದು, ನಾಳೆ ಹೊರಗಡೆಯಿಂದ ಬರುದಿಲ್ಲ ಅಂತೇಳಿ ಏನ್ ಗ್ಯಾರಂಟಿ, ಅವರು ಆಮದು ಮಾಡ್ಕೊಳ್ಳುದಿಲ್ಲ ಅಂತ ಏನ್ ಗ್ಯಾರಂಟಿ? ಯಾಕೆಂತಂದ್ರೆ ಈ ರೀತಿಯಲ್ಲಿ ಕಾರ್ಪೊರೇಟ್ ಗಳ ಒಂದು ಮನೋಸ್ಥಿತಿ ನಿಮಗೆ ಗೊತ್ತೇ ಇದೆ. ಇವತ್ತು ಅವರ ವ್ಯಾಪಾರದ ಹಿತದೃಷ್ಟಿ ಅವರಿಗೆ ಮುಖ್ಯ ಹೊರತು ಜನಸಾಮಾನ್ಯರ ಹಿತದೃಷ್ಟಿ ಆಗ್ಲಿ ಜನಸಾಮಾನ್ಯರ ಬದುಕಿನ ಜೀವನದ ಬಗ್ಗೆ ಅವರು ಯೋಚನೆ ಮಾಡ್ಲಿಕ್ಕೆ ಅವರು ಸಾಧ್ಯನೇ ಇಲ್ಲ. ಹೀಗಾಗಿ ಏನ್ ಮಾಡ್ತಾ ಇದೆ ಅಂತಂದ್ರೆ ಎಪಿಎಂಸಿಗಳೇ ಇದ್ದಾವೆ, ಸರ್ಕಾರದ ಅಧೀನದಲ್ಲಿ ಎಪಿಎಂಸಿಗಳಿದೆ. ಇದನ್ನು ಇನ್ನಷ್ಟು ಬಲಗೊಳಿಸಬೇಕು. ಯಾಕೆ ಎಪಿಎಂಸಿಗಳನ್ನ ಇದರಲ್ಲಿ ಹೊರಗಿಡುವಂತ ತಂತ್ರ ಆಗ್ತಾ ಇದೆ? ಯಾಕಂತಂದ್ರೆ ಇದರಿಂದ ಖಂಡಿತವಾಗ್ಲೂ ನಾವು ವಿರೋಧ ಮಾಡುವಂತದ್ದು ಯಥಾಸ್ಥಿತಿ ಏನಿದೆ ಅದನ್ನ, ಯಾಕಂದ್ರೆ ನಿರಂತರವಾಗಿ ಇದರ ಬಗ್ಗೆ ಹೋರಾಟಗಳಾಗ್ತಾ ಇದೆ. ಇಂಥ ಹಠಮಾರಿ ಧೋರಣೆ ಯಾಕೆ? ಇದನ್ನು ನಿಷೇಧ ಮಾಡ್ಬೇಕಾ, ಮಸೂದೆಯನ್ನು ನಿಷೇಧ ಮಾಡಬೇಕು ಅಂತ ಹೇಳಿ ದೀರ್ಘಕಾಲದಂತ ಒಂದು ಹೋರಾಟ ಇದೆ. ಇಷ್ಟು ದೀರ್ಘವಾಗಿ ದೇಶದಲ್ಲಿ ಪ್ರತಿಭಟನೆಗಳು ಸ್ವಾತಂತ್ರ್ಯ ಚಳವಳಿ ಬಿಟ್ರೆ ಇದೇ ಒಂದು ದೊಡ್ಡ ದಾಖಲೆ ಮಟ್ಟಕ್ಕೆ ಹೋಗುವ ರೀತಿಯಲ್ಲಿ ನಡೀತಾ ಇದೆ. ಯಾಕಾಗಿ ಈ ಹಠ ಮಾಡಿದ್ವಿ? ಯಾರ ಹಿತದೃಷ್ಟಿ ಕಾಯ್ಲಿಕ್ಕೋಸ್ಕರ, ಕೇವಲ 2 ಜನರ ಹಿತದೃಷ್ಟಿ ಕಾಯ್ಲಿಕ್ಕೋಸ್ಕರ ಇಡೀ ದೇಶದ 100 ಕೋಟಿ ಜನಸಂಖ್ಯೆಯನ್ನ, ಇಷ್ಟು ದೊಡ್ಡ ರೈತ ಸಮುದಾಯವನ್ನು ಯಾಕಾಗಿ ಬಲಿ ತೆಗಿತಾ ಇದ್ದೀರಿ ಅಂತ ಅನ್ನುವಂಥದ್ದು ನಮ್ಮ ಒಂದು ವಿರೋಧದ ವಿಚಾರ. ಓಕೆ ಸರ್, ಇದು ಕಾಂಗ್ರೆಸ್ ವಕ್ತಾರರ ಮಾತುಗಳು. ಅದೇ ರೀತಿ ಜನರಿಗೆ ಕೂಡ ಈ ಒಂದು ವ್ಯವಸ್ಥೆಯ ಬಗ್ಗೆ ಜೊತೆಗೆ ಈ ಒಂದು ವಿಚಾರದ ಬಗ್ಗೆ ಮಾತಾಡೋ ಅವಕಾಶ ಇದೆ. ಕರೆಗಳು ಬರ್ತಾ ಇದೆ. ಪ್ರಥಮ ಕರೆ ಸ್ವೀಕಾರ ಮಾಡ್ತೇನೆ. ಹಲೋ ಸರ್, ನಮಸ್ತೆ. ಸರ್ ನಮಸ್ತೆ, ಧ್ವನಿ ಕೇಳ್ತಾ ಇದೆಯಾ ಸರ್? ನಮಸ್ತೆ ಸರ್, ಧ್ವನಿ ಕೇಳ್ತಾ ಇದೆಯಾ? ಹಲೋ, ನಮಸ್ತೆ. ನಮಸ್ತೆ. ನಮಸ್ತೆ ಸರ್, ತಮ್ಮ ಹೆಸರು ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ರಾಜೇಶ್ ಶೆಟ್ಟಿ, ಸಿದ್ದಗಟ್ಟೆ. ಹೌದು. ಎಸ್ ಸರ್, ಮಾತಾಡಿ ಸರ್. ಸರ್, ನಂದೊಂದು ಮೋಹನ್ ಗೌಡ್ರ ಹತ್ರ ಮಾತಾಡ್ಲಿಕ್ಕಿತ್ತು. ಮಾತಾಡಿ ಸರ್, ಮಾತಾಡಿ ದಯಮಾಡಿ. ಡ್ರೈವರ್ ಕೆಲಸ ಮಾಡ್ತಾ ಇದ್ದೇನೆ. ನಮ್ಮ ರೈತರಿಗೆ ಏನಾಗಿದೆ ಅಂತ ಹೇಳಿದ್ರೆ ಚಿಕ್ಕಮಂಗ್ಳೂರಲ್ಲಿ ಎಷ್ಟು ರೂಪಾಯಿಗೆ ಒಂದು ಟೊಮೆಟೊ ಕೊಡ್ತಾರೆ ಅವ್ರು ಗೊತ್ತಾ? 50 ಪೈಸೆ ಕಿಲೋ ಕೊಡ್ತಾರೆ ಅವರು. ಅರ್ಥ ಆಗಿಲ್ಲ, ಹೇಳಿ ಸರ್. ನೋಡಿ, ಚಿಕ್ಕಮಂಗ್ಳೂರಲ್ಲಿ ರೈತರು ಏನ್ ಮಾಡ್ತಾರೆ ಅಂದ್ರೆ ಕಿಲೋಗೆ 50 ಪೈಸೆ 60 ಪೈಸೆಗೆ ಟೊಮೆಟೊ ಕೊಡ್ತಾರೆ. ಟೊಮೆಟೊ ಕೊಡ್ತಾರೆ. ಟೊಮೆಟೊನ್ನ ಇಲ್ಲಿ ತಂದು ಇವರು 60 ರೂಪಾಯಿ 50 ರೂಪಾಯಿಗೆ ಕಿಲೋಗೆ ಮಾರ್ತಾರೆ. ಹಾಗಾದ್ರೆ ಲಾಭ ಯಾರಿಗೆ ಅಂತ ಹೇಳಿ ನೀವು? ಕಾರ್ಪೊರೇಟ್ ಕಂಪನಿಗಳು. ಓಕೆ ಓಕೆ, ಅದೇ ನಾನು ಹೇಳಿರುವಂತ ರೈತರಿಗೆ ಸಿಗುದಿಲ್ಲ ದರ ಅಂತ ಹೇಳಿರುವಂತ ಅದೇ. ನಾಳೆ ಮೋರ್ಗಳಾಗ್ಲಿ ಬಿಗ್ ಬಜಾರ್ಗಳಾಗ್ಲಿ ಪ್ರವೇಶ ಮಾಡಿದ್ರೆ ರೈತರಿಂದ ಕಡಿಮೆ ಬೆಲೆ ಪರ್ಚೇಸ್ ಮಾಡ್ತಾರೆ. ಸರಿ ಸರ್, ತಾವು ರೈತರ? ನಾನ್ ರೈತರು ಕೂಡ ನಾನು ಡ್ರೈವರ್ ಆಗಿ ಕೆಲಸ ಮಾಡ್ತಾ ಇದ್ದೆ. ಡ್ರೈವರ್ ಆಗಿ ಕೆಲಸ ಮಾಡ್ತಾರೆ, ಹಾಗೆ ಗೊತ್ತಿದೆ. ಅಲ್ಲ, ಅವರು ಇವತ್ತಿದ್ದು ಹೇಳಿದ್ದು ನೋಡಿ, ಇವರಿಗೆ ಅದನ್ನು ಹೇಳ್ತಾ ಇದ್ದಾರೆ. ಕಾರ್ಪೊರೇಟ್ ಈಗ ಕಾರ್ಪೊರೇಟ್ ಬಂದಿರ್ಲಿಲ್ಲ, ಕಾರ್ಪೊರೇಟ್ ಬರುವ ಮೊದಲೇ ಈ ರೀತಿ ನಡೀತಾ ಉಂಟು. ರೈತನಿಗೆ ಏನಿಲ್ಲ, ಮಧ್ಯವರ್ತಿಗಳಿಗೆ ಮಾತ್ರ ಸಿಗ್ತಾ ಉಂಟು ಅಂತ ಅವರು ಮಾತಾಡುದು. ಸರಿ, ತಮ್ಮ ನಿಲುವೇನು ಸರ್? ತಮ್ಮ ಮಾತಿನ ನಿಲುವೇನು? ಎಸ್ ಸರ್, ಮಾತಾಡಿ ಸರ್.
ನಾನು ಹೇಳೋದು ಇದೆ, ದಲ್ಲಾಳಿಗಳಿಗೆ ಲಾಭ ಆಗ್ತಾ ಉಂಟು ಈಗ, ಹಾಗೆ ಆಗ್ಬಾರ್ದು. ಈಗ ಲಾಭ ಆಗ್ತಾ ಇದೆಯಾ? APMCಗೆ ಅವರೇ ಮಾರುವಾಗ ಆಗ್ಬೇಕು. ಓಕೆ, ಲಾಭ ಈಗ ಆಗ್ತಾ ಇದೆಯಾ ದಲ್ಲಾಳಿಗಳಿಗೆ? ದಲ್ಲಾಳಿ ಅದೇ ಇವರು ಹೋರಾಟ ಮಾಡುದೇ ಅದಕ್ಕಾಗಿ, ಯಾಕೆಂದ್ರೆ ದಲ್ಲಾಳಿಗಳಿಗೆ ಹಣ ಆಗ್ತಾ ಉಂಟು, ಆಗುದಿಲ್ಲ ಈಗ. ಆದ್ರೆ ಈಗ ಕಾನೂನು ಸಂಗಂತ ಮೋದಿ ಅವರು ಎಂತ ಮಾಡಿದ್ದಾರೆ ಅಂತ ಹೇಳಿದ್ರೆ, ಮಾಡಿದವನೇ ಮಾರ್ಬೇಕಂತ ಅವ್ರದ್ದು ರೂಲ್. ಓಕೆ, ಆ ರೀತಿ ಹೇಳ್ತಾ ಇದ್ದಾರೆ. ವ್ಯಕ್ತಿಗೆ ಅವರ ಹಣ ಹೋಗ್ಬೇಕು ಅಂತ ಅವ್ರದ್ದು ತೀರ್ಮಾನ. ಅರ್ಹ ವ್ಯಕ್ತಿಗೆ ಹಣ ಹೋಗ್ಬೇಕು, ಮಿಡಲ್ ಮ್ಯಾನ್ ಗಳಿಗೆ ಹಣ ಸಿಗಬಾರದು. ಏನ್ ಮಾಡ್ಲಿಕ್ಕೆ ಆಗುದಿಲ್ಲ ಅಂತ. ತರಕಾರಿ ಮತ್ತೆ ಇವತ್ತು ಹೋರಾಟ ಮಾಡಿದ್ರೆ ಯಾರು ರೈತರು ಹೋರಾಟ ಮಾಡಿಲ್ಲ, ಮಾಡಿದ್ದು ಈ ದಲ್ಲಾಳಿಗಳ ಏಜೆಂಟ್ರು. ಓಕೆ ಓಕೆ, ಎಸ್ ಸರ್, ಎಸ್ ಸರ್, ಧನ್ಯವಾದ ಸರ್, ಧನ್ಯವಾದ. ಓಕೆ ಓಕೆ, ಎಸ್ 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 ಸರ್. ಈಗ ಈ ಎಲ್ಲ ವಿಷಯಗಳು ಬಂತು, ಶ್ರೀಧರ್ ಶೆಟ್ಟಿ ಅವರೆಲ್ಲ ಯಾಕೆ ಕರಾವಳಿಯಲ್ಲಿ ಅಂತ ಪುನಃ ಹೇಳ್ತೇನೆಂದ್ರೆ, ಅಡಿಕೆ ರೇಟ್ ಎಷ್ಟಾಗ್ತಾ ಉಂಟಂತ ಗೊತ್ತಿರಬಹುದು. ಅಡಿಕೆಗೆ 500 ರೂಪಾಯಿ ಬಂತು ಹೊಸತ್ತು, ಎಲ್ಲರೂ ಸುಖದಲ್ಲಿದ್ದಾರೆ. ಅದನ್ನು ಕ್ಯಾಂಪ್ಕೋ ಅಂತ ಸಂಸ್ಥೆ ಇದ್ದ ನಿಮಿತ್ತ ಒಂದು ರೇಟ್ ಫಿಕ್ಸ್ ಆಗಿ ಬಹಳ ಚಂದ ರೀತಿಯಲ್ಲಿ ನಡೀತಾ ಉಂಟು. ಇವತ್ತು ಈಗ ಅವರು ಪಾಪ ಸಿದ್ದಗಟ್ಟೆಯಿಂದ ಮಾತಾಡಿದವರು ಅದನ್ನು ಹೇಳಿದ್ದು, ಇವತ್ತಿಗೆ ಸಮೇತ ಯಾವ ರೈತನಿಗೆ, ಈಗ ಇವರು ಕಾಂಗ್ರೆಸ್ನವರು ಸಮಾನ ಮನಸ್ಕರೆಲ್ಲ ಮಾತಾಡ್ತಾ ಇದ್ದಾರಲ್ಲ, ಕೃಷಿ ಕಾಯ್ದೆ ತರುವ ಮೊದಲು ಟೊಮೆಟೊಗೆ ಏನು ರೈತನಿಗೆ ಸಿಕ್ತಿತ್ತ? ಮಧ್ಯವರ್ತಿಗಳೇ ಮಾಡ್ತಾ ಇದ್ರು. ಇವತ್ತು ಏನ್ ಹೇಳ್ತಾರಂದ್ರೆ, ಎಲ್ಲಿಯವರೆಗೆ ಕಥೆ ಆಗಿದೆ ಅಂತ ಕೇಳಿದ್ರೆ, ರೈತರ ಬಗ್ಗೆ ಇವರು ಇಷ್ಟೆಲ್ಲ ಕಣ್ಣೀರಿಸ್ತಾರ. ರೈತರ ಸ್ಥಿತಿ ಏನಾಗಿದೆ ಅಂದ್ರೆ, ಅಲ್ಲಿಯ ಬಂಡವಾಳಶಾಹಿಗಳು ದುಡ್ಡನ್ನು ಫಸ್ಟಿಗೆ ಕೊಟ್ಟು ಅವರು ಹೇಳಿದ ರೀತಿಯಲ್ಲಿ ರೇಟಲ್ಲಿ ಇವತ್ತು ಹೋಗ್ತಾ ಉಂಟು. ಇವರು ನಾರ್ತ್ ಸೈಡ್ ಹೋಗಿದ್ದಾರೆ ಇಲ್ವೋ ಗೊತ್ತಿಲ್ಲ ನಂಗೆ, ನಾರ್ತ್ ಕರ್ನಾಟಕ ಹೋದ್ರೆ ಗೊತ್ತಾಗ್ತದೆ. ಅಲ್ಲಿ ಮೊದಲೇ ಇವರು ದುಡ್ಡು ಕೊಡ್ತಾರೆ ಬೆಳಿಲಿಕ್ಕೆ, ಅವರ ಹತ್ರ ದುಡ್ಡು ಇರುವುದಿಲ್ಲ ಪಾಪ ಹೊಲದಲ್ಲಿ. ಅವರಿಗೆ ದುಡ್ಡು ಕೊಟ್ಟು ಅವರು ಹೇಳಿದ ಪ್ರೈಸ್, ಇವರು ಕೊಟ್ಟ ರೇಟಿನಲ್ಲಿ ಅದನ್ನು ತಕೊಂಡು, ಅದು ಅವರ ಜೀವಮಾನದಲ್ಲಿ ಮುಗಿಲಿಕ್ಕಿಲ್ಲ. ರೈತ ಯಾವಾಗ್ಲೂ ಅಲ್ಲೇ ಇರುದವ, ಹೊಲದಲ್ಲಿ ದುಡಿಲಿಕ್ಕೆ ಮಾತ್ರ ಇರುದು. ನರೇಂದ್ರ ಮೋದಿ ಅವರ ಕಾನೂನು ಬಂದ ಕೂಡಲೇ ಏನಾಗ್ತದೆ ಅಂತ ಕೇಳಿದ್ರೆ, ಅದಕ್ಕೊಂದು ಬೆಂಬಲ ಬೆಲೆ ಸಿಕ್ಕಿಕೊಂಡು ಅದಕ್ಕೆ ಯಾರು ಗಿರಾಕಿಗಳು ಆಗ್ಬೇಕು. ಇವರು ಮಾತಾಡಿದ್ರೆ ಅದಾನಿ, ಅಂಬಾನಿ, ಇನ್ನೊಂದು ಕೆಲವು ಹೆಸರಿಲ್ಲ. ಯಾಕಂದ್ರೆ ಈಗ ಒಂದು ನಿಮಿಷ, ಮಾಡಿ ಮರ್ರೆ, ರಾಜೀವ್ ಗಾಂಧಿ ಅವರಿಗೆ ಅಥವಾ ಇವರು ರಾಹುಲ್ ಗಾಂಧಿ ಅವರು ಅಥವಾ ವಾದ್ರಾ ಅವರು ಗೋಡನ್ ಮಾಡಿದ್ರೆ ಬೇಡ ಹೇಳುದಿಲ್ಲ ನಾವು. ಇವರು ವಾದ್ರಾ ಅವರು ಸಹ ಒಂದು ಗೋಡನ್ ಮಾಡ್ಲಿ, ಅದಲ್ಲ ಈಗ ಮಾಡಿದವರ ಬಗ್ಗೆ ಮಾತಾಡಿ, ಮಾಡುವವರ ಬಗ್ಗೆ ಮಾತಾಡಿ. ಈಗ ಮಾಡಿದ್ರೆ ಏನಾಯ್ತು ಬಿಡಿ. ಇವರಿಗೆ ಈಗ ಅವರು ಮಾಡಿದ್ರು, ಇವರು ಮಾಡಿದ್ರು, ಅವರು ವ್ಯವಹಾರ ಮಾಡ್ತಾ ಇದ್ದಾರೆ ಮರ್ರೆ. ಅವರಲ್ಲಿ AGM ಆಗ್ತದೆ, ಅವರದ್ದು ಕಂಪನಿಗಳು ಉಂಟು, ಇದು ಉಂಟು, ಕಾರ್ಪೊರೇಟ್ ಕಂಪನಿಗಳು ಅಲ್ಲ. ಅವರು ವ್ಯವಹಾರ ಮಾಡಿಯೇ ಈ ದೇಶವನ್ನ ಮಾಡ್ತಾ ಇದ್ದಾರೆ. ನೋಡಿ, ಖಾಸಗೀಕರಣಕ್ಕೆ ಇದು ಅವರ ನಾಂದಿ ಹಾಕ್ತಾ ಇದ್ದಾರೆ. ಅಲ್ಲ, ಅವರು ಮಾತಾಡುವಾಗ ನಾನು ನನ್ನ ಕಂಪ್ಲೀಟ್ ಹೇಳ್ತೇನೆ. ನಾನು ಏನಂತ ಕೇಳಿದ್ರೆ, ಈಗ ಕಾಂಗ್ರೆಸ್ನಲ್ಲಿ ಒಂದು ಸಮಸ್ಯೆ ಬಂದಿದೆ. ಏನಂತ ಕೇಳಿದ್ರೆ, ಯಾವುದೇ ವಿಷಯ ಮಾತಾಡಿದ್ರೆ ಅಂಬಾನಿ ಒಂದು ಎರಡು ಮಾತಾಡ್ತಾ ಬಿಡುದು. ಇನ್ನೊಂದು 30 ಕಂಪನಿ ಉಂಟು ಅವರಿಗೆ ಪಾಪ. ಇನ್ನೊಂದು ನೋಡ್ಲಿಕ್ಕೆ ಹೇಳುದು ಒಳ್ಳೇದು, ಟಾಪ್ ಕಂಪನಿಗಳು ಸುಮಾರು ಉಂಟು, ಅವ್ರಿಗೆ ಗೊತ್ತಿಲ್ಲ ಪಾಪ. ಇರ್ಲಿ ಅಲ್ಲ, ಇರ್ಲಿ, ನಾನು ನಿಮ್ಗೆ ಅವರು ಅಲ್ಲಲ್ಲ, ನಾವು ಸಾಕುದು ಹೌದು, ಅಲ್ಲಲ್ಲ, ನೀವು ಯಾರಿಗೂ ಸಾಕ್ಲಿಲ್ಲ. ದೇವ್ರ ದಯಿಂದ ಕಾಂಗ್ರೆಸ್ ಇಷ್ಟು ವರ್ಷ ಯಾರನ್ನು ಸಾಕ್ಲಿಲ್ಲ. ನೀವು ಮಾತಾಡುವಾಗ ನಾನು ಮಾತಾಡ್ಲಿಲ್ಲ. ಸತ್ಯಾಂಶ ಮತ್ತೆ ಹೇಳಿ. ಕಾಂಗ್ರೆಸ್ 60 ವರ್ಷದಲ್ಲಿ ಕಟ್ಟಿದನ್ನ ಮಾರ್ಲಿಕ್ಕೆ ನೀವು ಬರಬೇಕಾಯ್ತು ಅಷ್ಟೇ ಸ್ವಾಮಿ. ಮಾರ್ಲಿಕ್ಕೆ ಅಂದ್ರೆ ತಕೊಳ್ಳುವವರು ಮತ್ತೆ ಮಾರುವವರು ನೋಡ್ತಾರೆ, ನಿಮ್ಗೆ ಬೇಡ ಅದು. ನೀವು ಮಾತ್ರ ನಿಮ್ಮ ತಲೆಯಲ್ಲಿ ಅದೇ ಉಂಟು. ಯಾಕಂದ್ರೆ ಇನ್ನೂ ಸಹ ಇವರ ಅವಸ್ಥೆ ಏನಾಗ್ತಾ ಉಂಟಂತ ನಮ್ಗೆ ಬೇಡ. ಪ್ರತಿಯೊಂದು ಡೆಲ್ಲಿಯಲ್ಲಿ ನೋಡಿದೆವು, ಎಲ್ಲೆಲ್ಲಿ ಇವರ ದೇಶ ನೋಡ್ತಾ ಇದೆ ಸ್ವಾಮಿ. ನೋಡಿ, ಕಾರ್ಪೊರೇಟ್ ನರಸಿಂಹರಾವ್ ಅವರ ಕಾಲದಲ್ಲಿ ಕಾಂಗ್ರೆಸ್ ಗವರ್ಮೆಂಟ್ ಹೇಗೆ ಅದನ್ನೊಂದು ಮಾಡಬೇಕು ಅಂತ ಹೇಳುದು ನಿಮ್ಗೆ ಗೊತ್ತಿರಬಹುದು. ಈಗ ಅಡಿಕೆಗೆ 500 ರೂಪಾಯಿ ಆಗಿದೆ ಇಲ್ವಾ ಅಂತ ಅವ್ರು ಹೇಳಿ ನೋಡುವ. ಅಡಿಕೆ 100 ರೂಪಾಯಿ ಅಲ್ಲ, ಗಡಿಬಿಡಿ ಮಾಡಬೇಡಿ ನೀವು. ಕರಾವಳಿಯಲ್ಲಿ ಇರುವತ್ತು ಎಲ್ಲರೂ ಅಡಿಕೆ ಬೆಳೆಸಲಿಕ್ಕೆ ಯಾಕೆ ಹೋಗ್ತಾರೆ ಅಂತ ಕೇಳಿದ್ರೆ, ಯಾವುದೇ ಕೊರೋನಾ ಪರಿಸ್ಥಿತಿ ಬರಲಿ, ಯಾವುದೇ ಬರಲಿ, ಅದಕ್ಕೆ ಬೆಂಬಲ ಬೆಲೆ ಸಿಕ್ಕಿ ಎಲ್ಲ ರೈತರು ಸಹ ಈಗ ಇಲ್ಲಿ ಯಾಕೆ ಕರಾವಳಿಯಲ್ಲಿ ಬಂದಾಗ್ಲಿಲ್ಲ ಅಂತ ಕೇಳಿದ್ರೆ, ರೈತರು ಹ್ಯಾಪಿ ಆಗಿದ್ದಾರೆ. ಅವರಿಗೆ ನೀರು ಫ್ರೀ ಸಿಗ್ತಾ ಉಂಟು, ಹೇಳ್ತೇನೆ, ನೀರಾವರಿ ಯೋಜನೆಯಿಂದ ಸಿಗ್ತಾ ಉಂಟು. ಅವರಿಗೆ ರಸಗೊಬ್ಬರ, ಒಳ್ಳೆ ಬೀಜ, ಮತ್ತೆ ಏನೆಲ್ಲ ಮಾಡಬೇಕು ಇದು ಎಲ್ಲವನ್ನು ಸಮೇತ ಸರ್ಕಾರ ಮಾಡ್ತಾ ಉಂಟು. ದೇ ಆರ್ ಹ್ಯಾಪಿಯೆಸ್ಟ್ ಪೀಪಲ್. ಯಾಕಂದ್ರೆ ಅವರ ಅಕೌಂಟ್ಗೆ ಸಹ ದುಡ್ಡು ಬೀಳ್ತಾ ಉಂಟು. ಯಾರ ಹತ್ರ, ಇವರ ಹತ್ರ, ದನಿಗಳ ಹತ್ರ ಎಲ್ಲ ಕೇಳಿ ಸಾಲ ಮಾಡಿ ಇದೆಲ್ಲ ಮಾಡ್ಬೇಕಂತ ಇಲ್ಲ, ಅವರು ಆರಾಮದಲ್ಲಿ ಮಾಡ್ತಾ ಇದ್ದಾರೆ. ಈಗ ಸಮಸ್ಯೆ ಪುನಃ ಏನಂತ ಕೇಳಿದ್ರೆ, ಈ ದುಡ್ಡು ಕೊಡುತ್ತಿದ್ದ ಬಂಡವಾಳಶಾಹಿಗಳು ಇದ್ದಾರಲ್ಲ, ಇವರ ಮಧ್ಯವರ್ತಿಗಳು, ಇವರಿಗೀಗ ಡೀಲ್ ಮಾಡ್ಲಿಕ್ಕೆ ಆಗುದಿಲ್ಲ ಸ್ವಾಮಿ.
ಇವರಿಗೆ ಡೀಲ್ ಮಾಡ್ಲಿಕ್ಕೆ ಆಗದಿದ್ದಾಗ ಏನ್ ಮಾಡುದು? ಇಂಥದ್ದನ್ನೆಲ್ಲ ಮಾಡ್ತಾ ಇರ್ಬೇಕಲ್ಲ. ಅದಕ್ಕೆ ರೈತರದ್ದು ಯಾವುದೇ ಡೀಲ್ ಮಾಡ್ತಾ ಇರೋದು ಅಂಬಾನಿ ಮತ್ತೆ ಅದಾನಿ. ಅದೇ ಹೇಳ್ಬೇಕು, ಕೊಡ್ತಾ ಇರೋದು ಗುಜರಾತಿಗಳೇ, ಗುಜರಾತಿಗಳೇ. ಇಲ್ಲ ಮರ್ರೆ, ನೀವು ಅದನ್ನೇ ಹೇಳ್ತಾ ಇದ್ದೀರಿ. ಬ್ಯಾಲೆನ್ಸ್ ಶೀಟ್, ಇನ್ಕಮ್ ಟ್ಯಾಕ್ಸ್ ಎಲ್ಲ ಕಟ್ತಾರೆ. ಸ್ವಲ್ಪ ಕಂಪನಿ MCC ಎಲ್ಲ ಹೋಗಿ ನೋಡ್ಲಿ, ಅದು ನಿಮ್ಗೆ ಬಿಟ್ಟದ್ದು, ನನ್ಗೆ ಬೇಡ. ಇವರಿಗೆ ನಾನು ಹೇಳ್ತೇನೆ, ಇವರಿಗೆ ಯಾವಾಗ್ಲೂ ಏನಾಗಿದೆ ಅಂತ ಕೇಳಿದ್ರೆ ಕಾಂಗ್ರೆಸ್ನವರಿಗೆ ವಿಷಯಗಳು ಸಿಗುದಿಲ್ಲ. ರೈತರು ಗಟ್ಟಿಯಾದ್ರ, ರೈತರಿಗೆ ಗಟ್ಟಿಯಾದ ಇವರ ಕೈಯಲ್ಲಿ ಏನಿಲ್ಲ ಸ್ವಾಮಿ. ಇವರ ಪರಿಸ್ಥಿತಿ ನೋಡಿ. ಈ ಬಾರಿ ವಿಶ್ವಕ್ಕೆ ಏನು ಭಾರತವನ್ನು ಹೇಗೆ ಕೆಳಗೆ ತರುವುದಂತ ನಿಮ್ಮ ಕಾಲದಲ್ಲಿ ಕೆಳಗೆ ತಂದು ಸಾಕಾಯ್ತು. ಇವತ್ತು ವಿಶ್ವಸಂಸ್ಥೆಯಲ್ಲಿ ಹೇಗೆ ನರೇಂದ್ರ ಮೋದಿ ಮಾತಾಡಿದ್ರು ಅಂತ ನೀವು ಕೇಳಿದ್ರೆ ಒಳ್ಳೇದು, ಕೇಳದಿದ್ರೆ ಇನ್ನೊಮ್ಮೆ ಯೂಟ್ಯೂಬ್ ಅಲ್ಲಿ ಹಾಕಿ ಕೇಳಿ. ಯಾಕೆ ಗೊತ್ತುಂಟಾ, ಇಲ್ಲಿ ನಡೆಯುವ ವಿಷಯ ಏನಂತ ಕೇಳಿದ್ರೆ, ನರೇಂದ್ರ ಮೋದಿ ಅವರು ಎಂದಿಗೂ ಕೂಡ ಯಾರಿಗೆ ಸಹ ತೊಂದರೆ ಆಗದಾಗೆ ಏನು ಮಾಡಬೇಕು ಅಂತ ಹೇಳಿದ್ದಾರೆ. ನಾವು ಬೇರೆ ಟಾಪಿಕ್ ಅನ್ನು ಬೇರೆ ಕಡೆ ತಗೊಂಡು ಹೋಗುದಿಲ್ಲ. ಇವರು ಪ್ರತಿಯೊಂದು ಟಾಪಿಕ್ ನಲ್ಲಿ ಹೇಳ್ತಾರೆ, ಅವರಿಗೆ ಇವರಿಗೆ ಇವತ್ತು ಲಸಿಕೆ ಫ್ರೀ ಕೊಟ್ಟ ಕೂಡಲೇ ಫ್ರೀ ಯಾಕೆ ಅಂತ 650 ರೂಪಾಯಿ ಇಂಟು 80 ನರೇಂದ್ರ ಮೋದಿ ಹಾಕ್ರಿ, ಒಬ್ಬ ಜನಸಾಮಾನ್ಯ ಕೊಡುವ ಪೆಟ್ರೋಲ್ 70 ರೂಪಾಯಿಗೆ ಪೆಟ್ರೋಲ್ ಡೀಸೆಲ್ ಅನ್ನು ಈ ದೇಶದಲ್ಲಿ ಮಾಡಬಹುದು. 100-110 ರೂಪಾಯಿಗೆ ಮಾರುವಂತ ಈ ಒಂದು ಪೆಟ್ರೋಲ್ ಡೀಸೆಲ್ ಜನಸಾಮಾನ್ಯ ಬದುಕನ್ನು ನರಕ ಮಾಡಿಬಿಟ್ಟು ಪೆಟ್ರೋಲ್ ಯಾರು ಲಸಿಕೆ ಫ್ರೀ ಕೊಡ್ತಾರೆ ಅಂತಂದ್ರೆ ಇದೇನು ಏನ್ ಮಾತು ಇದು? ಅಲ್ಲ, ಇವರ ಕಾಲದಲ್ಲಿ ಪೆಟ್ರೋಲ್ ಡೀಸೆಲ್ ನಮ್ಮ ಕಾಲದಲ್ಲಿ ಯಾವ ರೀತಿ ರೇಟ್ ಇವರ ಕಾಲದಲ್ಲಿ ದುಡ್ಡು ಅವತ್ತಿನ ಡಾಲರ್ ಪ್ರೈಸ್ ಯಾವ ರೀತಿ ಇತ್ತು? ನನ್ನನ್ನು ಇಂಟರ್ನೆಟ್ ಮಾಡ್ಲಿಕ್ಕೆ ನೋಡ್ತೀನಿ ನೋಡಿ. ಪೆಟ್ರೋಲ್ ಬರುವುದು ಡಾಲರ್ ಪ್ರೈಸ್ ಯಾವ ರೀತಿ ಸಬ್ಸಿಡಿ ಸರಿ ಸರಿ ಎಸ್ ಸರ್, ಗ್ಯಾಸ್ ಸಬ್ಸಿಡಿಯನ್ನ ನೋಡಿ ಜನರಿಗೆ ಮೋಸ ಮಾಡಿ ಕಿತ್ಕೊಂಡು ಸಬ್ಸಿಡಿ ಬಿಡಿ ಅಂತ ಹೇಳಿದ್ರಿ, ಬಡವರಿಗೆ ಕೊಡ್ತಾರೆ. ಸರಿ 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 ಎಸ್ ಸರ್, ಎಸ್ ಸರ್. ಸಬ್ಸಿಡಿ ಇಲ್ಲ. ಮೋಹನ್ ಗೌಡ್ರೆ, ಕಟ್ಟಿಗೆ ಒಳ್ಳೆ ನೆಮ್ಮದಿ ಅಂತ ಆಗ್ತಾ ಇದೆ. ಮೋಹನ್ ಗೌಡ್ ಬರ್ತೀನಿ ಸರ್, ಬರ್ತೀನಿ. ಕರೆಗಳಿವೆ, ಕರೆಗಳನ್ನು ಸ್ವೀಕಾರ ಮಾಡ್ತೇನೆ. ಹಲೋ ಸರ್, ನಮಸ್ತೆ. ನಮಸ್ತೆ ಸರ್. ಸರ್ ಧ್ವನಿ ಕೇಳ್ತಾ ಇದೆಯಾ? ಹಲೋ ಸರ್ ನಮಸ್ತೆ, ಧ್ವನಿ ಕೇಳ್ತಾ ಇದೆಯಾ? ಹಲೋ ಸರ್ ನಮಸ್ತೆ. ಸರ್ ನಮಸ್ತೆ. ಲಕ್ಷ್ಮಣ ಅವರು ಎಲ್ಲಿಂದ ಸರ್? ಸರ್ ನಾನು ಇದು ಉಪ್ಪಿನಂಗಡಿಯಿಂದ. ನಮಸ್ತೆ ಲಕ್ಷ್ಮಣ ಅವರೇ, ಮಾತಾಡಿ ಸರ್. ಸರ್ ನಮ್ಮ ಮೋಹನ್ ಗೌಡ್ರ ಹತ್ರ ಮಾತಾಡಬೇಕಿತ್ತು ಸರ್. ಮಾತಾಡಿ ಸರ್. ಸರ್ ಇವರು ಹೇಳ್ತಾರೆ ಕಾಯ್ದೆ ಸರಿ ಇಲ್ಲ ಅಂತೇಳಿ. ನಮ್ಮ ಮೋದಿ ಅವರು ಬಂದ್ರ ನಂತರ ರೈತರಿಗೆ 6,000 ವರ್ಷಕ್ಕೆ ಬರ್ತಾ ಉಂಟು. ನಂತರ ಬೆಲೆ ವಿಮೆ ಅಂತ ಒಂದು ಕಾನ್ಸೆಪ್ಟ್ ಬಂದಿದ್ದಾರೆ. ಹೇಳಿ ಸರ್, ಮಾತಾಡಿ ಸರ್, ಕೇಳ್ತಾ ಇದೆ. ಅದು ಅನುಕೂಲ ಆಗಿ ಅಷ್ಟೇ ಅಲ್ಲ, ಈಗ ಕಾಯ್ದೆ ತಂದುದರಿಂದ ಮಧ್ಯವಿರುವ ದಲ್ಲಾಳಿಗೆ ಸಮಸ್ಯೆ ಆಗ್ತದೆ. ಅದಕ್ಕಾಗಿ ರೈತರಿಗೆಲ್ಲ ಸಮಸ್ಯೆ, ಮಧ್ಯ ಇರುವ ದಲ್ಲಾಳಿಗೆ ಸಮಸ್ಯೆ ಆಗ್ತದೆ. ಅದಕ್ಕಾಗಿ ಇವರು ಈಗ ಈ ಹೋರಾಟ ಅದು ಇದು ಮಾಡ್ತಾ ಇದ್ದಾರೆ. ಖಂಡಿತವಾಗಿಯೂ ನಮ್ಮಂತ ರೈತರಿಗೆ ಯಾವುದೇ ಸಮಸ್ಯೆ ಆಗಲಿಲ್ಲ ಇಷ್ಟರ ತನಕ. ತಾವು ಕೂಡ ರೈತರು ಸರ್ ಹಾಗಾದ್ರೆ? ನಾವು ಸಹ ರೈತರೇ ಸರ್. ಏನ್ ಬೆಳಿತೀರಿ ಸರ್? ಏನು ನಾವು ಅಡಿಕೆ, ತೆಂಗು ಬೆಳೀತಾ ಇದ್ದೇವೆ. ನಮ್ಗೆ ಉತ್ತಮ ಬೆಲೆ ಬರ್ತಾ ಉಂಟು ಈಗ. ಇದೇ ನಮ್ಮ ಕಾಂಗ್ರೆಸ್ ಸರ್ಕಾರ ಇರುವಾಗ ಯಾವುದೇ ನಮ್ಗೆ ಬೆಲೆ ಬರ್ತಾ ಇರ್ಲಿಲ್ಲ ಇಷ್ಟೋ ತನಕ. ಇವತ್ತು ನಮ್ಮ ದಕ್ಷಿಣ ಕನ್ನಡ ಅಭಿವೃದ್ಧಿ ಹೊಂದಿದೆ ಅಂತ ಹೇಳಿದ್ರೆ ಇದು ಖಂಡಿತವಾಗಿ ಮೋದಿಗೆ ಕ್ರೆಡಿಟ್ ಹೋಗ್ಬೇಕು. ತಾವು ಇವತ್ತು ಹೋರಾಟದಲ್ಲಿ ಭಾಗವಹಿಸಿಲ್ಲ ಹಾಗಾದ್ರೆ? ರೈತರ ಹೋರಾಟ ಇಲ್ಲ ಸರ್, ಖಂಡಿತ ಇಲ್ಲ. ಮತ್ತೆ ಯಾರು ಹೋರಾಟ ಮಾಡಿದ್ರು ಅನ್ನೋ ಪ್ರಶ್ನೆ. ಎಸ್ ಸರ್, ಥ್ಯಾಂಕ್ ಯು. ಎಸ್, ತಾವು ರೈತರ ಅಂತ ಹೇಳ್ತೀರಾ, ಅಡಿಕೆ ಬೆಳಿತೀರಾ ಅಂತ ಹೇಳ್ತೀರಾ, ಕೆಲವು ಬೆಳೆಗಳನ್ನ ಬೆಳಿತೀರಾ ಅಂತ ಹೇಳ್ತೀರಾ, ಅಂಡ್ ಡೀಟೇಲ್ ಗೊತ್ತಿದೆ ತಮ್ಗಳಿಗೆ. ಎಸ್ ಸರ್, ಥ್ಯಾಂಕ್ ಯು. ಇನ್ನೊಂದು ಕರೆ ಇದೆ. ಹಲೋ ಸರ್ ನಮಸ್ತೆ. ಸರ್ ನಮಸ್ತೆ, ಧ್ವನಿ ಕೇಳ್ತಾ ಇದೆಯಾ ಸರ್? ಹಲೋ ಸರ್ ನಮಸ್ತೆ, ಧ್ವನಿ ಕೇಳ್ತಾ ಇದೆಯಾ? ಕೇಳ್ತದೆ. ಎಸ್ ಸರ್, ತಮ್ಮ ಹೆಸರುಗಳಿಂದ ಕರೆ ಮಾಡ್ತಾ ಇದ್ದೀರಾ? ಬಂಟ್ವಾಳದಿಂದ. ನಮಸ್ತೆ ಸರ್, ನಮಸ್ತೆ. ಮಾತಾಡಿ ಸರ್, ರವಿ ಅಣ್ಣ ಮಾತಾಡಿ. ಸರ್ ನಾವೊಂದು 35-40 ವರ್ಷದಿಂದ ಬಿಜೆಪಿಯಲ್ಲಿ ಕೆಲಸ ಮಾಡ್ತಾ ಇದ್ದೇವೆ. ನಮ್ಗೆ ರೋಡಿನ ಬದಿಯಲ್ಲಿ ಮನೆ ಇರುದು ನಮ್ದು. ನಮ್ಗೆ ಎಂತದು ಇಲ್ಲ. ಎಂತ ಕೊಡ್ತಾರೆ ಇವರು? ಬಿಜೆಪಿಯಲ್ಲೇ ಕೆಲಸ ಮಾಡಿದ್ದು ಇಷ್ಟು ವರ್ಷ. ಇಷ್ಟು ವರ್ಷ ಬಿಜೆಪಿಯಲ್ಲೇ ಕೆಲಸ ಮಾಡಿದ್ವಿ ನಾವು. ಈ ಮಾರ್ಗದ ಬದಿಯಲ್ಲಿ ಇರೋರಿಗೆ ಅವರು ಮನೆಗೆ ಬಂದು ನೋಡಿ APL BPL ಅಂತ ನೋಡಿ ಕೊಟ್ರೆ ಎಂತ BPL ಅಂತ ಕೊಡ್ತಾರೆ, ಯಾರ್ಯಾರಿಗೆ ಕೊಡ್ತಾರೆ?
ನಮ್ಗೆ ಈ ರೋಡ್ನ ಬದಿಯಲ್ಲಿ ದುಡಿದು ತಿನ್ನುವವರಿಗೆ ಎಂತ ಉಂಟು ಹೇಳಿ? ಮಾರ್ಗದ ಬದಿಯಲ್ಲಿ 5 ಸೆಂಟಲ್ಲೆಲ್ಲ ಇರುವವರಿಗೆ ಸರಿ ಎಂತ ಕೊಡ್ತಾರೆ ಅವರು? ಈಗ ತಮ್ಮ ಪ್ರಶ್ನೆ ಏನು ಸರ್? ಮನೆಗೆ ಬಂದು ನೋಡ್ತಾರೆ. ಲಾಕ್ಡೌನ್ ಅವಾಗ ಎಂತ ಇಲ್ಲ. ಲಾಕ್ಡೌನ್ ಟೈಮ್ ಅಲ್ಲಿ ಯಾರು ಸಹ ಒಂದು ಬಿಜೆಪಿ ಅವರು ಮನೆಗೆ ಬಂದು ನೋಡ್ಲಿಲ್ಲ. ನಮ್ದು ಬಂಟ್ವಾಳದವರು ತಾವು ಬಂಟ್ವಾಳದಲ್ಲಿ ಬಿಜೆಪಿಯಲ್ಲಿ ದುಡಿದಿದ್ದೀರಾ ಅಂತ ಹೇಳ್ತೀರಾ? ಬಿಜೆಪಿಯಲ್ಲಿ 30 ರೂಪಾಯಿ ಪೂಜಾರಿ ಎಲೆಕ್ಷನ್ ನಿಲ್ಲುವ ಟೈಮ್ ಅಲ್ಲಿ ಇಂದ ಕೆಲಸ ಮಾಡ್ತಾ ಇದ್ದೆ ನಾವು. ರೂಪಾಯಿ ಪೂಜಾರಿ ಎಲೆಕ್ಷನ್ ನಿಲ್ತಿದ್ರಲ್ಲ ಆ ಟೈಮ್ ಇಂದ ನಾವು ಬಿಜೆಪಿಯಲ್ಲಿ ವರ್ಕ್ ಮಾಡ್ತಾ ಇದ್ದವು. ಓಕೆ 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 ಎಸ್ ಸರ್ ಎಸ್. ಯಾರು ಬಿಜೆಪಿ ಅವರು ಬರ್ತಾರೆ ಈಗ ಎಲ್ಲಿಂದ ತರ್ತಾರೆ? ಅವ್ರಿಗೆ ಗುರ್ತ ಇಲ್ಲ, ಪರಿಚಯ ಇಲ್ಲ. ನಮ್ಮ ಈ ಬಡವರನ್ನು ಕೇಳೋರು ಯಾರು ಹೇಳಿ? ಬಿಜೆಪಿ ಅವರು. ಸರಿ 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 ಎಸ್ ಸರ್ ಎಸ್ ಸರ್ ಓಕೆ ಓಕೆ ಎಸ್ ಸರ್ ಥ್ಯಾಂಕ್ ಯು ಧನ್ಯವಾದ. ಓಕೆ ಓಕೆ ಎಸ್ ಇನ್ನೊಂದು ಕರೆ ಇದೆ. ಹಲೋ ಸರ್ ನಮಸ್ತೆ. ಓಕೆ ಕರೆ ಮಾಡಿದಾಗ ದಯಮಾಡಿ ಟಿವಿಯಲ್ಲಿ ಮ್ಯೂಟ್ ಮಾಡಿ ಕರೆ ಮಾಡಿ. ಜೊತೆಗೆ ದಯಮಾಡಿ ಶ್ರೀಧರ್ ಶೆಟ್ಟಿ ಬೈಲುಗುತ್ ಅವರಿಗೆ ಕಾಲ್ ಕನೆಕ್ಟ್ ಮಾಡಿ. ತಾಂತ್ರಿಕವಾಗಿರುವಂಥ ಸಮಸ್ಯೆಯಿಂದ ಅವರು ಸ್ಕಿಪ್ ಆಗಿದ್ದಾರೆ. ಎಸ್ ಶ್ರೀಧರ್ ಶೆಟ್ಟಿ ಬೈಲುಗುತ್ತು ಅವರಿಗೆ ಕನೆಕ್ಟ್ ಮಾಡಿ. ತದನಂತರ ನನಗೆ SDPIನ ಅನ್ವರ್ ಸಾದತ್ ಅವ್ರ ಜೊತೆ ಫಸ್ಟ್ ರಿಕ್ಷನ್ ತೆಗೆದುಕೊಳ್ಬೇಕಾಗಿತ್ತು. ಎಸ್ ಅವರನ್ನು ಕೂಡ ಕನೆಕ್ಟ್ ಮಾಡಿ ದಯಮಾಡಿ. ಎಸ್ ಸರ್ ಅದೇ ರೀತಿ ಮೋಹನ್ ಗೌಡ್ ಅವರು ಅಧ್ಯಕ್ಷರು ಕಾಂಗ್ರೆಸ್ ಕಿಸಾನ್ ಘಟಕ. ರೈತರಿಗೆ ಯಾವುದೇ ರೀತಿಯ ಸಮಸ್ಯೆಯನ್ನ ಆಗಿಲ್ಲ ಅನ್ನುವಂಥದ್ದು, ಇದು ದಳ್ಳಾಳಿಗಳಿಗೆ ಸಮಸ್ಯೆ ಆಗ್ತಾ ಇದೆ. ಹಾಗಿದ್ದಾಗ ಯಾಕೆ ಈ ಒಂದು ವಿರೋಧ ಅನ್ನುವಂಥದ್ದು ಕೇಳ್ತಾ ಇದ್ದಾರೆ ಸರ್. ಎಸ್ ಸರ್ ತಾವು ಹೇಳುವಂಥ ವಿಚಾರ, ಬೃಹತ್ ಕಾರ್ಪೊರೇಟ್ ಕಂಪನಿಗಳು ಈ ಒಂದು ವಿಚಾರವನ್ನು ಹ್ಯಾಂಡಲ್ ಮಾಡುತ್ತೆ, ರೈತರನ್ನ ಶೋಷಿಸುತ್ತೆ ಅನ್ನುವಂಥದ್ದು ತಮ್ಮ ಒಂದು ಭವಿಷ್ಯದ ಚಿಂತೆ, ಭವಿಷ್ಯದ ಆತಂಕ. ಆದರೆ ಎಲ್ಲೋ ಒಂದು ಕಡೆ ಬೆಲೆ ಇಲ್ಲದಿದ್ರೂ ಕೂಡ ಆ ಕಾರ್ಪೊರೇಟ್ ಕಂಪನಿಗಳು ಮಾರುಕಟ್ಟೆಯ ಅನಿರೀಕ್ಷಿತ ಅಪಾಯ ಏನಿದೆ ಅದನ್ನ ನಿಯಂತ್ರಿಸುತ್ತೆ, ಅದನ್ನ ಕಂಟ್ರೋಲ್ ಮಾಡುತ್ತೆ ಅನ್ನೋದು ಸರ್ಕಾರ ಹೇಳುವಂತದ್ದು. ಹಾಗಾಗಿ ರೈತರಿಗೆ ಇದರಲ್ಲಿ ಸಮಸ್ಯೆ ಇಲ್ಲ ಅನ್ನುವಂಥದ್ದು ಸರ್ಕಾರ ಹೇಳುವಂತದ್ದು. ನೋಡಿ, ಮಾರುಕಟ್ಟೆಯಲ್ಲಿ ನಿಯಂತ್ರಣ ಮಾಡ್ಲಿಕ್ಕೆ ಹೋಗಿ ಗೋಡನಲ್ಲಿ ನಾನು ಹೇಳಿದೆ ನಿಮ್ಗೆ ಒಂದು ಸಣ್ಣ ವಿಚಾರ ಹೇಳಿದೆ, ನೀವು ಗಂಭೀರತೆ ತಗೊಳ್ಬೇಕು. ನೋಡಿ, ಇವತ್ತು ದಾಸ್ತಾನು ಮಾಡುವಂತದ್ದು ಅಂತ, ದಾಸ್ತಾನು ಮಾಡುವಂತದ್ದು ಯಾರು? ಸರ್ಕಾರ ಅಲ್ಲ ಅಥವಾ ರೈತ ಅಲ್ಲ. ಮೊದಲು ನಮ್ಮ ಅವಧಿಯಲ್ಲಿ ಯಾವ ರೀತಿ ಇತ್ತು? ರೈತ ಅಥವಾ ಸರ್ಕಾರ ದಾಸ್ತಾನು ಮಾಡಬೇಕು ಅಂತೇಳಿ ಅದಕ್ಕೊಂದು ಉಗ್ರಾಣಗಳು, ಗೋಡನ್ಗಳು ಅಂತೇಳಿ ವ್ಯವಸ್ಥೆ ಇತ್ತು. ಆದ್ರೆ ಈಗ ಆ ತರ ಅಲ್ಲ. ಯಾರು ಬೇಕಾದ್ರೂ ದಾಸ್ತಾನು ಮಾಡಬಹುದು ಅಂತಂದ್ರೆ, ಈಗ ನಿಮ್ಮ ಹತ್ರ ಹಣ ಇದೆ, ನಿಮ್ಮ ಹತ್ರ ಅನಿಯಮಿತವಾದಂತ ಹಣ ಇದೆ, ನೀವೇನ್ ಮಾಡ್ತೀರಿ? ಪ್ರೆಸೆಂಟ್ ಮಾರ್ಕೆಟ್ ಅಲ್ಲಿ ಯಾವ ರೀತಿ ಇದೆ, ನೀವು ಬೇಕಾದಷ್ಟು ಒಂದೇ ಸಮಯ ಪರ್ಚೇಸ್ ಮಾಡುವಷ್ಟು ಗೋಡಾನ್ಗಳನ್ನು ನೀವು ಸ್ಥಾಪನೆ ಮಾಡ್ತೀರಿ. ಈಗ ಮಾರುಕಟ್ಟೆಯಲ್ಲಿ ಇರುವಂತ ಬೇಳೆಕಾಳುಗಳಾಗಿರ್ಬೋದು, ಇದನ್ನು ಏಕದಮ್ ಒಂದೇ ಸಲ ಸ್ಟೋರ್ ಮಾಡ್ಕೊಳ್ತೀರಿ. ಮಾಡ್ಕೊಟ್ಟಾದ್ಮೇಲೆ ನಂತರ ನೀವು ಬೆಲೆಯನ್ನ ನೀವು ಡಿಸೈಡ್ ಮಾಡ್ತೀರಿ. ಯಾಕಂತಂದ್ರೆ ನಿಮಗೆ 60 ರೂಪಾಯಿಯಲ್ಲಿ ಪರ್ಚೇಸ್ ಮಾಡ್ತೀರಿ, ನಾಳೆ 600 ರೂಪಾಯಿಗೆ ನೀವು ಮಾರಾಟ ಮಾಡ್ತೀರಿ. ಇದರಿಂದ ಯಾರಿಗೆ ಲಾಭ ಆಗ್ತಾರೆ? ಈಗ ಸ್ಟೋರ್ ಮಾಡ್ಕೊಳ್ಳಿಕ್ಕೆ ಈಗ ಒಂದು ಅವರು ಹೇಳುದೀಗ ಎಲ್ಲಿಗೆ ಬಂದಿದ್ದಾರೆ ಅಂತ ನಂಗೆ ಗೊತ್ತಿಲ್ಲ. ಈಗ ಇದನ್ನು ನಾವು ರೈತರ ವಿಷಯ ಮಾತಾಡ್ತಾ ಇದ್ದೇವೆ. ರೈತರಿಗೆ ರೇಟ್ ಸಿಕ್ಕಿತಾ? ಅವರು ಎಷ್ಟಕ್ಕೆ ಮಾರ್ತಾರೆ ಅದನ್ನು ನಾವು ಇಲ್ಲಿ ನರೇಂದ್ರ ಮೋದಿ ಅವರು ಸುಮ್ಮನೆ ಕೂತ್ಕೊಳ್ಳಿಲ್ಲ ಅಲ್ಲಿ. ಈಗ ಇವರು ಅದನ್ನು ಇಡ್ತಾರೆ, ದಾಸ್ತಾನನ್ನು ಸ್ಕ್ಯಾರ್ಸಿಟಿ ಮಾಡ್ತಾರೆ, ಬೇರೆಯವರಿಗೆ ಅದನ್ನು ಹೀಗೆ ಮಾಡ್ತಾರೆ ಅಂತ ಹೇಳುವುದೊಂದು ಇವರದ್ದೊಂದು ಪ್ರಾಬ್ಲಮ್ ಅಲ್ಲ. ಅಲ್ಲಿ ಇವರದ್ದು ರೈತರದ್ದಲ್ಲ ವಿಷಯ. ರೈತರಿಗೆ ಅವರು ಒಳ್ಳೆ ದುಡ್ಡು ಕೊಟ್ಟು ತಗೊಳ್ತಾರೆ, ಅಲ್ಲಿಗೆ ಒಂದು ಆಯ್ತು ವಿಷಯ. ಕಾರ್ಪೊರೇಟ್ ಕಂಪನಿಗಳಲ್ಲ, ಈಗ ರೈತರಿಗೆ ದುಡ್ಡು ಕೊಟ್ಟು ತಗೊಳ್ಳೋದಲ್ಲ. ಇವರು 60 ರೂಪಾಯಿ ಕೊಟ್ಟು ತಗೊಳ್ತಾರೆ, ಇಲ್ಲಿ 600 ರೂಪಾಯಿಗೆ ಮಾರ್ತಾರೆ ಹೇಳುದಲ್ಲ ಇವರು. ಓಕೆ, 600 ರೂಪಾಯಿ ತಗೊಳ್ಳುವ ನೀವು ಗಡಿಬಿಡಿ ಮಾಡಬೇಡಿ. ಈಗ ಆಯ್ತು, ರೈತರಿಗೆ ಬೆಲೆ ಸಿಕ್ಕಿತೆ, ಇವರದೀಗ ರೈತರ ವಿರುದ್ಧ ಹೋರಾಟ ಅಲ್ಲ, ರೈತರ ವಿರುದ್ಧ ಹೋರಾಟ. ರೈತರ ಕೇಳಿ, ಜನಸಾಮಾನ್ಯರಿಗೆ ಅದಾನಿಗೆ ಬೆಲೆ ಸಿಕ್ಕಿದೆ ಅಲ್ಲ, ಪುನಃ ಅದಾನಿ ಬಂದ್ರು ಇವರು 60. ಈಗ ಮಾತಾಡುವಾಗ ಕಾರ್ಪೊರೇಟ್ ಕಂಪನಿಯ ಇನ್ನೊಂದು ರಿಟೇಲ್ ಕಂಪನಿಯ ದಟ್ ಇಸ್ ಅ ಡಿಫರೆಂಟ್ ಇಶ್ಯೂ. ಇಲ್ಲಿ ಈಗ ಇವರು ಹೇಳುದು ಏನಂತ ಕೇಳಿದ್ರೆ, ರೈತರಿಗೆ 60 ರೂಪಾಯಿ ಕೊಟ್ಟು ಇದನ್ನು ದಾಸ್ತಾನು ಇಡ್ತಾರೆ, ದಾಸ್ತಾನು ಇಟ್ಟು ಸ್ಕ್ಯಾರ್ಸಿಟಿ ತರ್ತಾರೆ, ಸ್ಕ್ಯಾರ್ಸಿಟಿ ತಂದು ಅದನ್ನು 600 ರೂಪಾಯಿಗೆ ಮಾರ್ತಾರೆ ಅಂತ. ಆಯ್ತು, ಒಂದು ಪಾಯಿಂಟ್. ಇವತ್ತು ನೀವು ಮಂಗಳೂರಿನಲ್ಲಿ ನೋಡಬಹುದು, ಡಿ ಮಾರ್ಟಿಗೆ ಹೋದ್ರೆ ಕ್ಯೂ ಉಂಟು ಅಲ್ಲ, ಹೇಳಿದ್ ನಾನು, ಕ್ಯೂ ಉಂಟು. ಯಾಕೆ? ಬೇರೆ ರಿಟೇಲ್ ಶಾಪ್ಗಳಿಗಿಂತ ಸಹ ಅಲ್ಲಿ ಯಾವುದು ಬೆಳೆ ಇರಬಹುದು, ಇದು ಇರಬಹುದು ಕಮ್ಮಿಯಲ್ಲಿ. ಇದು ಏನು ವಿಷಯ ಅಂತ ಕೇಳಿದ್ರೆ, ಬಲ್ಕಿನಲ್ಲಿ ಪರ್ಚೇಸ್ ಮಾಡಿ ರೈತರಿಗೂ ಒಳ್ಳೆ ಸಿಗ್ತದೆ, ಮಧ್ಯದಲ್ಲಿ 100 ಜನ ಮಧ್ಯವರ್ತಿಗಳು ಇಲ್ಲ ಸ್ವಾಮಿ.
ಇದು ಡೈರೆಕ್ಟ್ ಮಾರ್ಕೆಟ್ಗೆ ಬರ್ತದೆ. ಮಾರ್ಕೆಟ್ನಲ್ಲಿ ಇವರು ಮಾತಾಡಿದಾಗೆ ಅದಕ್ಕೆ ಅವರು ಸ್ಕ್ಯಾರ್ಸಿಟಿ ಮಾಡ್ತಾನೆ. ಯಾಕಂದ್ರೆ ಇಲ್ಲಿ ಇದಾಕಿ ಕೂತ್ಕೊಳ್ಳಿಲ್ಲ ಅವರು, ಅವ್ರಿಗೆ ಗೊತ್ತುಂಟು ಏನು ಮಾಡಬೇಕು ಅಂತ. ದಾಸ್ತಾನು ಮಾಡಿದ್ರು ಏನು, ಇವರ ಕಾಲದಲ್ಲಿ ಗೋಡನಲ್ಲಿ ಇದ್ದದ್ದು ಎಲ್ಲ ಇರುವೆ ತಿಂದು ಏನೆಲ್ಲಾಗಿ ಹೊರಗೆ ಬರದಿದ್ದದ್ದು ಎಲ್ರಿಗೆ ಕತೆ ಗೊತ್ತುಂಟು, ನಮಗೆ ಬೇಡ ಅದು. ಆದ್ರೆ ರೈತರಿಗೆ ಬೆಲೆ ಸಿಗ್ತದೆ. ಇದು ಫಸ್ಟ್ ಪಾಯಿಂಟ್ ಇಲ್ಲಿ ನೀವು ಕ್ಲಿಯರ್ ಮಾಡ್ಬೇಕಂದ್ರೆ ರೈತರಿಗೆ ಸಿಗ್ತದೆ. ಈಚೆ ಬದಿಯಿಂದ ಏನ್ ಮಾಡ್ಬೇಕಂತ ನಾವು ನೋಡ್ತೇವೆ. ನಾವು ಇಲ್ಲಿ ಸರ್ಕಾರ ಸುಮ್ಮನೆ ಕೂತ್ಕೊಳ್ಳಿಲ್ಲ, ಇವರು ಸ್ಕ್ಯಾರ್ಸಿಟಿ ಮಾಡ್ಲಿಕ್ಕೆ ಇದು ಮಾಡ್ಲಿಕ್ಕೆ ಕೂತ್ಕೊಳ್ಳಿಕ್ಕೆ. ಸರ್, ರೈತರಿಗೆ ಸರಿಯಾಗಿರುವಂತಹ ಬೆಲೆ ಸಿಗ್ತದೆ ಅನ್ನುವಂತಹ ಪ್ರಶ್ನೆ ಹೌದಾ? ರೈತರಿಗೆ ಬೆಲೆ ಸಿಗುವಂತಹ ವಿಚಾರದಲ್ಲಿ ನೋಡಿ, ಕಡಿಮೆ ಬೆಲೆಗೆ ಅವನು ಪರ್ಚೇಸ್ ಮಾಡಿಬಿಟ್ಟು ಪುನಃ ಕಡಿಮೆ ಮಾತಾಡುದು ಇಲ್ಲಿ ಕೇಳಿ, ಮಾರುಕಟ್ಟೆ ಅಭಾವವನ್ನು ದೃಷ್ಟಿ ಮಾಡಿಕೊಂಡು, ಅರ್ಥ ಆಯ್ತಾ, ಆ ಒಂದು ಸಂದರ್ಭದಲ್ಲಿ ಅವನು ಮಾರುಕಟ್ಟೆ ಮೇಲೆ ಬೆಲೆಯನ್ನ ಬೇಕು ಅಂತಲೇ ಅವನು ಕಡಿಮೆ ಮಾಡ್ಕೋಬಹುದು, ಹೆಚ್ಚು ರೈತ ಈ ರೀತಿ ಆಗುತ್ತೆ. ಮಾರುಕಟ್ಟೆಯ ಒಂದು ಸ್ಟೆಬಿಲಿಟಿ ಇದಿರುತ್ತದೆ. ಆ ರೀತಿ ಅದಕ್ಕೋಸ್ಕರ ನಾವೇನ್ ಹೇಳುವುದು ಅಂತಂದ್ರೆ, ಯಥಾಸ್ಥಿತಿ ಏನಿದೆ APMCಗಳ ಮುಖಾಂತರ ಏನ್ ನಡೀತಾ ಇತ್ತು, ರೈತರು ಆ ಸಂದರ್ಭದಲ್ಲಿ ಯಾವ ರೀತಿ ಸರ್ಕಾರದ ಜೊತೆ ಒಪ್ಪಂದ ಮಾಡಿಕೊಂಡು, ಸರ್ಕಾರದ ಸಹಕಾರಿ ಸಂಸ್ಥೆಗಳ ಜೊತೆ ಯಾವ ರೀತಿ ಅವರು ವ್ಯವಹಾರಗಳನ್ನ ನಡೆಸ್ತಾ ಇದ್ರು, ಈ ರೀತಿ ಇದನ್ನ ನಿರಂತರವಾಗಿ ಸಹಕಾರಿ ಸಂಸ್ಥೆಗಳ ಒಂದು ವ್ಯವಸ್ಥೆಗಳು ಬಲಗೊಳ್ಳಬೇಕು ಅಂತೇಳಿ ನಮ್ಮ ಆಶಯ. ನೋಡಿ, ಇವತ್ತಿನ ಆಶಯ ಎಲ್ಲಿ ಉಂಟು ಅಂದ್ರೆ, ಟೊಮೆಟೊ ಸ್ವಾಮಿ ಅವರಿಗೆ ಹೇಳಿದಾಗೆ 50 ಪೈಸೆಗೆ ಬೇಡ, ರೋಡ್ ನಲ್ಲಿ ಬಿಸಾಡಿ. ಕೇಳಿ, ಒಂದು ಜಾಗದಲ್ಲಿ ಟೊಮೆಟೊ ಸಿಕ್ಕಾಪಟ್ಟೆ ಬೆಳೀತದೆ, ಇನ್ನೊಂದು ಜಾಗದಲ್ಲಿ ಟೊಮೆಟೊಗೆ 30, 40, 50 ರೂಪಾಯಿ ಆಗ್ತಾ ಉಂಟು. ಅದನ್ನು ಸರಿ ಮಾಡ್ಲಿಕ್ಕೆ ಉಂಟಲ್ಲ ಇವರೇ, ಅಲೋ ಇಲ್ಲ, ರೈತನಿಗೆ 10 ಪೈಸೆ ಸಿಕ್ಕಿದ್ದು ಅವ ರೋಡ್ ನಲ್ಲಿ ಮಾರಿಕೊಂಡು ಬಿಸಾಡಿ. ಇವರೆಲ್ಲ ಹೇಳ್ತಾರೆ ಇವತ್ತು ಎಷ್ಟು ಸಾರಿ ಟೊಮೆಟೊ, ನೀರುಳ್ಳಿ, ಆಲೂಗಡ್ಡೆಯನ್ನು ರಸ್ತೆ ಮೇಲೆ ಬಿಸಾಡಿ ಹೋಗಿದ್ದಾರೆ ರೈತರು ಅಂತ ಹೇಳುವ ವಿಷಯ ಅಲ್ಲ. ಇವರು ಪುನಃ ಪರಿಸ್ಥಿತಿ ಮಾತಾಡುದು. ಇವತ್ತು ಏನಂದ್ರೆ, ಅವರು ಏನು ಬೆಳೆಸಬೇಕು ಅದಕ್ಕೆ ಮುಂಗಡ ಹಣ ಬೇಕಾದ್ರೆ ಹಣ ಸಿಗ್ತದೆ. ಅವರಿಗೆ ಯಾವ ಒಳ್ಳೆ ಬೀಜ, ಯಾವ ರಸಗೊಬ್ಬರ ಏನು ಮಾಡಬೇಕು ಅಂತ ಹೇಳುವುದನ್ನು ಕರೆಕ್ಟ್ ಆಗಿ ಕೊಡುದು, ಆ ಸಿಸ್ಟಮ್ ಮಾಡಿ ಇದನ್ನು ಡೆವಲಪ್ ಮಾಡ್ಬೇಕಂತ ನರೇಂದ್ರ ಮೋದಿ ಅವರು ಹೊರಟದ್ದು ಹೊರತು ರೈತರಿಗೆ ಏನು ಸಿಗಬಾರ್ದಂತ ಹೊರಟದ್ದಲ್ಲ. ಇವರಿಗೆ ಈಗ ಏನಂದ್ರೆ, ಅದನ್ನು ಹೇಳದಿದ್ರೆ ಇವರು ಬದುಕುದು ಹೇಗೆ ಸ್ವಾಮಿ? ಏನಾದ್ರು ಒಂದು ವಿಷಯ ತರಬೇಕಲ್ಲ. ಈಗ ಮಾತಾಡಿದ್ರೆ ಇವರು ಕಾರ್ಪೊರೇಟ್ ಕಂಪನಿ ಅಂತ ಮಾತಾಡುದು, ಇದನ್ನು ಮಾತಾಡುದು, ಅವರು 600 ರೂಪಾಯಿಗೆ ಮಾರ್ತಾರೆ ಅಂತ ಹೇಳಿದ್ರೆ 2 ಜನ ಏನ್ರಿ ಸರ್ಕಾರ ಏನು ಮಾಡಬೇಕು, ಸರ್ಕಾರ ಏನು ಮಾಡಬೇಕು, ಏನು ಮಾಡಬಹುದಲ್ಲ. ನೀವು ಅದಾನಿ ಕೈಗೆ, ಅಂಬಾನಿ ಕೈಗೆ, ಕಾರ್ಪೊರೇಟ್ ಕಂಪನಿಗಳ ಕೈಗೆ ಇದನ್ನ ಯಾಕೆ ಕೊಡಬೇಕು? ಅವರು ಹೇಳುವಂತ ವಿಚಾರ ತೋಟಗಾರಿಕೆ ಇಲಾಖೆಯಲ್ಲಿ ಕೊಡಬಾರ್ದಿಲ್ಲ. ಇಲ್ಲಿ ಪಾಯಿಂಟ್ ಇರುವುದು ಏನ್ ಗೊತ್ತುಂಟಾ ಸ್ವಾಮಿ, ನಿಮ್ಮ ಮನೆಯಲ್ಲಿ ನೀವು ಬೆಳೆಸಿದ್ರಿ ಅಂತ ಎನ್ಸುವ, ನೀವು ಇಲ್ಲೇ ಮಾರ್ಬೇಕಂತ ಹೇಳಿಲ್ಲ. ನಿಮ್ಗೆ ಒಂದು ಒಳ್ಳೆ ಒಂದು ಪುತ್ತೂರಿನಲ್ಲಿ ಎಲ್ಲಿಯ ಒಂದು ರೇಟ್ ಬಂತಂತ ಹೇಳಿದ್ರೆ ನಿಮ್ಗೆ ಮಾರ್ಲಿಕ್ಕೆ ಮೊದಲು ಇರ್ಲಿಲ್ಲ ಸ್ವಾಮಿ. ಅದು ಮಾತ್ರ ನೆನಪಿಡಿ. ನಿಮ್ಗೆ ರೈಟ್ ಉಂಟು. ಇಲ್ಲ, ನಾನು ಅರ್ಧ ರೇಟಿಗೆ ರೈತ ಮಾರ್ತೇನೆ ಅಂದ್ರೆ ನನ್ನ ಕೈಯಲ್ಲೇನಿಲ್ಲ. ರೈತನಿಗೆ ತಾನು ಬೆಳೆದ ಬೆಲೆಯನ್ನು ತಾನು ಎಲ್ಲಿಗೂ ಹೋಗಿ ಮಾರಬಹುದು. ಇಸ್ ದ ಮಾರ್ಕೆಟ್ ಓಪನ್. ಅದು ಅದಾನಿಗೆ ಮತ್ತೆ ಅಂಬಾನಿಗೆ ಕೊಡ್ಬೇಕಂತ ಹೇಳಿಲ್ಲ. ಇವರು ಅಂಬಾನಿ ರೇಟ್ ಒಳ್ಳೇದು ಕೊಟ್ರೆ, ಅದಾನಿ ಕೊಟ್ರೆ, ರೈತ ಕೊಟ್ರೆ ನಾವೇನ್ ಮಾಡ್ಲಿಕ್ಕೆ ಆಗುದಿಲ್ಲ. ಮರ ರೈತನಿಗೆ ಒಳ್ಳೆ ರೇಟ್ ಸಿಗ್ಬೇಕು. ಓಕೆ, ರೈತ ದೇಶದಲ್ಲಿ ಎಲ್ಲಿ ಬೇಕಾದ್ರೂ ಮಾರಾಟ ಮಾಡುವ ಅವಕಾಶ ಇದೆ. ಅವನಿಗೆ ಕಂಟ್ರೋಲ್ ಮಾಡ್ಲಿಕ್ಕಿಲ್ಲ. ಇವರು ಅಡಿಕೆ ಬೆಳೆ ಬಗ್ಗೆ ಮಾತಾಡಿದ್ರು. ಅದೇ ಕಾಳು ಮೆಣಸಿಗೆ ಇವತ್ತು ದರ ಓಕೆ, ಸರಿ, ಬರ್ತೇನೆ ಬೋತ್ ಆಫ್ ಯು ಇಲ್ಲ ಬರ್ತೇನೆ ಸರ್, ಬೋತ್ ಆಫ್ ಯು ಎಸ್ ಬರ್ತೇನೆ ಎಸ್, ರಬ್ಬರ್ ಬರ್ತಾ ಇದೆ, ಇದರ ಬಗ್ಗೆ ಏನು ಮಾತಾಡ್ತಾ ಇಲ್ಲ ಇವರು. ಓಕೆ, ಯಾಕೆ ಏನಾಗಿದೆ ಅಂತ. ಓಕೆ, ಬೋತ್ ಆಫ್ ಯು ಬರ್ತೇನೆ. ದೂರವಾಣಿ ಸಂಪರ್ಕದಲ್ಲಿ ಇದ್ದಾರೆ ಅನ್ವರ್ ಸಾದತ್ ಅವರು, SDPI ಜಿಲ್ಲಾ ಕಾರ್ಯದರ್ಶಿ. ಅನ್ವರ್ ಸಾದತ್ ಅವರೇ ನಮಸ್ತೆ. ನಮಸ್ತೆ ಅನ್ವರ್ ಸಾದತ್ ಅವರೇ, ಸದ್ಯ ಇವತ್ತಿನ ಒಂದು ಭಾರತ್ ಬಂದ್, ರೈತ ಸಂಘಟನೆಗಳು ಕರೆ ಕೊಟ್ಟಿರುವಂತಹ ಬಂದ್, ಜೊತೆಗೆ ಸಮಾನ ಮನಸ್ಕರ ಒಂದು ಬಂದ್, ನೀರಸವಾಗಿರುವಂತಹ ಪ್ರತಿಕ್ರಿಯೆ ಸಿಕ್ಕಿರುವಂತದ್ದು. ಫಸ್ಟ್ ರಿಯಾಕ್ಷನ್ ಅನ್ವರ್ ಸಾದತ್ ಅವರೇ. ನೀರಸ ದಕ್ಷಿಣ ಕನ್ನಡದಲ್ಲಿ ನೀರಸವಾದ್ರೂ ಬೇರೆ ಕಡೆಗಳಿಗೆಲ್ಲ ಪ್ರತಿಕ್ರಿಯೆ ಸಿಕ್ಕಿದೆ. ಆದ್ರೆ ಇಲ್ಲಿ ಬಿಜೆಪಿ ಸರ್ಕಾರದ ಜನವಿರೋಧಿ ನೀತಿಗಳನ್ನು ಪ್ರತಿಭಟಿಸಬೇಕಾದಂತಹ ರೀತಿಯಲ್ಲಿ ಪ್ರತಿಭಟಿಸುವಂತಹ ಸಂಘಟನೆಗಳು, ಪಕ್ಷಗಳು ಅದನ್ನು ಪ್ರತಿಭಟಿಸಿವೆ. ಆ ನಿಟ್ಟಿನಲ್ಲಿ ನಾವು ಕೂಡ ದೊಡ್ಡ ಮಟ್ಟದ ಹೋರಾಟವನ್ನು ಹಮ್ಮಿಕೊಂಡಿದ್ದೇವೆ. ಅದರಲ್ಲಿ ಯಶಸ್ವಿ ಕೂಡ ಆಗಿದ್ದೇವೆ. ಮುಂದಿನ ದಿವಸಗಳಲ್ಲಿ ಕೂಡ ಇದು ಮುಂದುವರಿಯುತ್ತದೆ. ಈಗಾಗಲೇ ನಮ್ಮ ರೈತ ಸಂಯುಕ್ತ ಮೋರ್ಚಾದ ಮುಖಂಡರು ಹೇಳಿದ್ರು, ಈಗ 10 ತಿಂಗಳಾಯ್ತು, ಇನ್ನು 10 ವರ್ಷವಾದ್ರೂ ಈ ಪ್ರತಿಭಟನೆ ನಾವು ಕೈ ಬಿಡುವುದಿಲ್ಲ. ಯಾವತ್ತಿನವರೆಗೆ ಈ ಜನವಿರೋಧಿ ಕಾನೂನುಗಳನ್ನು ಸರ್ಕಾರ ಹಿಂಬಡಿಯುತ್ತದೋ ಅಲ್ಲಿಯವರೆಗೆ ಕೂಡ ಪ್ರತಿಭಟನೆ ಮುಂದುವರಿಯುತ್ತದೆ ಅಂತ. ಅಂದ್ರೆ ಕಳೆದ 7 ವರ್ಷಗಳಿಂದ ಈ ದೇಶದಲ್ಲಿ ಯಾವ ರೀತಿಯ ಜನವಿರೋಧಿ ಕಾನೂನುಗಳು ಒಂದೊಂದಾಗಿ ಅನುಷ್ಠಾನವಾಗ್ತಾ ಇದೆ. ಕೇವಲ ರೈತರು, ಅಲ್ಪಸಂಖ್ಯಾತರು, ದಲಿತರು ಮಾತ್ರ ಅಲ್ಲ, ಸಮಾಜದ ಎಲ್ಲಾ ವರ್ಗದ ಜನರು ಕೂಡ ಇವತ್ತು ಬೀದಿಯಲ್ಲಿದ್ದಾರೆ. ಅದರಲ್ಲಿ ವಿಶೇಷವಾಗಿ ನಮ್ಮ ರೈತರು.
ಬಹುಶಃ ರೈತರ ಪ್ರತಿಭಟನೆಗಳಿಗೆಲ್ಲ ಎಲ್ಲಾ ಸರ್ಕಾರವು ಇದಕ್ಕಿಂತ ಹಿಂದೆ ಮಣಿದಿದೆ. ಆದ್ರೆ ಈ ಸರ್ಕಾರ ಒಂದು ಸರ್ವಾಧಿಕಾರಿ ಫ್ಯಾಸಿಸ್ಟ್ ಧೋರಣೆಯ ಸರ್ಕಾರವಾಗಿದೆ. ಇವರಿಗೆ ಈ ರೈತರ ಸಮಸ್ಯೆ ಏನು ಅಂತ ಹೇಳುವಂತದ್ದು ಇವರಿಗೆ ಅರ್ಥವಾಗ್ತಾ ಇಲ್ಲ. ಸರ್, ತಮ್ಮ ಪ್ರಕಾರ ಓಕೆ ಕೇಳ್ತಾ ಇದೆ. ತಾವು ಹೇಳುವಂತಹ ಪ್ರಕಾರ ತಾವು ಕೂಡ ಹೇಳಿದ್ರಿ, ಸಮಾನ ಮನಸ್ಕರು ಸಂಘಟನೆಗಳು ಜೊತೆಗೆ ಪಕ್ಷಗಳು ಸೇರಿ ಮಾಡಿದೆ ಅನ್ನುವಂಥದ್ದು. ರೈತರು ಜಾಸ್ತಿ ಸಂಖ್ಯೆಯಲ್ಲಿ ಯಾಕೆ ಈ ಒಂದು ಪ್ರತಿಭಟನೆಗೆ ಹೋರಾಟಕ್ಕೆ ಕೈ ಜೋಡಿಸಲಿಲ್ಲ ಸರ್? ಹಲೋ, ಎಸ್ ಸರ್, ಧ್ವನಿ ಕೇಳ್ತಾ ಇದೆಯಾ? ಸ್ವಲ್ಪ ಮೆಲ್ಲ ಕೇಳ್ತಾ ಇದೆ. ಎಸ್ ಸರ್, ಈಗ ಧ್ವನಿ ಕೇಳ್ತಾ ಇದೆಯಾ ಸರ್? ಹೇಳಿ. ಓಕೆ ತಾವು ಹೇಳಿದಾಗೆ ಸಮಾನ ಮನಸ್ಕ ಸಂಘಟನೆಗಳು ಪಕ್ಷಗಳು ಸೇರಿ ಪ್ರತಿಭಟನೆಯನ್ನ ಮಾಡಿದೆ, ಹೋರಾಟವನ್ನ ಮಾಡಿದ್ವಿ, ಇವತ್ತು ಬಂದ್ಗಳನ್ನ ಮಾಡಿತ್ತು. ರೈತರು ತುಂಬಾ ದೊಡ್ಡ ಮಟ್ಟದಲ್ಲಿ ಯಾಕೆ ಸೇರ್ಲಿಲ್ಲ ಅನ್ನುವಂತ ವಿಚಾರ ಬರುತ್ತೆ. ಅಲ್ಲ, ಅದು ಅಂದ್ರೆ ಇಲ್ಲಿ ಏನಾಗಿದೆ ಅಂತ ಹೇಳಿದ್ರೆ ಬಹುತೇಕ ಮಾಧ್ಯಮಗಳು, ಎಲ್ಲಾ ಮಾಧ್ಯಮಗಳು ಅಂತ ಹೇಳ್ತಾ ಇಲ್ಲ, ಬಹುಶಃ ರೈತರ ಪ್ರತಿಭಟನೆಯನ್ನು ವೈಭವೀಕರಿಸ್ತಾ ಇಲ್ಲ. ಆ ರೈತರ ಪ್ರತಿಭಟನೆಯನ್ನು ಇಲ್ಲಿ ಬಿಜೆಪಿ ಕೇಂದ್ರ ಪ್ರಧಾನಮಂತ್ರಿ, ಅದೇ ರೀತಿ ನಮ್ಮ ಕೇಂದ್ರ ಸಚಿವರು ಅದು ಶ್ರೀಮಂತರ ಪ್ರತಿಭಟನೆ, ನೈಜ ರೈತರ ಪ್ರತಿಭಟನೆ ಅಲ್ಲ ಅಂತ ಹೇಳುವಂತಹ ಬಾಲಿಶ ಹೇಳಿಕೆಗಳನ್ನು ಕೊಡ್ತಾ ಇದ್ದಾರೆ. ಇದನ್ನು ಏನ್ ಮಾಡ್ತಾ ಇದೆ, ಇವತ್ತು ರೈತರ ಪ್ರತಿಭಟನೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸುದ್ದಿಯಾಗಿದ್ರು ಕೂಡ ನಮ್ಮ ಬಹುತೇಕ ರಾಷ್ಟ್ರೀಯ ಮಟ್ಟದ ಮಾಧ್ಯಮಗಳು ಅದನ್ನು ದೊಡ್ಡ ಒಂದು ಸುದ್ದಿ ಮಾಡುವುದ, ಅದನ್ನು ಜನರಿಗೆ ತಗೊಂಡು ಹೋಗುವುದು, ಅದನ್ನೊಂದು ಚಳುವಳಿಯ ರೂಪದಲ್ಲಿ ಕೊಂಡೊಯ್ಯುವಂತಹ ಜವಾಬ್ದಾರಿಯಿಂದ ಅವರು ಹಿಂದೆ ಸರಿದಿದ್ದಾರೆ. ಇವತ್ತು ಒಂದು ವಿಚಾರ ಮಾತ್ರ ಅಲ್ಲ, ಇಲ್ಲಿ ರೈತರು ಇವತ್ತು ಕೇವಲ ಒಂದು ಕೃಷಿ ಮಸೂದೆಯನ್ನು ಇಟ್ಕೊಂಡು ಮಾತ್ರ ಅಲ್ಲ, ಅಲ್ಲಿ ಮಾರಕವಾದಂತ ವಿದ್ಯುತ್ ಮಸೂದೆಯನ್ನು ತರ್ತಾ ಇದ್ದಾರೆ, ಭೂ ಸುಧಾರಣಾ ಒಂದು ತಿದ್ದುಪಡಿಯನ್ನು ತರ್ತಾ ಇದ್ದಾರೆ, ಅದರೊಂದಿಗೆ ಕಾರ್ಮಿಕ ವಿರೋಧಿ ನೀತಿಗಳನ್ನು ತರ್ತಾ ಇದ್ದಾರೆ. ಇದು ಎಲ್ಲ ಅಂದ್ರೆ ಈ ಸ್ಥಳ ಮಟ್ಟದ ಜನರು, ಸಾಮಾನ್ಯ ಜನರು ಬದುಕಬೇಕಾದಂತಹ ಒಂದು ಹಕ್ಕನ್ನು ಇವತ್ತು ಕಳೆದುಕೊಳ್ಳುವಂತಹ ಒಂದು ಪರಿಸ್ಥಿತಿಯಲ್ಲಿ ಇಲ್ಲಿ ಜೀವಿಸ್ತಾ ಇದ್ದಾರೆ. ಅಂದ್ರೆ ಇದು ಆಳುವವರಿಗೆ, ನಮ್ಮನ್ನು ಆಳುವವರಿಗೆ ಏನಾಗಿದ್ದಾರೆ ಅಂತ ಹೇಳಿದ್ರೆ, ಏನು 50,000 ರೂಪಾಯಿ ಕೆಜಿಗೆ ಬೆಲೆ ಬಾಳುವಂತಹ ವಿದೇಶದಿಂದ ಆಮದು ಮಾಡಿದಂತಹ ಅಣಬೆಯನ್ನು ತಿನ್ನುತ್ತಾ ಈ 10 ಲಕ್ಷ ರೂಪಾಯಿಯ ಸೂಟು ಧರಿಸಿಕೊಂಡು 4,500 ಕೋಟಿ ರೂಪಾಯಿಯ ವಿಮಾನಗಳಲ್ಲಿ, ಐಷಾರಾಮಿ ವಿಮಾನಗಳಲ್ಲಿ ವಿದೇಶಗಳಲ್ಲಿ ಕಾರ್ಪೊರೇಟರ್ಗಳಿಗೆ ಬೇಕಾಗಿ ಸುತ್ತಾಡುವಂತಹ ವ್ಯಕ್ತಿಗಳಿಗೆ ಇಲ್ಲಿನ ಜನರ ಸಮಸ್ಯೆ ಅರ್ಥವಾಗ್ತಾ ಇಲ್ಲ. ಇಲ್ಲಿ ನಾವು ಮೂಲ ಹೇಳ್ಬೇಕಾದ್ದೇನು ಅಂತ ಹೇಳಿದ್ರೆ, ಈ ದೇಶವನ್ನು ಇವತ್ತು ಆಳುವಂತದ್ದು ಬಿಜೆಪಿಯ ಹೆಸರಲ್ಲಿ RSS ಆಗಿರ್ತದೆ. ಇಲ್ಲಿ ಏನು ಬರ್ತಾ ಇದೆ, ಏನು ಜಾರಿ ಆಗ್ತಾ ಇದೆ ಅಂತ ಹೇಳಿದ್ರೆ, RSSನ ಕೇಂದ್ರ ಕಚೇರಿ ನಾಗ್ಪುರದಲ್ಲಿ ಬರುವಂತ ಆದೇಶಗಳು ಇವತ್ತು ಈ ದೇಶದ ಪಾರ್ಲಿಮೆಂಟಿನಲ್ಲಿ ಕಾಯ್ದೆಗಳಾಗಿ, ಮಸೂದೆಗಳಾಗಿ, ಅದೇ ರೀತಿ ಅಧಿಸೂಚನೆಗಳಾಗಿ ಜಾರಿಗೆ ಬರ್ತಾ ಇದೆ. ಸರ್, ಈಗ ತಮ್ಗಳ ವಿರೋಧ ಯಾಕೆ? ತಮ್ಗಳಲ್ಲಿ ಯಾವ ಒಂದು ವಿಚಾರ ಇಲ್ಲಿ ಸರಿ ಹೊಂದಲಿಲ್ಲ, ಅಥವಾ ಇದು ರೈತರಿಗೆ ಕಷ್ಟ ಆಗುತ್ತೆ, ಜನಸಾಮಾನ್ಯರಿಗೆ ಕಷ್ಟ ಆಗುತ್ತೆ ಅನ್ನೋದು ತಮ್ಗಳ ವಿರೋಧ ಏನು ಪ್ರಮುಖವಾಗಿ? ಯಾರ ವಿರೋಧ? ನಮ್ಮ ವಿರೋಧ. ಎಸ್, ತಮ್ಗಳ ವಿರೋಧ. ತಾವುಗಳು ಹೋರಾಟವನ್ನ ಪ್ರತಿಭಟನೆ ಮಾಡಿದ್ದೀರಾ, ಹಾಗಾಗಿ ಕೇಳ್ತಾ ನಾವು ಈ ದೇಶದ ಎಲ್ಲಾ ವರ್ಗದ ಜನರಿಗೂ, ಅದು ರೈತರು ಇರಬಹುದು, ಕೃಷಿ ಕಾಯ್ದೆಯಲ್ಲಿ ತಮಗೆ, ಕೃಷಿ ಕಾಯ್ದೆಯಲ್ಲಿ ತಮಗೆ ಕಾರ್ಮಿಕರು ಇರಬಹುದು, ಇವರ ಎಲ್ಲ ಹಿತರಕ್ಷಣೆಗಾಗಿ ಹುಟ್ಟಿಕೊಂಡಂತ ಒಂದು ಪಕ್ಷವಾಗಿದೆ. ಇವರ ಪರವಾಗಿ ಕಳೆದ 12 ವರ್ಷಗಳಿಂದ ನಾವು ಹೋರಾಟ ಮಾಡ್ತಾ ಬರ್ತಾ ಇದ್ದೇವೆ. ಬೇರೆ ಬೇರೆ ಸಂದರ್ಭಗಳಲ್ಲಿ ನಿಮಗೆ ಗೊತ್ತಿರಬಹುದು, ಮಾನವ ಹಕ್ಕುಗಳ ಉಲ್ಲಂಘನೆಯಾದಾಗ ಪ್ರಭುತ್ವದಿಂದ ಮಾಡಿಕೊಂಡಿದೆ. ಮಸೂದೆ ಜಾರಿಗೆ ಬರ್ತದೆ ಅಂತ ಹೇಳಿ 1.5 ವರ್ಷಗಳ ಹಿಂದೆಯೇ ಜಾಗೋ ಕಿಸಾನ್ ಅಂತ ಹೇಳುವಂತ ನಾವು ಕಾರ್ಯಕ್ರಮಗಳನ್ನು ಮಾಡಿ ಈ ಒಂದು ಮಸೂದೆ ಜಾರಿಗೆ ಬರೋದಕ್ಕಿಂತ ಮೊದಲೇ ತಾವುಗಳು ಜಾಗೋ ಕಿಸಾನ್ ಅನ್ನುವಂತಹ ಅಭಿಯಾನಗಳನ್ನ ಮಾಡಿದ್ರಿ ಅನ್ನುವಂಥದ್ದು. ಅಂದ್ರೆ ಏನು ಆತಂಕ ತಮ್ಗಳಿಗೆ ಈ ಒಂದು ಮಸೂದೆಯಲ್ಲಿ? ಏನು ಆತಂಕ? ಯಾತಕ್ಕೋಸ್ಕರ ತಾವುಗಳು ಮಾಡ್ತಾ ಇರುವಂತಹ ಹೋರಾಟ? ರೈತರಿಗೆ ಇದರಿಂದ ಏನ್ ಸಮಸ್ಯೆ ಆಗ್ತಾ ಇದೆ ಅನ್ನೋದು ತಾವುಗಳು ಹೇಳ್ತಾ ಇದ್ದಾರೆ. ಅಲ್ಲ, ಇಲ್ಲಿ ನೋಡಿ, ಒಂದು ಫಸ್ಟಿಗೆ ಒಂದು ಇದು ಬಂತು ಇಲ್ಲಿ, ಏನು ಸಾರಿಗೆ ನೀತಿ ಅಂತ ಹೇಳುವಂಥದ್ದು. ವಿದೇಶಿ ಕಂಪನಿಗಳಿಗೆ, ದೊಡ್ಡ ದೊಡ್ಡ ವಿದೇಶಿ ಕಂಪನಿಗಳಿಗೆ ಇಲ್ಲಿನ ವಾಹನಗಳು, ಒಂದು ವಾಹನ ಮಾಲೀಕ ಸ್ವಂತ ವಾಹನವನ್ನು ಬಾಡಿಗೆ ಮಾಡಲಿಕ್ಕೆ ಸಾಧ್ಯವಿಲ್ಲದೆ ಯಾವುದಾದರೂ ಒಂದು ಖಾಸಗಿ ಕಂಪನಿಯ ಅಧೀನದಲ್ಲಿ ಕೆಲಸ ಮಾಡಬೇಕಾದಂತ ಒಂದು ಪರಿಸ್ಥಿತಿ, ಒಂದು ಕಾನೂನು ತಂದ್ರು. ಯಾರಿಗೆ ಅನ್ಯಾಯ ಆಗಿದೆ ಅದರಿಂದ? ಇಲ್ಲಿ ಈಗ ಕೃಷಿ ಮಸೂದೆ ಅಂತ ಹೇಳುವಂತ ಒಂದು ಕಾನೂನನ್ನು ತರ್ತಾರೆ. ಈ ಕೃಷಿ ಮಸೂದೆಯಿಂದ ಯಾವ ಕಂಪನಿಗಳನ್ನು, ಕಾರ್ಪೊರೇಟ್ ಕಂಪನಿಗಳನ್ನು ಅವರ ಹಿತ ಕಾಯುವಂತಹ ಉದ್ದೇಶದಿಂದ, ಅಂದ್ರೆ ಅಂಬಾನಿಗೆ, ಅದಾನಿಗೆ ಬೇಕಾಗಿ ಅವರ ಭೂಮಿಯಲ್ಲಿ ಈ ರೈತ ಹೋಗಿ ಉಳುಮೆ ಮಾಡುವಂತಹ ಒಂದು ಪರಿಸ್ಥಿತಿ, ಅವರ ಅಧೀನದಲ್ಲಿ ಇದ್ದುಕೊಂಡು ಇವನು ಕೃಷಿ ಮಾಡಬೇಕಾದಂತಹ ಒಂದು ಪರಿಸ್ಥಿತಿ. ನಮ್ಮ ರೈತರು ಅಂತ ಹೇಳಿದ್ರೆ ಸ್ವಾಭಿಮಾನಿಗಳು, ಅವರು ಇದ್ರು ಇಲ್ಲದಿದ್ರು ಅವರು ಇನ್ನೊಬ್ಬರ ಗುಲಾಮರಾಗಿ ಜೀವಿಸುವಂತ ಅವಕಾಶಕ್ಕೆ ನಾವು ಅವಕಾಶ ಮಾಡಿಕೊಡುವುದಿಲ್ಲ.
ಇದನ್ನಿಟ್ಟುಕೊಂಡು ನಾವು ಈ ರೈತರ ಪರವಾಗಿ ರಾಷ್ಟ್ರಾದ್ಯಂತ ಹೋರಾಟಗಳನ್ನು ಮಾಡಿದ್ದೇವೆ. ಇವತ್ತು ಈ 10 ತಿಂಗಳಾಗಿದ್ದು ಕೂಡ ಈ ದೇಶದ ರೈತರು ಹೋರಾಟ ಮಾಡ್ತಾ ಇದ್ದಾರೆ. ಅವರಿಗೆ ಇದರಲ್ಲಿ ಏನು ತೊಂದರೆಗಳಿಲ್ಲ, ಅವರಿಗೆ ಅನುಕೂಲ ಆಗ್ತಿದೆ ಅಂತ ಹೇಳಿದ್ರೆ ಈ ಗಾಳಿ, ಮಳೆ, ಚಳಿ, ಬಿಸಿಲು, ಸಿಡಿಲು, ಗುಡುಗು ಇದನ್ನು ಸಹಿಸಿಕೊಂಡು ಈ ದೆಹಲಿಯಲ್ಲಿ ನಿಂತ್ಕೊಂಡು ಅವರು ಹೋರಾಟ ಮಾಡಬೇಕಾದಂತ ಅಗತ್ಯತೆ ಇದೆಯಾ? ಅವರ ಮನೆ ಮಠವನ್ನು ಬಿಟ್ಟುಕೊಂಡು ಅವರು ಟೆಂಟ್ಗಳನ್ನು ಮಾಡಿಕೊಂಡು ದೆಹಲಿಯಲ್ಲಿ ಹೋರಾಟ ಮಾಡ್ತಾ ಇದ್ದಾರೆ. ಆ ಹೋರಾಟವನ್ನು ಗಮನಿಸಲಿಕ್ಕೆ ಈ ಕೇಂದ್ರ ಸರ್ಕಾರ ಬೇರೆ ಬೇರೆ ಕಸರತ್ತುಗಳನ್ನು ಮಾಡಿದೆ. ಆದ್ರೆ ಅದೆಲ್ಲದಿಂದ ಅವರು ವಿಫಲವಾಗಿದ್ದಾರೆ. ಅದು ಒಂದಲ್ಲ, ಇವತ್ತು ನೋಡಿ ಶಿಕ್ಷಣ ನೀತಿಯನ್ನು ತರ್ತಾ ಇದ್ದಾರೆ. ಸರಿ ಸರಿ, ಎಸ್ ಸರ್, ಎಸ್ ಸರ್, ಓಕೆ ಓಕೆ, ಅನ್ವರ್ ಸದತ್ ಅವರೇ, ಓಕೆ, ಶಿಕ್ಷಣ ನೀತಿ ಸರಿ ಸರಿ, ಅದನ್ನ ಮಾತಾಡೋಣ ಸರ್. ಶಿಕ್ಷಣ ನೀತಿಯ ಬಗ್ಗೆ ಎಸ್ ಸವಿಸ್ತಾರವಾಗಿ ಮಾತಾಡುವಂತಹ ವಿಚಾರ, ಅದರಲ್ಲಿ ಸವಿಸ್ತಾರವಾಗಿ ಮಾತಾಡುವಂತಹ ವಿಚಾರ ಅನ್ವರ್ ಸದತ್ ಅವರೇ, ಅವರಿಗೆ ಮಾರ್ಲಿಕ್ಕೆ ಅವಕಾಶ ಇರುವಂತಹ ಶಿಕ್ಷಣ ನೀತಿಯನ್ನು ಇವತ್ತು ಜಾರಿಗೆ ತರ್ತಾ ಇದ್ದಾರೆ. ಓಕೆ ಅನ್ವರ್ ಸದತ್ ಅವರೇ, ಒಟ್ಟಿನಲ್ಲಿ ಓಕೆ ಓಕೆ ಅನ್ವರ್ ಸದತ್ ಅವರೇ, ಸಮಯದ ಅಭಾವ ತುಂಬಾ ಇದೆ. ಅನ್ವರ್ ಸದತ್ ಏನ್ ಅಜೆಂಡಾ ಇದೆಯಾ ಆ ಅಜೆಂಡಾಗಳಾಗಿರ್ತದೆ ಇಲ್ಲಿ ಜಾರಿ ಆಗ್ತಾ ಇರುವಂತದ್ದು. ಇಲ್ಲಿನ ಜನರಿಗೆ ಅಗತ್ಯ ಇರುವಂತದ್ದಲ್ಲ ಇಲ್ಲಿ ಜಾರಿ ಆಗ್ತಾ ಇರುವಂತದ್ದು. ಓಕೆ ಓಕೆ, ಖುಷಿ ಇದೆ ಹಾಗಾದ್ರೆ ಇವತ್ತಿನ ಒಂದು ಭಾರತ್ ಬಂದ್ಗೆ ಸಿಕ್ಕಿರುವಂತಹ ಪ್ರತಿಕ್ರಿಯೆ. ಭಾರತ ಬಂದ್ಗೆ ಒಳ್ಳೆಯ ಪ್ರತಿಕ್ರಿಯೆ ಸಿಕ್ಕಿದೆ ಇವತ್ತು. ಕೆಲವು ಕಡೆಗಳಲ್ಲಿ ನೀರಸ, ದಕ್ಷಿಣ ಕನ್ನಡದಂತಹ ಕಡೆಗಳಲ್ಲಿ ನೀರಸ ಪ್ರತಿಕ್ರಿಯೆ ಆದ್ರೂ ಇವತ್ತು ಆ ಹೋರಾಟದ ಶಿಕ್ಷೆಯನ್ನು ಅದು ರಾಷ್ಟ್ರ ಮಟ್ಟದಲ್ಲಿ ಒಳ್ಳೆ ರೀತಿಯ ಪ್ರತಿಕ್ರಿಯೆ ಸಿಕ್ಕಿದೆ. ಬಿಜೆಪಿ ಆಡಳಿತ ಇರುವಂತಹ ರಾಜ್ಯಗಳಿಂದ ಅದಕ್ಕೆ ಸ್ವಲ್ಪ ನೀರಸ ಪ್ರತಿಕ್ರಿಯೆ ಸಿಕ್ಕಿರಬಹುದು. ಓಕೆ ಓಕೆ, ಸರಿ ಸರ್, ಥ್ಯಾಂಕ್ ಯು ಅನ್ವರ್ ಸದತ್ ಅವರೇ. ಇನ್ನೊಂದು ಕರೆ ಇದೆ. ಹಲೋ ಸರ್, ನಮಸ್ತೆ. ನಮಸ್ತೆ ಸರ್, ಧ್ವನಿ ಕೇಳ್ತಾ ಇದೆಯಾ ಸರ್? ನಿತಿನ್ ಸರ್ ನಮಸ್ತೆ. ನಮಸ್ತೆ ಸರ್, ನಮಸ್ತೆ. ತಮ್ಮ ಹೆಸರು ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ ಸರ್? ನಾನು ಮಂಗಳೂರಿಂದ ಕಾಲ್ ಮಾಡೋದು. ಮೋಹನ್ ಸರ್ಗೆ ಫಸ್ಟ್ ಆಫ್ ಆಲ್ ನಮಸ್ತೆ ಹೇಳ್ಬೇಕು. ಯಾಕಂದ್ರೆ ಅವರಿಗೆ ಕಾಂಗ್ರೆಸ್ ಬಗ್ಗೆನೇ ಅವರಿಗೆ ಗೊತ್ತಿಲ್ಲ. ಇಂದಿರಾ ಗಾಂಧಿಯ ನಂತರ ಕಾಂಗ್ರೆಸ್ ಇಲ್ಲಿ ಮುಂತಾ ಇಲ್ಲ ಅಂತ ಯಾರಿಗೂ ಗೊತ್ತಿಲ್ಲ. ಇಂದಿರಾ ಗಾಂಧಿ ಮಾಡಿದಂತ ಕೆಲಸ ಬೇರೆ ಯಾವ ಕಾಂಗ್ರೆಸ್ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಆದ್ರೆ ಈಗ ಮೋದಿ ಅವರು ಮಾಡುವಂತ ಕೆಲಸ ಇವರಿಗೆ ಯಾರಿಗೂ ಪಸಂದಿಲ್ಲ. ಗೊತ್ತಾಗಲ್ಲ ಸರ್. ಇವರು ಮೋದಿ ಅವರು ಎಂತ ಕೆಲಸ ಮಾಡ್ತಾರೆ, ಇವರು ಅದನ್ನು ಉಲ್ಟಾ ಇದು ಮಾಡಿಕೊಂಡು ಹೋಗ್ತಾರೆ ಸರ್. ಅದು ತಪ್ಪು. ಇವ್ರು ತಪ್ಪು. ಈ ಮೋಹನ್ ಗೌಡರಿಗೆ ಎಂತ ಗೊತ್ತುಂಟು? ಇವರು ಇಂದಿರಾ ಗಾಂಧಿ ಟೈಮ್ ನಲ್ಲಿ ಇವರು ಮಗುವಾಗಿದ್ರ ಸರ್? ಇಂದಿರಾ ಗಾಂಧಿ ಮಾಡಿದಂತ ಕೆಲಸ ಬೇರೆ ಅವ್ರು ಮಾಡಿದಾರ? ಕಾಂಗ್ರೆಸ್ ನಲ್ಲಿ ದೇವರಾಜ್ ಅವರು ಮಾಡಿದಂತ ಕೆಲಸ ಕರ್ನಾಟಕ ಸ್ಟೇಟ್ ನಲ್ಲಿ ಯಾರು ಮಾಡಿದಾರ? ಈಗ ಮೋದಿ ಅವರು ಮತ್ತೆ ಯಡಿಯೂರಪ್ಪ ಮಾಡಿದಂತ ಕೆಲಸ ಬೇರೆ ಅವ್ರು ಮಾಡಿದಾರ? ಮೋಹನ್ ಗೌಡರಿಗೆ ಏನು ಗೊತ್ತು ಸರ್? ಅವ್ರಿಗೆ ಹೇಗೆ ಹೇಳು? ನಾನು 70 ವರ್ಷ ನೋಡಿ, ಇಂದಿರಾ ಗಾಂಧಿ ಅವರು ಕೊಟ್ಟಂತ ಭೂಮಿಯನ್ನ ನೀವು ಇವತ್ತು ಜೀವನ ಮಾಡ್ತಾ ಇದ್ದೀರಿ. ಮತ್ತೆ ಸಾಧತ್ನವರು ಹೇಳ್ತಾರೆ, ಸಾಧತ್ನವ್ರಿಗೆ ಏನು ಗೊತ್ತು? ಮಾಡ್ಕೊಂಡು ಹೋಗ್ತಾರೆ. ಮೋಹನ್ ಗೌಡ್ರೆ ಹೆಚ್ಚು ಮಾತಾಡ್ಬೇಡಿ. ನಿಮ್ಗೆ ಕಾಂಗ್ರೆಸ್ ಬಗ್ಗೆ ನಿಮ್ಗೆ ಗೊತ್ತಿಲ್ಲ. ನಿಮ್ಮನ್ನು ನಿಲ್ಸಿದ್ದಾರೆ ಅಲ್ಲಿ, ನೀನು ಅದರ ಬಗ್ಗೆ ಮಾತಾಡ್ತಿದ್ದೀರಿ ನೀವು. ಆದ್ರೆ ಮೋದಿ ಅವ್ರು ಮಾತ್ರ ಇದಕ್ಕೆ ನೀವು ತಲೆ ಬಗ್ಗೆ ನಿಮ್ಗೆ ನಮಸ್ಕಾರ ಮಾಡಿ ಅಷ್ಟೇ ಮಾತಾಡ್ತೇನೆ ನಾನು, ಬೇರೆ ಏನ್ ಮಾತಾಡ್ಬೇಡಿ. ನಿಮ್ಗೆ ಇಂದಿರಾ ಗಾಂಧಿ ಅವ್ರ ಬಗ್ಗೆ ಗೊತ್ತಾ? ಇಂದಿರಾ ಗಾಂಧಿ ಅವರು ಎಷ್ಟು ಇದು ಮಾಡಿದ್ದಾರೆ ಅದು ಗೊತ್ತಾ ನಿಮ್ಗೆ? ಮೋದಿ ಅವ್ರು ಮಾಡಿದಂತ ಕೆಲಸ ನಿಮ್ಮ ಇಂದಿರಾ ಗಾಂಧಿ ಅವರು ಮಾಡಿದವರು ಬಿಜೆಪಿ ಅವರು, ಮೋದಿ ಅವರು ಮಾತ್ರ. ಸರಿ ಸರ್, ಥ್ಯಾಂಕ್ ಯು, ಧನ್ಯವಾದ. ಇನ್ನೊಂದು ಕರೆ ಇದೆ. ಹಲೋ ಸರ್, ನಮಸ್ತೆ. ಸರ್ ನಮಸ್ತೆ, ಧ್ವನಿ ಕೇಳ್ತಾ ಇದೆಯಾ? ಹಲೋ ಸರ್. ನಮಸ್ತೆ ಸರ್, ನಮಸ್ತೆ. ತಮ್ಮ ಹೆಸರು ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ ಸರ್? ನಮ್ದು ಚರಣ್ ಪೂಜಾರಿ, ಮಂಗಳೂರಿನಿಂದ. ಚರಣ್ ಪೂಜಾರಿ ಅವರು ಮಂಗಳೂರಿನಿಂದ. ನಮಸ್ತೆ ಸರ್, ಮಾತಾಡಿ ಸರ್. ನಾನು ಕಾಂಗ್ರೆಸ್ ಅವರಿಗೆ ಕೇಳುದು ಪ್ರಶ್ನೆ. ಇವರು ದೊಡ್ಡ ಈಗ ಮಾತನಾಡ್ತಾರಲ್ಲ, 70 ವರ್ಷದಿಂದ ಇವರು ಏನ್ ಮಾಡಿದ್ದಾರೆ? 70 ವರ್ಷದಿಂದ ಬಿಜೆಪಿ ಅವರಿಗೆ ಮಾರ್ಲಿಕ್ಕೆ ಬೇಕಾದಷ್ಟು ಇವತ್ತು ಬಿಜೆಪಿ ಅವರು ಏನ್ ಮಾಡ್ತಾ ಇದ್ದಾರೆ, ಅದಕ್ಕೆ ನಿಮ್ಗೆ ಬೇಕಾದಷ್ಟು ಸಂಸ್ಥೆಗಳನ್ನ ಮಾಡಿಕೊಟ್ಟಿದ್ದೇವೆ. ಇವತ್ತು ಖಾಸಗೀಕರಣ ಮಾಡ್ಲಿಕ್ಕೆ ಇವತ್ತು ನಿಮಗೆ ಏನು ಅವಕಾಶ ಆಗಿದೆ? ಇದು ಕಾಂಗ್ರೆಸ್ ಕಟ್ಟಿದಂತ LICಗಳಾಗಿರ್ಬೋದು. ಹಣವನ್ನು ಲೂಟಿದ್ದಾರೆ ಗೊತ್ತುಂಟಾ? ಎಷ್ಟು ಹಣವನ್ನು ಲೂಟಿದ್ದಾರೆ ಇವರು. ದೇವೇಗೌಡ ಮತ್ತೆ ದೇವೇಗೌಡ 6 ತಿಂಗಳು ಪ್ರಧಾನಿಯಾಗಿ ಇಷ್ಟು ಹಣ ಮಾಡಿದ್ದಾನೆ. ಅವನು ಎಷ್ಟು ಹಣ ದೇಶದ ಲೂಟಿದ್ದಾನೆ ಗೊತ್ತುಂಟು ಇವರಿಗೆ, ರೈತರ ಹೆಸರಲ್ಲಿ. ಅವನ ಆಸ್ತಿ ಎಷ್ಟು ಉಂಟು ಅವರ ಹತ್ರ ಈಗ? ಸರಿ ಸರ್, ಥ್ಯಾಂಕ್ ಯು ಸರ್, ಧನ್ಯವಾದ. ಇದು ತಪ್ಪು. ಓಕೆ, ಅನೇಕ ಕರೆಗಳು ಬರ್ತಿದ್ರೆ ಸಮಯದ ಅಭಾವ ತುಂಬಾನೇ ಇದೆ. ಎಸ್ ಸರ್, ಮೋಹನ್ ಗೌಡ್ ಅವರು ಕೊನೆಯದಾಗಿ ಭ್ರಷ್ಟಾಚಾರ ಮಾಡಿದ್ದು ಅವ್ರು ಹೇಳ್ತಾರೆ. ಕರ್ನಾಟಕ ರಾಜ್ಯದ ಯಡಿಯೂರಪ್ಪನವರ ಫೋಟೋ ಹಿಡ್ಕೊಂಡು ಬೇರೆಯವರಿಗೆ ಅವರು ಭ್ರಷ್ಟಾಚಾರದ ಬಗ್ಗೆ ಬೋಧನೆ ಮಾಡ್ತಾರೆ.
ಯಡಿಯೂರಪ್ಪನವರ ಫೋಟೋನ ಅವರು ಜೋಬಲ್ಲಿ ಇಟ್ಕೊಂಡು ಭ್ರಷ್ಟಾಚಾರದ ಬಗ್ಗೆ ಬೇರೆಯವರಿಗೆ ಉಪದೇಶ ಮಾಡ್ತಾರೆ. ಡಿ ವಿ ಸದಾನಂದ ಗೌಡರಾಗಿರ್ಬೋದು, ಅವರ ಈಗ ಇತ್ತೀಚಿನ ಪ್ರಕರಣಗಳಾಗಿರ್ಬೋದು, ನೋಡಿ ಕಾಂಗ್ರೆಸ್ನ ಬಗ್ಗೆ ಮಾತಾಡುವಾಗ ನೀವು ರಾಷ್ಟ್ರಭಕ್ತಿ ಹೆಸರಲ್ಲಿ ನೀವು ಬಂದವರಲ್ಲ. ನಿಮ್ಮ ನೈತಿಕತೆ ಇವತ್ತು ಅನಾವರಣ ಆಗ್ತದೆ ಕರ್ನಾಟಕ ರಾಜ್ಯದಲ್ಲಿ. ರಾಷ್ಟ್ರಭಕ್ತಿಯ ಹೆಸರಲ್ಲಿ ನೀವು ಬಂದವರಲ್ಲ, ಧರ್ಮದ ಹೆಸರಿನಲ್ಲಿ ಬೋಧನೆ ಮಾಡ್ಕೊಂಡು ಬಂದವರಲ್ಲ. ದೇವಸ್ಥಾನ ಒಡೆಯುವ ಮುಖಾಂತರ ನಿಮ್ಮ ಧರ್ಮ ಜಾಗೃತಿ ಅನಾವರಣ ಆಗ್ತಾ ಇದೆ. ಪೆಟ್ರೋಲ್ ಡೀಸೆಲ್ ಮೇಲೆ ಪ್ರೈಸ್ ಜಾಸ್ತಿ ಮಾಡಿಬಿಟ್ಟು, ಗ್ಯಾಸ್ ಸಬ್ಸಿಡಿಯನ್ನ ರದ್ದು ಮಾಡಿಬಿಟ್ಟು ಜನಸಾಮಾನ್ಯರ ಯಾಕೆ ಸ್ವಾಮಿ ಶ್ರಮಿಕರ ಇವತ್ತು ಕೃಷಿ ಮಸೂದೆಗೆ ಶ್ರಮಿಕರ ಒಂದು ಕಾರ್ಮಿಕ ಸಂಘಟನೆಗಳು ಯಾಕೆ ಬೆಂಬಲ ಕೊಡ್ತಾ ಇದೆ? ಇವತ್ತು ಏನಾಗ್ತದೆ, ರೈಲ್ವೆ ಪ್ಲಾಟ್ಫಾರ್ಮ್ಗಳು ಅವರ ವಿಚಾರ ಆಗುವಷ್ಟು ನಿಮ್ಮ ಕಾರ್ಯಕ್ರಮ ಆರಂಭವಾಗುವಾಗಲೇ ಅವರು ಹೇಳಿದ್ರು ರೈಲ್ವೆಯನ್ನು ಖಾಸಗೀಕರಣ ಮಾಡುವಂಥದ್ದು. ಇದು ಒಂದು ವಿಚಾರ ಅಲ್ಲ, ಇದು ಇಡೀ ದೇಶದಲ್ಲಿ ಯಾವೆಲ್ಲ ಜನಸಾಮಾನ್ಯರಿಗೆ ಉಪಯೋಗವಾಗುವಂಥ ಇಲಾಖೆಗಳಿದ್ದಾವೆ ಇದನ್ನೆಲ್ಲವನ್ನು ಖಾಸಗೀಕರಣ ಮಾಡುವ ಮುಖಾಂತರ ಅವರು ಹೇಳಿದರು 5 ರೂಪಾಯಿಗೆ ಸಿಗುವಂಥ ಪ್ಲಾಟ್ಫಾರ್ಮ್ ಟಿಕೆಟ್ ನಾಳೆ 50 ರೂಪಾಯಿ ಆಗ್ತಾರೆ. ಯಾಕೆಂತಂದ್ರೆ ಇದನ್ನು ಮೇಂಟೈನ್ ಮಾಡುವಾಗ ಇನ್ನೊಬ್ಬರು ಇವ್ರು ಹೇಳ್ತಾರೆ ಅಲ್ಲಿ ಅಲ್ಲಿ 50 ರೂಪಾಯಿಗೆ ಕ್ಲೀನ್ ಇರ್ಬೋದು, ಹಾಗಿರ್ಬೋದು, ಈಗ ಅವರು ಇನ್ನೊಬ್ಬರಿಗೆ ಕೊಟ್ಟರೇನಾಯ್ತು ಅಂತೇಳಿ ತಗೊಳ್ಳುವವ ನಾಳೆ ಯಾರು? ನಾಳೆ ಜನಸಾಮಾನ್ಯರಿಗೆ 5 ರೂಪಾಯಿ ಸಿಗುವಂಥದ್ದನ್ನ 50 ರೂಪಾಯಿ ತಗೊಳ್ಳುವಂಥದ್ದು ಕೂಡ ಅದೇ ಬಡವ, ಅದೇ ಶ್ರಮಿಕ. ಅವನ ದೈನಂದಿನ ಜೀವನ ಯಾವ ಮಟ್ಟದಲ್ಲಿ ಇದೆ, ಅವನ ಜನಸಾಮಾನ್ಯ ಜೀವನಕ್ಕೆ ಎಷ್ಟು ಕಷ್ಟಪಡಬೇಕು ಇದು ಯೋಚನೆ ಮಾಡ್ತಾ ಇದ್ದಾರ? ನೋಡಿ, ಶ್ರೀಮಂತರಿಗೆ ಇದರ ಬಗ್ಗೆ ಯಾವುದೇ ಇಲ್ಲ. ನಾವು ವಿಚಾರ ಮಾಡುವಂಥದ್ದು ಈ ದೇಶದ ಜನಸಾಮಾನ್ಯರ ಬಗ್ಗೆ, ಕಾರ್ಮಿಕರ ಬಗ್ಗೆ, ಈ ದೇಶದ ಕೃಷಿ ಕಾರ್ಮಿಕ ಬಡವರ ಬಗ್ಗೆ ನಾವು ಮಾತ್ರ ಯೋಚನೆ ಮಾಡುವಂಥದ್ದು. ಎಸಿ ರೂಮಲ್ಲಿ ಕೂತ್ಕೊಂಡಿರುವಂಥದ್ದು ಅಥವಾ ಶ್ರೀಮಂತರ ಬಗ್ಗೆ, ಕಾರ್ಪೊರೇಟ್ಗಳ ಬಗ್ಗೆ ನಾವು ಮಾತಾಡ್ತಾ ಇಲ್ಲ. ನಾವು ಮಾತಾಡಿರುವಂಥದ್ದು ಈ ಕೊರೋನಾ ಸಂಕಷ್ಟ ಸಂದರ್ಭದಲ್ಲಿ ಜನಸಾಮಾನ್ಯರ ಜೀವನ ಕಷ್ಟದಲ್ಲಿದೆ, ಇದಕ್ಕೆ ಸ್ಪಂದನೆ ಮಾಡಿ ಅಂತೇಳಿ ನಮ್ಮ ಆಗ್ರಹ. ಕೊನೆಯದಾಗಿ ಸಂಜಯ್ ಪ್ರಭು, ಇದು ಪರಿಸ್ಥಿತಿ ಎಲ್ಲಿವರೆಗೆ ಹೋಗಿದೆ ಅಂದ್ರೆ ನರೇಂದ್ರ ಮೋದಿ ಅವರ ಅಧಿಕಾರಕ್ಕೆ ಬಂದ ಮೇಲೆ ಮೊದಲು ಇಷ್ಟು ಸ್ವಾತಂತ್ರ್ಯ ಯೋಧರಿದ್ರು. ಬ್ರಿಟಿಷರಿಗೆ ಅವರೆಲ್ಲ ಟೆರರಿಸ್ಟೇ, ನಮ್ಗೆ ಮಾತ್ರ ಸ್ವಾತಂತ್ರ್ಯ ಯೋಧರು. ನಿಮ್ಗೆ ಗೊತ್ತಾಯ್ತಲ್ಲ, ನಾವು ತ್ಯಾತ್ಯಾ ಟೋಪಿ ಇರ್ಬೋದು, ಕಿತ್ತೂರು ಚೆನ್ನಮ್ಮ ಇರ್ಬೋದು, ಅವರೆಲ್ಲ ನಮಗೆ ದೇಶ ಪ್ರೇಮಿಗಳು ಮತ್ತೆ ಸ್ವಾತಂತ್ರ್ಯ ಯೋಧರು. ಆಚೆ ಕೂತ್ಕೊಂಡ ಇಂಗ್ಲೆಂಡ್ ನ ಬ್ರಿಟಿಷರಿಗೆ ಅಂತ ಗೊತ್ತುಂಟಾ, ಇವರು ಟೆರರಿಸ್ಟ್ಗಳು ಅಂತ ಕಾಣ್ತಾ ಇದ್ರು. ಹೀಗೆ ಎಷ್ಟು ಒಳ್ಳೆಯ ಕೆಲಸವನ್ನು ನರೇಂದ್ರ ಮೋದಿ ಮಾಡಿದ್ರೆ ಸಮೇತ ಇವರ ಮನಸ್ಸಿನಲ್ಲಿ ಇದ್ದದನ್ನು ಆಗ SDP ಅವರೆಲ್ಲ ಮಾತಾಡಿದ್ರು ಭಾರಿ ಚೆನ್ನಾಗಿ, ಎಲ್ಲವೂ ಹಾಳಾಗಿದೆ ಎಲ್ಲವೂ ಹಾಳಾಗಿದೆ ಅಂತ ಹೇಳಿದ್ರು. ಅಂದ್ರೆ ಅವರಿಗೆ ಒಂದು ನಿಮಿಷ, ಸ್ವಾತಂತ್ರ್ಯ ಯೋಧರನ್ನ ಯಾರಿಗೆ ಗೌರವ ಕೊಟ್ಟಿದ್ದೀರಿ? ನೀವು ಸ್ವಾತಂತ್ರ್ಯಕ್ಕೆ ಹೋರಾಟವೇ ಮಾಡಲಿಲ್ಲ, ಸ್ವಾತಂತ್ರ್ಯಕ್ಕೋಸ್ಕರ ಹೋರಾಟವೇ ಮಾಡಲಿಲ್ಲ. ಬ್ರಿಟಿಷರಿಗೆ ಹೇಗೆ ಬ್ರಿಟಿಷರ ಏಜೆಂಟ್ ಆಯ್ತು, ಬ್ರಿಟಿಷರ ಏಜೆಂಟ್ ನಿಮ್ಮ ಸಂಘಟನೆ, ನಮ್ಮ ಸಂಘಟನೆ ಮತ್ತೆ ಬಂದದ್ದು. ನೀವು ಸ್ವಾತಂತ್ರ್ಯ ಬಗ್ಗೆ ಮಾತಾಡಬೇಡಿ, ಅಷ್ಟು ನೈತಿಕತೆ ನಿಮಗಿಲ್ಲ. ಪರಿಸ್ಥಿತಿ ಏನಾಗಿದೆ ಅಂದ್ರೆ ಮೋದಿಜಿಯವರು ಯಾವುದೇ ಒಂದು ಒಳ್ಳೆ ಕಾರ್ಯಕ್ರಮ ತರಲಿ ಇವರಿಗೆ ತಡಿಸ್ಲಿಕ್ಕೆ ಆಗುದಿಲ್ಲ. ಯಾಕಂದ್ರೆ ಅದು ಜನಪ್ರಿಯ ಆಗ್ತಾ ಉಂಟು. ಪೆಟ್ರೋಲ್ ಡೀಸೆಲ್ ಕಮ್ಮಿ ರೇಟ್ ಇದ್ರು ಕೂಡ ಜಾಸ್ತಿ ಮಾಡೋದು ಜನಪ್ರಿಯತೆ. ಕೃಷಿ ಮಸೂದೆ ವಿರೋಧ ಇದ್ರು ಕೂಡ ನೋಡಿ ನೀವು ಅದನ್ನು ಜನಪ್ರಿಯತೆ. ಕೊರೋನಾ ಇದ್ದಾಗ ಫಾರಿನ್ ಇಂದ ಅಲ್ಲಿ ಇದ್ದ ಸಮಸ್ಯೆಗಳು ಯಾರು ಸ್ವಾಮಿ ಕಡಿಮೆ ಬೆಲೆಗೆ ಸಿಗುವಂತ ಪೆಟ್ರೋಲ್ ಡೀಸೆಲ್ ಅನ್ನ ಜಾಸ್ತಿಗೆ ಮಾರಾಟ ಮಾಡುವಂತ ಇದರಿಂದಾಗಿ ನೀವು ಲಸಿಕೆ ಕೊಡಬೇಕಾ? ಯಾವುದೇ ಒಂದು ವಿಷಯ ಹೇಗಿರ್ತದೆ ಅಂತ ಕೇಳಿದ್ರೆ ಒಳ್ಳೆದನ್ನು ಮಾಡ್ಲಿಕ್ಕೆ ಹೋಗುವಾಗ ಅದು ಒಳ್ಳೇದು ಆಗ್ತದೆ ಇಲ್ಲ ಅಂತ ಕಾಯ್ಬಹುದು. ಇವರಿಗೆ 6 ತಿಂಗಳು, ಇವರಿಗೆ ಒಂದು 6 ತಿಂಗಳು 1 ವರ್ಷ 1 ನಿಮಿಷ ಕಾಯ್ಬಹುದು. ಇವರು ಕಾಯ್ಲಿಕ್ಕೆ ಯಾಕೆ ರೆಡಿ ಇಲ್ಲ ಅಂತ ಕೇಳಿದ್ರೆ ಇವರ ಜೀವನವನ್ನು ತೋರಿಸಬೇಕಲ್ಲ. ನೀವು ಗ್ಯಾಸ್ ಸಬ್ಸಿಡಿ ಒಂದು ವಿಚಾರ ಯಾಕೆ ನಿಮ್ಮನ್ನು ನಂಬುದಿಲ್ಲ ಜನತೆ ಅಂತಂದ್ರೆ ನೀವು ಭಾವನಾತ್ಮಕ ವಿಚಾರವಾಗಿ ಜನಸಾಮಾನ್ಯರ ಹತ್ರ ಹೋಗ್ತೀರಿ. ನೀವು ಗ್ಯಾಸ್ ಸಬ್ಸಿಡಿ ವಿಚಾರ ಒಂದೇ ನಾವು ಸಾಕು. ನೀವು ಏನ್ ಹೇಳಿದ್ರಿ? ಗ್ಯಾಸ್ ಸಬ್ಸಿಡಿಯ ವಿಚಾರದಲ್ಲಿ ಉಚಿತ ಗ್ಯಾಸ್ ಕೊಡ್ತೇವೆ ಅಂತ ಹೇಳಿದ್ರಿ. ನೀವು ನಂತರ ಏನ್ ಮಾಡಿದ್ರಿ? ಸಬ್ಸಿಡಿಯನ್ನ ರದ್ದು ಮಾಡಿದ್ರಿ. ಇವತ್ತು ಏನಾಗಿದೆ, ಒಂದು ಸಿಲಿಂಡರ್ ಬೆಲೆ ಎಷ್ಟು ಯಾವ ರೀತಿಯಲ್ಲಿ ಹೋಗ್ತಾ ಇದೆ. ನಮ್ಮ ಕಾಲದಲ್ಲಿ ಯಾವ ರೀತಿ ನಾವು ಸಬ್ಸಿಡಿ ಕೊಡ್ತಾ ಇದ್ವಿ. ಇದಕ್ಕೆ ನೀವು ಏನ್ ಹೇಳ್ತೀರಿ? ಜನಸಾಮಾನ್ಯರ ಹತ್ರ ಹೋಗಿ ಗೋಸುಂಬೆಯ ರೀತಿ ಬಣ್ಣ ಬದಲಾಯಿಸುವಂತ, ನೀವು ಸುಳ್ಳು ಹೇಳುವಂತ ರೀತಿ ನಿಮಗೆ ಚೆನ್ನಾಗಿ ಕರಗತಾ ಇದೆ. ಉಚಿತ ವಿದ್ಯುತ್ ವಿಚಾರಕ್ಕೂ ನೀವು ಬಿಲ್ ಹಾಕುವಂತ ಮಸೂದೆಯನ್ನು ಮಾಡ್ತಾ ಇದ್ದೀರಿ. ಎಲ್ಲಾ ಸಂದರ್ಭದಲ್ಲಿ ನಿಮ್ದು ವಿಚಾರ ಏನು ಅಂತಂದ್ರೆ ಜನಸಾಮಾನ್ಯರಿಗೆ ಯಾವುದು ಕೂಡ ಸಬ್ಸಿಡಿ, ರಿಯಾಯಿತಿ ಈ ರೀತಿಯಲ್ಲಿ ಫ್ರೀ ಆಗಿ ಉಚಿತವಾಗಿ ಯಾವುದು ಸಿಗಬಾರ್ದು. ಜನಸಾಮಾನ್ಯ ಆಗಿದ್ರೆ ರೈತ ಬೆಳೆಯುವ ಒಂದು ವಿಚಾರ ಹೇಳ್ತೇನೆ. ಸಂಜಯ್ ಪ್ರಭು ಹೆಸರು ಕೊನೆದಾಗಿ ನೋಡಿ, ನಾವೇನ್ ಹೇಳುದಂದ್ರೆ ಇದರಿಂದ ರೈತರಿಗೆ ಲಾಭ ಆಗ್ತಾ ಉಂಟು, ರೈತರು ಆರಾಮದಲ್ಲಿದ್ದಾರೆ, ರೈತರು ಖುಷಿಯಲ್ಲಿದ್ದಾರೆ. ಈ ಮಧ್ಯದಲ್ಲಿ ಇರುವ ದಲ್ಲಾಳಿಗಳು ಇರಬಹುದು, ಎಲ್ಲರೂ ತಲೆ ಬಿಸಿಯಲ್ಲಿ
ಹೋರಾಟಕ್ಕೆ ಇಳಿದಿದ್ದಾರೆ. ಈ ಹೋರಾಟ ಸಕ್ಸಸ್ ಆಗುದಿಲ್ಲ. ಮುಂದೆ ರೈತರು ಒಳ್ಳೆಯ ರೀತಿಯಲ್ಲಿ ಆಗಿ ನರೇಂದ್ರ ಮೋದಿ ಅವರು ಮಾಡಿದ ಈ ಯೋಜನೆಯಿಂದ ರೈತರು ಸಮೃದ್ಧಿಯಲ್ಲಿ ಜೀವನ ಸಾಗಿಸ್ತಾರಂತ ಹೇಳಿಕ್ಕೆ ನಾನು ಸರಿ. ಎಸ್, ಇದು ಇವತ್ತು ಸೋಮವಾರ ಅಂದ್ರೆ ಭಾರತ್ ಬಂದ್ ಇವತ್ತು ಬೆಳಿಗ್ಗೆ 6ರಿಂದ ರೈತ ಸಂಘಟನೆಗಳು, ಸಮಾನ ಮನಸ್ಕ ಸಂಘಟನೆಗಳು ಕೊಟ್ಟಿರುವಂತಹ ಭಾರತ್ ಬಂದ್ಗೆ ಕರ್ನಾಟಕ ಜೊತೆಗೆ ಕರಾವಳಿ ಭಾಗದಲ್ಲಿ ನೀರಸವಾಗಿರುವಂತಹ ಪ್ರತಿಕ್ರಿಯೆಗಳು ಬಂದಿರುವಂತದ್ದು. ಜೊತೆಗೆ ಈ ಒಂದು ಹೊಸ ಕೃಷಿ ಕಾಯ್ದೆಯಲ್ಲಿ ಅನ್ನದಾತರಿಗೆ ಯಾಕೆ ಆತಂಕ ಅಂತ ಬಂದಾಗ ಅನೇಕ ಪ್ರಶ್ನೆಗಳು ಬರುತ್ತೆ, ಅನೇಕ ಗೊಂದಲಗಳು ಬರುತ್ತೆ. ಒಂದು ಸಮಾನ ಮನಸ್ಕರು ಹೇಳುವಂತಹ ಪ್ರಕಾರ, ಕೆಲವು ರೈತ ಸಂಘಟನೆಗಳು ಹೇಳುವಂತಹ ಪ್ರಕಾರ ಇದು ನಮ್ಗಳಿಗೆ ಹಾನಿಯನ್ನ ಉಂಟು ಮಾಡುವಂತಹ ಒಂದು ಕಾಯ್ದೆ. ಆದರೆ ಬಿಜೆಪಿ ಸರ್ಕಾರ, ಕೇಂದ್ರ ಸರ್ಕಾರ ಇದನ್ನು ಕೃಷಿ ಕ್ಷೇತ್ರದಲ್ಲಿ ಇದು ಬಹುದೊಡ್ಡ ಕ್ರಾಂತಿಯನ್ನ ಮೂಡಿಸುತ್ತೆ. ಜೊತೆಗೆ ಇದು ರೈತರ ಪರವಾಗಿರುವಂತಹ ಕಾಯ್ದೆ, ರೈತರಿಗೆ ಇದರಿಂದ ಹಾನಿ ಆಗಲ್ಲ ಅನ್ನುವಂತಹ ವಿಚಾರವನ್ನ ಕೇಂದ್ರ ಸರ್ಕಾರ ಹೇಳ್ಕೊಂಡು ಬರ್ತಾನೆ ಇದೆ. ರೈತರು ಹೋರಾಟವನ್ನ ಮುಂದುವರಿಸ್ತಾನೆ ಇದ್ದಾರೆ. ಅದರ ಭಾಗವಾಗಿ ಇಂದು ಕೂಡ ಭಾರತ್ ಬಂದ್ಗೆ ರೈತ ಸಂಘಟನೆಗಳು ಕರೆಯನ್ನ ಕೊಟ್ಟಿರುವಂತದ್ದು. ಇನ್ನೂ ಕೂಡ ಈ ಸಮಸ್ಯೆ ಬಗೆಹರಿಯಲಿಲ್ಲ. ಮುಂದೆ ಯಾವ ರೀತಿ ಆಗುತ್ತೆ, ಯಾವ ರೀತಿಯ ಕ್ರಮಗಳನ್ನ ಸರ್ಕಾರ ತೆಗೆದುಕೊಳ್ಳುತ್ತೆ, ರೈತರು ಯಾವ ರೀತಿಯ ಕ್ರಮಗಳನ್ನ ತೆಗೆದುಕೊಳ್ತಾರೆ ಅನ್ನುವಂಥದ್ದು ಮುಂದೆ ನೋಡಬೇಕಾಗುತ್ತೆ. ಎಸ್, ನಮ್ಮ ಜೊತೆ ಅತಿಥಿಗಳಿದ್ದಾರೆ. ಸಂಜಯ್ ಪ್ರಭು ಅವರು, ಬಿಜೆಪಿ ವಕ್ತಾರರು, ಸರ್ ಧನ್ಯವಾದ. ಅದೇ ರೀತಿ ನಮ್ಮ ಜೊತೆ ಮೋಹನ್ ಗೌಡ್ ಅವರು, ಅಧ್ಯಕ್ಷರು, ಕಾಂಗ್ರೆಸ್ ಕಿಸಾನ್ ಘಟಕ, ಧನ್ಯವಾದ ಸರ್. ಎಸ್ ವೀಕ್ಷಕರೇ, ಇದು ಇವತ್ತಿನ ವಿಶೇಷ. ನಿರಂತರ ಸುದ್ದಿ ಹಾಗೂ ಮನೋರಂಜನೆಗಾಗಿ ನೋಡ್ತಾ ಇರಿ ನಮ್ಮ ಕುಡ್ಲ ನ್ಯೂಸ್ 24/7. ಎಲ್ಲೇ ಮೀರಿದಂತಹ